ಗಜಮುಖದವಾಗಿ ಗಣಪಗೆ ಚೆಲ್ವಾದ್ರಿ ಜಗ ವಂದಿತ ನೀಗಾರತಿ ಎತ್ತಿರೆ ಗಜಮುಖದವಾಗಿ ಗಣಪಗೆ ಉಳ್ಳಿತಾದವಲು ತೆಂಗಿನಕಾಯಿ ಕಡಲೆಯು ಎಳ್ಳುಂಡೋಲಿಗೆ ಕಪ್ಪ ಮೇಲುವಾಗಿ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿವಂತ ಗಜಮುಖದವಾಗಿ ಗಣಪಗೆ ಒಳ್ಳಿತಾದವಲು ತೆಂಗಿನಕಾಯಿ ಕಡಲೆ ಎಳ್ಳುಂಡಲಿಗೆ ಕಪ್ಪ ಮೇಲುವಾಗಿ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿವಂತ ಕಿರುಡುಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದವಾಗಿ ಗಣಪಗೆ ಆವಾಗ ಮನದಲ್ಲಿ ನೆನೆದ ಇಷ್ಟಾರ್ಥವ ಕಿರುಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಾಗಿ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಳಿ ಭಗವತರ ಪರವಾಗಿ ಪುರಗಭೂಷಣನ ಸುಕುಮಾರ ಗಜವದನನ ಕರ್ಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಾಗಿ ಗಣಪಗೆ
ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕೆಂಬಂಥ ನೆಲೆಯಲ್ಲಿ ನನ್ನ ಅಪ್ಪನಾದಂಥ ದಶರಥ ಚಕ್ರವರ್ತಿ ನಿರ್ಣಯಿಸಿದ್ದು. ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ ಕೇವಲ ಗುರುಗಳ ಮುಖೇನವಾಗಿ ನಾಳೆಯ ದಿವಸವೇ ರಾಮಚಂದ್ರನಿಗೆ ಶ್ರೀರಾಮನಿಗೆ ಪಟ್ಟಾಭಿಷೇಕದ ವ್ಯವಸ್ಥೆಯನ್ನು ಮಾಡಬೇಕೆಂಬಂಥ ನೆಲೆಯಲ್ಲಿ ನನ್ನ ಅಪ್ಪನ ನಿರ್ಧಾರ. ಆದರೆ ಸರ್ವ ರೀತಿಯಲ್ಲಿಯೂ ನಾನು ಆ ಪಟ್ಟಾಭಿಷೇಕದ ಸುಮುಹೂರ್ತಕ್ಕೆ ಸಜ್ಜಾಗುತ್ತಿದ್ದಂಥ ವೇಳೆಯಲ್ಲಿಯೇ ವಿಚಿತ್ರವಾದಂಥ ಪರಿಸ್ಥಿತಿ. ಅದು ಯಾಕೆ ಆಯಿತು ಎಂಬುದರ ಬಗ್ಗೆ ಈಗ ನಾವು ವಿಶ್ಲೇಷಣೆ ಮಾಡುವ ಹಾಗಿಲ್ಲ. ತದನಂತರದಲ್ಲಿ ಪಟ್ಟಾಭಿಷೇಕ ತಮ್ಮನಾದಂಥ ಭರತನಿಗೆ 14 ವರ್ಷದ ವನವಾಸ ಅಣ್ಣನಿಗೆ ಎಂಬಂತ ಅದು ತಂದೆಯ ಬಾಯಿಂದ ಬರದೇ ಇದ್ದರೂ ಕೂಡ ಅದನ್ನು ಪ್ರಮಾಣ ವಚನ ಅಂತ ನಾನು ಸ್ವೀಕಾರ ಮಾಡಿದವನು. ಹಾಗೆಯೇ ಅಯೋಧ್ಯೆಗೆ ಹತ್ತಿರವಾದಂಥ ಈ ಪ್ರದೇಶದಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಬೇಡ ಎಂಬಂಥ ನೆಲೆಯಲ್ಲಿ ನಾನು ಕಾನಡದಲ್ಲಿ ಋಷಿಮುನಿಗಳ ಆಶ್ರಮಗಳನ್ನೆಲ್ಲ ಸಂದರ್ಶನ ಮಾಡುತ್ತಾ ಮುಂದೊತ್ತಿ ಬಂದವನು. ತದನಂತರದಲ್ಲಿ ಭಾರದ್ವಾಜರ ಆಶ್ರಮದಿಂದ ನಮಗೆ ಮುಂದೆ ಕಳೆಯಬೇಕಾದಂಥ ಒಂದು ದಿನಗಳನ್ನು ಕಳೆಯುವುದಕ್ಕೆ ಸೂಕ್ತವಾದಂಥ ಸ್ಥಳ ಅದು ಪಂಚವಟಿ ಎಂಬಂಥ ಪ್ರದೇಶವನ್ನು ಆಯ್ಕೆ ಮಾಡಿದ್ದು ನಾನು. ವನವಾಸದ ಅವಧಿಯ 14 ವರ್ಷಗಳಲ್ಲಿ ಕಳೆದ ದಿನ ಹೋದದ್ದೇ ಗೊತ್ತಾಗಿಲ್ಲ. 13 ವರ್ಷ ಕಳೆದಿದೆ. 1 ವರ್ಷದ ಅವಧಿಯನ್ನು ತೀರಿಸುವುದಕ್ಕಾಗಿ ಪಂಚವಟಿ ವನಪ್ರದೇಶದಲ್ಲಿ ನಾನು ಪರ್ಣಶಾಲೆಯನ್ನು ನಿರ್ಮಿಸುವುದರ ಮೂಲಕ ನನ್ನ ಅನುಜನಾದಂಥ ಲಕ್ಷ್ಮಣನು ಕೂಡ ನನ್ನ ಒಟ್ಟಿಗೆ ಬಂದವನು.
ಕೈ ಹಿಡಿದ ಮಡದಿ ಅವಳಿಗೆ ಕಾನನಕ್ಕೆ ಹೋಗಬೇಕು ಎಂಬಂಥ ನಿಷ್ಕರ್ಷ ಇಲ್ಲದಿದ್ದರೂ ಕೂಡ ಪತಿ ಇದ್ದಲ್ಲಿ ಸತಿ ಎಂಬ ರೀತಿಯಲ್ಲಿ ಅವಳು ನನ್ನನ್ನು ಅನುಸರಿಸಿ ಬಂದವಳು. ಆದರೆ ಈ ಪಂಚವಟಿಯ ಈ ತೀರ ಪ್ರದೇಶದಲ್ಲಿರುವಂತಹ ಸಂದರ್ಭದಲ್ಲಿ ನಡೆದಂಥ ಶೂರ್ಪನಖ ಪ್ರಕರಣವೊಂದನ್ನು ಆಧರಿಸಿಕೊಂಡುವಂಥ ಅವಳಿಗೆ ಸಹಾಯಕರಾಗಿ ಬಂದಂತಹ ಬಹಳಷ್ಟು ಮಂದಿ 10,000 ದಾನವರನ್ನೆಲ್ಲರನ್ನು ನಾನು ಅಲ್ಲಿ ಯುದ್ಧದ ಮುಖೇನವಾಗಿ ಅವರನ್ನೆಲ್ಲ ನಾನು ಸಂಹರಿಸಿದ್ದು. ತದನಂತರದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಿರೋಧವಾಗಿ ಅವಳ ಅಣ್ಣನಾದಂಥ ರಾಮನೇಶ್ವರನಿಂದ ಕೃತಕವಾದಂಥ ನಿರ್ಮಾಣವನ್ನು ಮಾಡುವುದರ ಮೂಲಕವಾಗಿ ನಮ್ಮನ್ನು ದಿಕ್ಚ್ಯುತಿಗೊಳಿಸುವುದರಲ್ಲಿ ಅವ ಸಫಲನಾಗಿದ್ದಾನೆ ಎಂಬುದಂತೂ ಸ್ಪಷ್ಟ. ಸೀತೆಯ ಅಪಹರಣವಾಯಿತು. ಆ ಸೀತೆಯ ಅಪಹರಣ ಆದ ಮೇಲೆ ಸೀತೆಯನ್ನು ಅನ್ವೇಷಣೆ ಮಾಡುವುದಕ್ಕಾಗಿ ಮುಂದೊತ್ತಿ ಬಂದಂತಹ ಸಂದರ್ಭದಲ್ಲಿ ಪಂಪಾ ಸರೋವರದ ಬಳಿಯಲ್ಲಿ ಸುಗ್ರೀವನ ಸಖ್ಯವನ್ನು ನಾನು ಆಂತುಕೊಂಡವನು. ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರು ಏಕಭಾವದಿಂದ ಇದ್ದಂಥ ಅವರು ಯಾವುದೋ ಒಂದು ಕ್ಷುಲ್ಲಕವಾದಂಥ ವಿಷಯದಲ್ಲಿ ಬೇರೆ ಬೇರೆ ಆಗುವುದರ ಮೂಲಕವಾಗಿ ತಮ್ಮನನ್ನು ತನ್ನ ಬಾಹುಬಲ ಪರಾಕ್ರಮದಿಂದ ಹೊರಹಾಕಿದವನು ವಾಲಿ. ಮಾತ್ರವಲ್ಲ, ತಮ್ಮನ ಮಡದಿಯನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡವನು. ಆದುದರಿಂದ ಅಲ್ಲಿ ಸುಗ್ರೀವನಿಗೆ ಏನು ಮಾಡುವುದಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಸೀತಾನ್ವೇಷಣೆಯನ್ನು ಮಾಡುವುದಕ್ಕಾಗಿ ಮುಂದೆ ಬಂತ ನನ್ನನ್ನು ಅವನದಾದಂಥ ವಿಷಯವನ್ನು ನನ್ನಲ್ಲಿ ಹೇಳಿದ ಮೇಲೆ, ಯಾಕೆ ಸೂರ್ಯವಂಶದ ಅರಸುಗಳು ಅಂತ ಹೇಳಿದರೆ ಸೂರ್ಯನ ಪ್ರಕಾಶ ಎಲ್ಲಿಯವರೆಗೆ ಬೀಳುತ್ತದೋ ಅಲ್ಲಿಯವರೆಗೆ ಅವರ ಅಧಿಕಾರದ ವ್ಯಾಪ್ತಿ ಎಂಬಂಥ ಒಂದು ಮಾತು ಉಂಟು. ಆದ್ದರಿಂದ ಅವನು ನನ್ನಲ್ಲಿ ಹೇಳಿಕೊಂಡಾಗ ಅವನದಾದಂಥ ಸಮಸ್ಯೆಯನ್ನು ನಾನು ಬಗೆಹರಿಸುವುದರ ಮೂಲಕ ವಾಲಿಯನ್ನು ನಿಗ್ರಹಿಸಬೇಕಾದಂಥ ಅನಿವಾರ್ಯತೆ ನನಗೆ ಒದಗಿ ಬಂದದ್ದು ಸಹಜ ಹೌದು. ಅಲ್ಲಿಂದ ಮುಂದೆ ನಡೆದಂಥ ಈ ಕಾರ್ಯದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕಲ್ಲ, ಆ ನೆಲೆಯಲ್ಲಿ ಸುಗ್ರೀವನ ಆ ಸಕಲ ಕಪೀವೃಂದ ಕೂಡ ನನಗೆ ಸಹಕಾರವನ್ನು ಮಾಡುವುದರ ಮೂಲಕವಾಗಿ ಸುಗ್ರೀವನ ನಿರ್ದೇಶನದಂತೆ 4 ವಿಭಾಗಗಳನ್ನು ಮಾಡುವುದರ ಮೂಲಕವಾಗಿ ಕಪಿಸೇನೆಯನ್ನು 4 ದಿಕ್ಕಿಗೆ ಅವ ಕಳುಹಿಸಿದ್ದಾನೆ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಬಂದಂತಹ ಕಪಿಸೇನೆಯಲ್ಲಿ ಹನುಮಂತ, ಜಾಂಬವಂತ ಮೊದಲಾದವರು ಆ ಶತಯೋಜನ ವಿಸ್ತೀರ್ಣವಾದಂತಹ ಲವಣಾಂಬುದಿಯನ್ನು ಹನುಮಂತ ಹಾರುವುದರ ಮೂಲಕವಾಗಿ ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸೀತೆಯ ಇರುವಿಕೆಯನ್ನು ಅವ ಗುರುತಿಸಿಕೊಂಡದ್ದು. ಮಾತ್ರವಲ್ಲ, ಅಲ್ಲಿಂದ ಅವ ಹೋಗುವಂಥ ಸಂದರ್ಭದಲ್ಲಿ ಗುರುತಿಗಾಗಿ ಕೂಡ ನಾನೊಂದು ಉಂಗುರವನ್ನು ಅವನಿಗೆ ಕೊಟ್ಟಿದ್ದೇನೆ. ಆ ರೀತಿಯಲ್ಲಿ ಸೀತೆಗೆ ತನ್ನದಾದಂಥ ಇರವನ್ನು ಸೂಚಿಸುವುದರ ಮೂಲಕ ಅಲ್ಲಿಂದ ಅವಳದಾದಂಥ ಗುರುತೊಂದನ್ನು ತಂದು ನನಗೆ ಕೊಟ್ಟಿದ್ದು ಹೌದು. ತದನಂತರದಲ್ಲಿ ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಒದಗಿ ಬಂದಿದ್ದರಿಂದ ಶತಯೋಜನ ವಿಸ್ತೀರ್ಣದ ಈ ಲವಣಾಂಬುದಿಯನ್ನು ದಾಟುವುದು ಹೇಗೆ ಎಂಬಂಥ ನೆಲೆಯಲ್ಲಿ ಯೋಚನೆ ಮಾಡಿದಾಗ ಅಲ್ಲಿ ಕೆಲವೊಂದು ವಿದ್ಯಮಾನಗಳು ಘಟಿಸಿದ್ದು ಹೌದು. ತದನಂತರದಲ್ಲಿ ಕಪಿಗಳ ಸಮೂಹದೊಂದಿಗೆ ಸೇತುವೆಯನ್ನು ನಾವು ಬಲಿದವರು. ಆ ಸೇತುವೆಯನ್ನು ಬಲಿದಂಥ ಕಾರ್ಯದಲ್ಲಿ ನಮ್ಮದಾದಂಥ ಕಪಿವೀರರನೇಕರು ಮಾಡಿದಂಥ ಕೆಲಸ ಕಾರ್ಯಗಳು ಅದ್ಭುತವಾದದ್ದು. ಆದುದರಿಂದ ಅವರದಾದಂಥ ಅದ್ಭುತವಾದಂಥ ಕಾರ್ಯವನ್ನು ನೋಡಿದಾಗ ನನ್ನ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಅವರು ಮಾಡಿದಂಥ ಕೆಲಸಗಳನ್ನು ಯೋಚನೆ ಮಾಡಿದಾಗ ಆ ಸಂತೋಷಕ್ಕೆ ಪಾರವೇ ಇಲ್ಲದಂಥ ಸ್ಥಿತಿಯಲ್ಲಿ ನನ್ನ ಶಿರ ಬಾಗುತ್ತಾ ಇದೆ. ಆದರೆ ಮುಂದೆ ಏನು ಎನ್ನುವಂಥ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದು ಹೌದು. ಸಂಧಾನವನ್ನು ಮಾಡುವುದರ ಮೂಲಕವಾಗಿ ಸಂಧಾನ ವಿಫಲ ಆದ ನಂತರ ಯುದ್ಧವೇ ಎಂಬಂಥ ರೀತಿಯಲ್ಲಿ ನಾವು ಘೋಷಣೆ ಮಾಡಿ ಯುದ್ಧಾಸಕ್ತರಾದದ್ದು. ಕೆಲವು ದಿನಗಳು ಕಳೆದು ಹೋಗಿದೆ ಯುದ್ಧ ನಡೆದದ್ದು. ಬಲಾನ್ವಿತರಾದಂಥ ಅನೇಕ ರಾಕ್ಷಸರು ನಮ್ಮ ಎದುರಿನಲ್ಲಿ ಯುದ್ಧವನ್ನು ಮಾಡಿದ್ದಾರೆ. ಅವರೆಲ್ಲರನ್ನು ನಿರ್ನಾಮ ಮಾಡುವುದರ ಮೂಲಕವಾಗಿ ಇವತ್ತಿನ ಈ ಸೂರ್ಯೋದಯಕ್ಕೆ ಆ ಕಡೆಯಿಂದ ಯಾರು ಬರುತ್ತಾರೆ ಎಂಬಂಥ ನಿರೀಕ್ಷೆಯಲ್ಲಿ ನಾವು ಇದ್ದವರು. ನೋಡೋಣ ಏನಾಗುತ್ತದೆ. ಯಶವಪುತ್ರ ಜ್ಞಾತಿ ಬಾಂಧವ ವಿಧರವಳಿದಾನೆನು ಚಿಂತಿಸುವ ಸಮಯದಲ್ಲಿ
ವರ್ತಮಾನದಲ್ಲಿ 14 ಲೋಕದ ಸಾರ್ವಭೌಮ ಯಾರು ಅಂತ ಕೇಳಿದರೆ ಈ ದಶಕಂಠ ರಾವಣನೇ ಸರಿ ಎಂದು ಎಲ್ಲರೂ ಹೇಳುವುದು. ಹುಟ್ಟುವಾಗ ಏನಿತ್ತು ನಮ್ಮಲ್ಲಿ? ಏನೂ ಇಲ್ಲ. ಮತ್ತೆ ನಮ್ಮವ್ವೆಯಾದಂಥ ಕೈಕಸಾದೇವಿ ಎಲ್ಲಾದರೂ ಉಂಟೆ? ಓರ್ವ ರಾಕ್ಷಸಿ ಮಹಾಮುನಿಗಳಾದಂಥ ವಿಶ್ರಾವಸವನ್ನೇ ಸೇವಿಸಿ 4 ಮಕ್ಕಳನ್ನು ಪಡೆಯುವುದಾದರೂ ಹೇಗೆ? ಹಾಗಾದರೆ ನಮ್ಮ ಅತ್ತೆಯ ನಮ್ಮ ತಾಯಿಯ ಉದ್ದೇಶವಾದರೂ ಏನು? ರಾಕ್ಷಸ ಕುಲೋದ್ಧಾರ. ಆಕೆ ನನ್ನಲ್ಲಿ ಆಗಾಗ ಹೇಳಿದ್ದುಂಟು, ಪ್ರಯತ್ನ ಪಡಬೇಕು ದಶಕಂಠ, ಪ್ರಯತ್ನ ಪಡಬೇಕು. ಇದನ್ನು ಕೇಳಿ ಕೇಳಿ ಬೆಳೆದಂಥ ನಾನು ನಮ್ಮಣ್ಣನಾದಂಥ ಕುಬೇರನಿಂದ ಬಲವಂತವಾಗಿ ಲಂಕೆಯನ್ನು ಪಡೆದುಕೊಂಡೆ. ಪ್ರಪಂಚದಾದ್ಯಂತ ದಿಗ್ವಿಜಯಕ್ಕೆ ಹೊರಟೆ. ದುರ್ಬಲರನ್ನು ದಮನಿಸಿ ಪ್ರಬಲರೊಂದಿಗೆ ಪರಮ ಮೈತ್ರಿಯನ್ನು ಮಾಡಿ ನನಗೆ ಇದಿರೇ ಇಲ್ಲ ಎಂದು ಸುರನರ ಭುಜಂಗಮ ಭುವನ ತಲ್ಲಣದ ಕ್ಷಮದನ ಎಂಬ ನೆಗಳತೆಯನ್ನು ಪಡೆದುಕೊಂಡು ಮೆರೆಯುತ್ತಾ ಇರುವ ಸಂದರ್ಭದಲ್ಲಿ ಜೀವನದ ಸಂಧ್ಯಾಕಾಲದಲ್ಲಿ ಸೀತಾಪಾರ ಎಂಬ ಪ್ರಕರಣವು ನಡೆದು ಹೋಯಿತು. ರಾಮನನ್ನು ಹುಲು ಮಾನವನೆಂದು ಭಾವಿಸಿದ್ದೆ. ವರ್ತಮಾನದ ಯುದ್ಧದ ಪರಿಸ್ಥಿತಿಯನ್ನು ನೋಡಿದಾಗ ಆತನ ಸಾಮರ್ಥ್ಯದ ಬಗ್ಗೆ ತಿಳಿಯದಾದನೇ ಎಂದನಿಸ್ತಾ ಇದೆ. ಎಂತೆಂಥ ವೀರನನ್ನು ಕಳೆಕೊಂಡೆ. ವಿರೂಪಾಕ್ಷ, ಅತಿಕಾಯ, ಕುಂಭಕರ್ಣ, ಕುಂಭನಿಕುಂಭ, ದೇವಾಂತಕ, ನರಾಂತಕ ಮೊದಲಾದ ವೀರರನ್ನೆಲ್ಲ ಕಳೆಕೊಂಡೆ. ಅಷ್ಟಾದರೂ ನನ್ನ ಈ ಸ್ಥಿತಿಗೆ ಕಾರಣ ಏನೆಂದು ತಿಳಿಯಲಿಲ್ಲ. ಅಷ್ಟು ಮಾತ್ರವಲ್ಲ, ಯುದ್ಧದ ಪರಿಸ್ಥಿತಿಯನ್ನು ನೆನೆದು ಕುಳಿತುಕೊಂಡಿರುವಾಗ ಚಾರಕರಾಡಿದಂತಹ ಮಾತು ವಿರೂಪಾಕ್ಷನೂ ಮಾಡಿದನೆಂದು. ಏನು ಮಾಡೋಣ? ಯುದ್ಧ ಮುಂದುವರಿಸುವುದು ಹೇಗೆ ಎಂದು ಆಲೋಚನೆಯನ್ನು ಮಾಡುತ್ತಾ ಮಂಚಕ್ಕೆ ಎರಗುವ ಸ್ಥಿತಿ ಬಂದೊಡಗಿತ್ತು ನನಗೆ. ಎಂತೆಂಥ ಅಸ್ತ್ರಗಳಿದ್ದವು ನನ್ನಲ್ಲಿ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ದೇವತೆಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಕಿರಾತರು, ಉರಾಗರು, ಸಿದ್ಧರು, ಸಾಧ್ಯರು ಯಾರಿಂದಲೂ ಮರಣವೇ ಬಾರದಂಥ ವರವನ್ನು ಪಡೆದುಕೊಂಡೆ. 4 ವೇದ 6 ಶಾಸ್ತ್ರಗಳನ್ನು ಕಂಠಪಾಠ ಮಾಡಿಕೊಂಡೆ. ಸಾಮಗಾನದ ಮೂಲಕ ಶಿವನನ್ನು ಮೆಚ್ಚಿಸಿ ಹರಭಕ್ತನೆನಿಸಿಕೊಂಡೆ. ಚಂದ್ರಹಾಸವನ್ನು ಪಡೆದುಕೊಂಡೆ. ಸಹಸ್ರ ಸಂಖ್ಯೆಯ ರಾಕ್ಷಸ ವೀರರಿದ್ದರೂ ಇದು ಯಾವುದೂ ರಾಮನ ಮುಂದೆ ಕೆಲಸಕ್ಕೆ ಬಾರದೆ ಹೋಯಿತು. ಎಷ್ಟು ಮಂದಿ ನನಗೆ ನೀತಿ ಮಾತುಗಳನ್ನು ಹೇಳಿದರು. ನನ್ನ ತಾಯಿಯಾದಂಥ ತಾಯಿ, ನನ್ನ ತಮ್ಮನಾದಂಥ ವಿಭೀಷಣ, ಚಿಕ್ಕಪ್ಪನಾದ ಮಾಲ್ಯವಂತ ಇವರೆಲ್ಲರ ಆಡಿದಂಥ ನೀತಿ ಮಾತು ನನ್ನ ಕಿವಿಗೆ ಕೇಳಿಸದೇ ಹೋಯಿತು. ರಾಮನ ಪರಾಕ್ರಮವನ್ನು ತಿಳಿಯುವಲ್ಲಿ ವಿಫಲನಾದನೆ. ಇವರೆಲ್ಲರೂ ನನ್ನ ಏಳಿಗೆಯನ್ನು ಬಯಸಿ ಹಿತವಚನಗಳನ್ನೇ ನುಡಿದರೆ, ಆದರೆ ನನ್ನ ತಂಗಿ ಇದ್ದಾಳಲ್ಲ, ಅವಳಿಂದ ಆದದ್ದು ಈ ಎಲ್ಲ ಕೆಲಸ. ತಂಗಿಯು ಕುಲಗೆ ಕೇಳಾದಳು, ಗೆಲುವಂಗವಿಲ್ಲ ಮಗೆ ರಾಘವನುಳು.
ತಂಗಿ ಅವಳ ಅಭಿಮಾನಭಂಗವಾದಾಗ ಅವಳಣ್ಣನಾದ ನಾನು ಜಗದೇಕಮಲ್ಲನಾದ ನಾನು ಸುಮ್ಮನಿರಬಾರದು ಎಂದು ಆಲೋಚಿಸಿ ಶೂರ್ಪಣಖ ಮಾನಭಂಗಕ್ಕಾಗಿ ವ್ಯಕ್ತಪಡಿಸಿದಂಥ ಪ್ರತಿಕ್ರಿಯೆಯಲ್ಲವೇ ಇದು. ಕೊಡಲಿ ಕಾವೇ ಕುಲಕ್ಕೆ ಕೇಡು ಎಂಬಂತೆ ಕುಲೋದ್ಧಾರಕ್ಕೆ ಆಗಬೇಕಿದ್ದ ಅದಕ್ಕೆ ಸೀತೆಯ ಬಗ್ಗೆ ನನ್ನಲ್ಲಿ ಉತ್ಸಾಹ ಉಂಟು ಆಗುವಂತೆ ಮಾಡಿ ಆಕೆ ಅಪಹರಣಕ್ಕೆ ಕಾರಣೀಭೂತಳಾದವಳು ಆಕೆಯಲ್ಲವೇ. ಏನು ಮಾಡೋಣ ಏನು ಮಾಡೋಣ? ರಾಘವನಲ್ಲಿ ಸಂಗ್ರಹವನ್ನು ಹೇಗೆ ನಡೆಸೋಣ? ಅರನೇ ಮುಂದೇನು ಗತಿ ಮುಂದೇನು ಗತಿ? ಜನಕ ಮಗನೇ, ನಿಮ್ಮ ಮುಖವನ್ನು ನೋಡಿದರೆ ಬಹಳ ದುಗುಡದಿಂದ ಇರುವಂತೆ, ಅಲ್ಲ ಇನ್ನೇನು ನನಗೆ ಎನ್ನುವಂತಹ ಚಿಂತೆಯಲ್ಲಿ ಎಲ್ಲವನ್ನು ಕಳಕೊಂಡ ಹಾಗೆ, ನನಗಿನ್ನಾರೂ ಇಲ್ಲ ಎನ್ನುವ ಭಾವದ ಅರ್ಥದಲ್ಲಿ ನಿಮ್ಮ ಮುಖ ಕಾಣಿಸುತ್ತಾ ಇದೆ. ಚತುರ್ದಶ ಭುವನದಲ್ಲನಾಗಿ ಮೆರೆದಂತಹ ನನ್ನ ಅಪ್ಪಾಜಿ ರಾವಣನ ಮುಖ ಈ ರೀತಿಯಾಗಿ ಕಂದು ಹೋದುದನ್ನು ನಾನು ಯಾವತ್ತೂ ಕಂಡಿದ್ದಿಲ್ಲ. ಹಾಗಿದ್ದರೆ ಈ ಹೊತ್ತಿನಲ್ಲಿ ಈ ರೀತಿಯ ಮರುಗುವಿಕೆ, ಈ ರೀತಿಯ ದುಃಖದ ಛಾಯೆ ನಿಮ್ಮ ಮುಖದಲ್ಲಿ ಆವರಿಸಿದೆ ಎಂದಾದರೆ ವರ್ತಮಾನದ ಈ ಯುದ್ಧದಲ್ಲಿ ಅದೇನೋ ಅಘಟಿತವಾದುದು ಘಟಿಸಿದೆ ಎನ್ನುವುದನ್ನು ನಾನು ಸ್ಪಷ್ಟ ಮಾಡಿಕೊಂಡಿದ್ದೇನೆ. ಹಾಗಿದ್ದರೆ ಯಾರಿಂದ ಏನಾಯಿತು, ಯಾಕಾಗಿ ನೀವೇ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಮುಂದುವರಿಯುವ ಆತುರದಲ್ಲಿ ನಿಮ್ಮನ್ನು ನೀವೇ ತೊಡಗಿಸಿಕೊಂಡಿದ್ದೀರಿ? ಅರ್ಥವಾಗುವುದಿಲ್ಲ. ನಿಮ್ಮ ಪಾಲಿಗೆ ನಿಮ್ಮ ಮಗನಾದಂತಹ ಈ ಇಂದ್ರಜಿತು, ಇಂದ್ರಾರಿ ಇನ್ನೂ ಇದ್ದಾನೆ ಅಪ್ಪಾಜಿ, ಇನ್ನೂ ಇದ್ದಾನೆ. ಏನು ನಿಮ್ಮ ದುಗುಡಕ್ಕೆ ಕಾರಣ? ಏನು ನಿಮ್ಮ ದುಗುಡಕ್ಕೆ ಕಾರಣ? ಮಗನೇ ಅಪ್ಪಾಜಿ, ನಿನ್ನ ಹಾಗೆ ವೀರಾವೇಶದಿಂದ ಮಾತಾಡಿ ರಣರಂಗಕ್ಕೆ ಹೋದವರು ಯಾರೂ ಹಿಂತಿರುಗಲಿಲ್ಲ ಮಗನೇ. ಆ ಕಾರಣಕ್ಕಾಗಿ ದುಃಖವೇ? ಹೌದು. ರಾಮನ ಬಸುರಿನಲ್ಲಿ ಬೆಳಗುವೆನು ಲಕ್ಷ್ಮಣನ ಜಲರಿ. ಓ ಜನಕ ಮಗನೇ, ಕೇವಲ ಇಷ್ಟಕ್ಕಾಗಿ ನೀವು ದುಃಖ ಪಡುವ ಅಗತ್ಯವಿಲ್ಲ. ನಿಮ್ಮ ಪಾಲಿಗೆ ಇಂದ್ರಾರಿ ಬದುಕಿರುವವರೆಗೂ ಯಾವುದೇ ರೀತಿಯ ಸೋಲನ್ನು ಗೆಲುವಾಗಿ ಪರಿವರ್ತಿಸಿಕೊಡುವಂತಹ ಛಾತಿ ನನ್ನಲ್ಲಿದೆ. ಈ ಹಿಂದಿನ ಯುದ್ಧದಲ್ಲೂ ನೀವು ಕಂಡವರಿದ್ದೀರಿ. ಸ್ವರ್ಗಲೋಕಕ್ಕೆ ದಾಳಿಗೈದಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ನೀವೇ ಸೋತು ಹಿಮ್ಮೆಟ್ಟುವಾಗ ಇದಿರಾಗಿ ಎದುರಿಸಿದವನು ನಾನು. ಸಾಕ್ಷಾತ್ ಆ ಇಂದ್ರನನ್ನೇ ಎದುರಿಸಿ ಅವನನ್ನು ಸೋಲಿಸಿ ಹೇಗೆ ನಿಮ್ಮನ್ನು ರಣರಂಗದಿಂದ ಹಿಂದೆ ಸರಿಯುವಂತೆ ಮಾಡಿದನು, ಅದೇ ರೀತಿಯಾಗಿ ಆ ಇಂದ್ರನನ್ನು ಹೆಡೆಮುರಿ ಕಟ್ಟಿ ನಿಮ್ಮ ಕಾಲಡಿಗೆ ಹಾಕಿದವನು ಈ ಇಂದ್ರಜಿತು. ಹಾಗಾಗಿಯೇ ನನಗೆ ಅನ್ವರ್ಥವಾಗಿ ಬಂದ ಹೆಸರು
ಇಂದ್ರಾರಿ ಇಂದ್ರಜಿತು ಹ. ಇಂದ್ರನನ್ನು ಜಯಿಸಿದಂತಹ ನಿಮ್ಮ ಸುಪುತ್ರ ಹ. ಅಂತಹ ಇಂದ್ರಜಿತು ನಿಮ್ಮೆದುರುಗಿರುವಾಗ ಈ ರೀತಿಯಾಗಿ ಯಾವುದಕ್ಕೂ ದುಗುಡ ಪಡುವ ಆಲೋಚನೆ ಬೇಕಾಗಿಲ್ಲ. ಹ. ರಾಮನ ಪಾಳಯದಿಂದ ನಮಗೆ ಸೋಲಾಗುತ್ತಾ ಇದೆ. ಹ. ಹಾಗಿದ್ದರೆ ಆ ರಾಮನನ್ನು ಸೋಲಿಸುವ ಬಗೆ ಹೇಗೆ? ರಾಮ ಲಕ್ಷ್ಮಣರನ್ನು ಬಂದಂತಹ ಕಪಿವೀರರನ್ನು ಹ. ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸುವುದು ಹ. ಎನ್ನುವ ದುಗುಡವಿದ್ದರೆ ಬಿಡಿ ಬಿಡಿ. ಆ ರಾಮನು ಯಾವುದೇ ರೀತಿಯಾಗಿ ಶೌರ್ಯವನ್ನು ಪ್ರದರ್ಶಿಸಿದರು, ಯಾವುದೇ ರೀತಿಯ ಪೌರುಷದಲ್ಲಿ ಮೇರೆ ಮೇರೆ ಬಂದರು, ಹ. ಒಂದೊಮ್ಮೆಗೆ ಅವನನ್ನು ಹಿಮ್ಮೆಟ್ಟಿಸುವಂತಹ ಪರಾಕ್ರಮ ನನ್ನಲ್ಲಿದೆ. ಒಂದು ಗಳಿಗೆ ಅವನನ್ನು ಒಂದು ದಿವಸದ ಯುದ್ಧದಲ್ಲಿ ಹ. ನಾಗಾಸ್ತ್ರದ ಮೂಲಕ ಮೂರ್ಛೆಯಾಗಿ ಕೆಡಹಿದವನು ನಾನು. ಹ. ಆ ರಾಮ ಲಕ್ಷ್ಮಣರನ್ನು ಕೆಡಹಿದಂತಹ ಶೌರ್ಯವಂತ ಇಂದ್ರಜಿತು. ಹ. ಹಾಗಿರುವಾಗ ಅವರನ್ನು ಆ ರೀತಿಯಾಗಿ ಬಂಧಿಸುವ, ಆ ರೀತಿಯಾಗಿ ಕೆಡಹುವ ಸಾಮರ್ಥ್ಯ ನನಗೆ ಆ ಹೊತ್ತಿನಲ್ಲಿ ಇದ್ದರೆ ಹ. ಈಗಲೂ ಅದೇ ಸಾಮರ್ಥ್ಯ ನನ್ನಲ್ಲಿದೆ. ಹ. ಹಾಗಾಗಿ ರಾಮನಾಗಲಿ ಹ. ಅವನ ತಮ್ಮ ಲಕ್ಷ್ಮಣನಾಗಲಿ ಹ. ನನಗೆ ಲೆಕ್ಕವೇ ಅಲ್ಲ, ಲೆಕ್ಕವೇ ಅಲ್ಲ. ಹ. ಇನ್ನು ಉಳಿದಂತಹ ಹನುಮಂತಾದಿ ಕಪಿವೀರರು ಹ. ಅವರನ್ನೂ ಸಹ ಒಂದು ಗಳಿಗೆಯಲ್ಲಿ ಹಿಮ್ಮೆಟ್ಟಿಸುವ ಎಲ್ಲ ಪರಾಕ್ರಮ, ಹ. ಎಲ್ಲ ವರಬಲ ನನ್ನಲ್ಲಿದೆ. ಅಂತಹ ನಿಕ್ಷಿಪ್ತವಾದಂತಹ ವರಬಲವನ್ನು ಹೊತ್ತುಕೊಂಡಿರುವಾಗ ನೀವು ಇದುವರೆಗೆ ಗಳಿಸಿದಂತಹ ಅಜೇಯತ್ವದ ಪಟ್ಟ ಹ. ಅದನ್ನು ಇನ್ನೂ ಶಾಶ್ವತಗೊಳಿಸುತ್ತೇನೆ, ಶಾಶ್ವತಗೊಳಿಸುತ್ತೇನೆ. ಹ. ಹಾಗಾಗಿ ಬಂದವರಾರೂ ನನಗೆ ಲೆಕ್ಕವಿಲ್ಲ, ಲೆಕ್ಕವಿಲ್ಲ, ಲೆಕ್ಕವಿಲ್ಲ. ನಿನ್ನಿಂದ ಇದು ಸಾಧ್ಯವೇ ಮಗನೇ? ಯಾಕೆ ಸಾಧ್ಯವಿಲ್ಲ, ಯಾಕೆ ಸಾಧ್ಯವಿಲ್ಲ? ಮತ್ತೆ ಸುಗ್ರೀವನ ಗಮನವ ಬುದ್ಧಿ ಪಾತ್ರೆಯನದಾಗಿ ಕಪಿಗಳ ನೆತ್ತರನು ಹೀರುವೆನು ಬಿಡಬಾರಿದ್ದ ವ್ಯಥೆಯ. ಆ ಕಪಿಗಳು ಯಾರೇ ಇರಲಿ ಹ. ಅವರೆಲ್ಲರ ಸತ್ವವನ್ನು ಹೀರುತ್ತೇನೆ, ಅವರನ್ನು ಯುದ್ಧದಲ್ಲಿ ಹಿಮ್ಮೆಟ್ಟಿಸುತ್ತೇನೆ. ಹ. ಒಂದು ಗಳಿಗೆಗಾದರೂ ಆ ಯುದ್ಧವನ್ನು ಇಂದ್ರಜಿತುವಿನ ಯುದ್ಧವಾಗಿ ಪರಿವರ್ತಿಸಿ ಹ. ಇಂದಿನ ದಿನದ ಯುದ್ಧದಲ್ಲಿ ಅವರೆಲ್ಲರನ್ನು ಸೋಲಿಸುತ್ತೇನೆ. ನಿಮಗೆ ಸಂಶಯವಿರಬಹುದು, ಹೋದವರೆಲ್ಲರೂ ಇದೇ ರೀತಿಯ ಪರಾಕ್ರಮದ ಮಾತುಗಳನ್ನು ನಿಮ್ಮ ಮುಂದೆ ಆಡಿದವರು. ನಿಜ ಮಗನೇ. ರಾಮ ಲಕ್ಷ್ಮಣರಾಗಲಿ ಕಪಿವೀರರಾಗಲಿ ನಮಗೆ ಲೆಕ್ಕವಿಲ್ಲ. ಹ. ಅವರು ಮಾತನಾಡಲು ಕಾರಣವಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ವರಬಲವನ್ನು ಪಡೆದವರು. ಹಾಗಿದ್ದರೆ ಆ ರೀತಿಯ ವರಬಲಾನ್ವಿತರಾಗಿ, ಆ ರೀತಿಯ ಪರಾಕ್ರಮವಂತರಾಗಿ ಮೆರೆದಂತಹ ನಮ್ಮ ಅತಿಕಾಯನೆ, ಕುಂಭಶ್ರವಣನೆ, ಮಕರಾಕ್ಷನೆ, ದೇವಾಂತಕ, ನರಾಂತಕರಾಗಲಿ ಯಾರೇ ಆಗಲಿ ಎಲ್ಲರೂ ಹೋದವರು ಹೋದ ದಾರಿಯನ್ನೇ ಹಿಡಿದರು ಹೊರತು ಮರಳಿ ಹಿಂದೆ ಬರಲಿಲ್ಲ ಎನ್ನುವ ಚಿಂತೆ ನಿಮ್ಮನ್ನು ಕಾಡುತ್ತಾ ಇದೆ ಎನ್ನುವುದನ್ನು ಬಲ್ಲೆ. ಆದರೆ ಅವರೆಲ್ಲರಿಗೂ ಮಿಗಿಲೆನಿಸಿದಂತಹ, ಅವರೆಲ್ಲರ ಪೌರುಷಕ್ಕಿಂತಲೂ 100 ಮಡಿ ಪೌರುಷವುಳ್ಳಂತಹ, ನಿಮ್ಮ ಸುಪುತ್ರನಾಗಿ ನಿಮಗೆ ಅನ್ವರ್ಥದ ಆ ಒಂದು ಸುಪುತ್ರದ ಹೆಸರನ್ನು ತಂದುಕೊಟ್ಟಂತಹ ಇಂದ್ರಾರಿ, ಆ ಕಪಿ ವೀರರೆಲ್ಲರನ್ನು ನಾನು ಮಣಿಸುತ್ತೇನೆ. ಕೇವಲ ಮಣಿಸುವುದೇ ಅಲ್ಲ, ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸುತ್ತೇನೆ. ಒಂದೊಮ್ಮೆಗೆ ವಿಜಯವನ್ನು ಸಂಪಾದಿಸದಿದ್ದರೆ ನಾನು ಏನು ಮಾಡುತ್ತೇನೆ ಗೊತ್ತೇ? ಏನು ಶೌರ್ಯ ಅಪ್ಪಾಜಿ, ಮಗನೇ, ಇಂದ್ರಾರಿ ಬರಿದೇ ಮಾತನಾಡುವುದಿಲ್ಲ, ವ್ಯರ್ಥ ಪ್ರಲಾಪವನ್ನು ಮಾಡುವುದಿಲ್ಲ. ಸೋತು ಬಸವಳಿದು ದುಗುಡದಲ್ಲಿರುವಂತಹ ನಿಮಗೆ ಕೇವಲ ಭರವಸೆಯ ಮಾತುಗಳನ್ನು ಕೊಡುವುದಲ್ಲ, ನಿಮ್ಮ ಪಾಲಿಗೆ ವಿಜಯ ಬೇಕಾಗಿದೆ. ತಂದ ಸೀತೆಯನ್ನು ಶಾಶ್ವತವಾಗಿ ಉರಿಸಿಕೊಳ್ಳುವಂತಹ, ಆ ಮೂಲಕವಾಗಿ ರಾವಣೇಶ್ವರನಾಗಿ ಮೆರೆದಂತಹ ನಿಮ್ಮ
ಆ ಪ್ರಭುತ್ವ ಅದಕ್ಕೆ ಕಳಂಕ ಬರದ ಹಾಗೆ ಇಂದ್ರಾರಿಯ ಈ ಯುದ್ಧ ಕಳಂಕವನ್ನು ತರುವುದಿಲ್ಲ. ಒಂದೊಮ್ಮೆಗೆ ನಾನು ಹೋದವ ಸೋತೆನೆಂದಾದರೆ ಮರಳಿ ಮತ್ತೆ ಬರುವುದಿಲ್ಲ. ನಾನು ನಿಮಗೆ ಹುಟ್ಟಿದ ಮಗನಲ್ಲವೇ ಎಂದು ತಿಳಿಯಿರಿ. ಮಂಡೋದರಿಯ ಸುಪುತ್ರ ಅಲ್ಲ ಅಂತ ಭಾವಿಸಿರಿ. ನಿಮ್ಮಿಬ್ಬರಿಗೂ ಮಗನಾಗಿ ಹುಟ್ಟಿದವನಲ್ಲ ಇಂದ್ರಜಿತು ಎನ್ನುವ ಪಂಥಾಹ್ವಾನದ ಮೂಲಕವಾಗಿ ಒಂದೊಮ್ಮೆಗೆ ಅವರನ್ನು ಮಣಿಸಲು ನಾನು ಶಕ್ಯವಲ್ಲದಾದರೆ ಆ ಗಂಡ ದಾವಾಗ್ನಿಯನ್ನಾದರೂ ಹೊಕ್ಕಿ ಅಲ್ಲಿಯೇ ನಾನು ಸುಟ್ಟು ಭಸ್ಮವಾದೇನೆ ಹೊರತು ಮರಳಿ ಮತ್ತೆ ನಿಮಗೆ ಮುಖವನ್ನು ತೋರಿಸುವುದಿಲ್ಲ. ಹಾಗಾಗಿ ಮಾತನಾಡುವುದಿಲ್ಲ. ಕೊಡಿ ಆಜ್ಞೆ, ರಣವೀಳ್ಯವನ್ನು ಕೊಡಿ. ನಿಮ್ಮ ಪಾಲಿಗೆ ಇಂದ್ರಾರಿ ವಿಜಯವನ್ನು ತರುತ್ತಾನೆ, ವಿಜಯವನ್ನು ತರುತ್ತಾನೆ. ಅಪ್ಪಣೆಯಾಗಲಿ, ಜಯಶಾಲಿಯಾಗಿ ಬಾ. ಅದು ನಿಮ್ಮ ಅಪ್ಪಣೆಯನ್ನು ಸ್ವೀಕರಿಸಿದ್ದೇನೆ. ತಂದೆಯೋಳ ಅಪ್ಪಣೆಗೊಂಡು ಚಂದನವನ್ನು ಏರಿ ದೈತ್ಯ ವೃಂದ ಸಹಿತ ಹೋಗಿ ದೊರಗೆ ನಿಂದ್ರಾರಿ. ತಂದೆಯಿಂದ ಅಪ್ಪಣೆಯನ್ನೇನೋ ಪಡೆದಿದ್ದೇನೆ. ಉತ್ತಮವಾದಂತಹ ರಥವನ್ನು ಏರಿಕೊಂಡಿದ್ದೇನೆ. ನಮ್ಮ ಸೇನೆಯಲ್ಲೆಲ್ಲ ಡಂಗುರವನ್ನು ಸಾರಿಸಿ ಇಂದ್ರಾರಿಯ ಈ ದಿನದ ಯುದ್ಧದಲ್ಲಿ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ನಿರ್ಣಾಯಕ ಯುದ್ಧ. ಯಾರೆಲ್ಲ ರಾಕ್ಷಸ ವೀರರಿದ್ದೀರೋ ಎಲ್ಲರೂ ನನ್ನ ಜೊತೆ ಸೇರಿ ಎಂದು ಅಪ್ಪಣೆಯನ್ನು ಕೊಡಿಸಿದ್ದೇನೆ. ಈ ಹೊತ್ತಿನ ಯುದ್ಧ, ಈ ದಿನದ ಯುದ್ಧ ನಿರ್ಣಾಯಕವಾಗಿ ಅದು ರಾವಣೇಶ್ವರ ಮಹಾಪ್ರಭುವಿಗೆ ವಿಜಯದ ದಿನವಾಗಿ ಪರಿವರ್ತಿಸಿಕೊಡುವಂತಹ ಯುದ್ಧವಾಗಬೇಕು. ಆ ಕಾರಣಕ್ಕಾಗಿ ರಣಾಂಗಣವನ್ನು ಪ್ರವೇಶಿಸಿದ್ದೇನೆ. ಕೇವಲ ಪ್ರವೇಶ ಮಾಡುವುದು ಮಾತ್ರವೇ ಅಲ್ಲ, ಬಂದಂತಹ ಕಪಿ ವೀರರೆಲ್ಲರನ್ನೂ ಎದುರಿಸಿದ್ದೇನೆ. ಒಬ್ಬೊಬ್ಬ ಕಪಿಗಳು ಒಬ್ಬೊಬ್ಬ ವೀರರು ಎನ್ನುವುದನ್ನು ನಾನು ಮನನ ಮಾಡಿಕೊಂಡಿದ್ದೇನೆ. ಅಂಗದನು, ಹನುಮಂತನು, ನಳನು, ನೀಳನು ಎಲ್ಲರೂ ಇದಿರಾಗಿ ಬರ್ತಾ ಇದ್ದಾರೆ. ಎಲ್ಲರನ್ನು ಎದುರಿಸಿ ಮುಂದುವರಿದಿದ್ದೇನೆ. ಹಾಗಿದ್ದರೆ ಇದೇ ರೀತಿಯ ಯುದ್ಧವನ್ನು ನಾನು ಮುಂದುವರಿಸಿದ್ದೇನೆಂದಾದರೆ ಈ ಕಪಿ ವೀರರನ್ನು ಈ ರೀತಿಯಾಗಿ ಯುದ್ಧರಂಗದಿಂದ ಹಿಮ್ಮೆಟ್ಟಿಸಲು ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹಾಗಿದ್ದರೆ ಇಂದ್ರಾರಿಯ ಈ ದಿನದ ಯುದ್ಧ ಅದು ವಿಶೇಷವಾದಂತಹ ಯುದ್ಧವಾಗಿರಬೇಕು. ಈ ಬಂದಂತಹ ಕಪಿಗಳೆಲ್ಲರಿಗೂ ಶಾಶ್ವತವಾದಂತಹ ಒಂದು ಪಾಠವಾಗಬೇಕು. ಅವರು ಕಂಡರಿಯದ ರೀತಿಯಲ್ಲಿ, ಕೇಳರಿಯದ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಎನ್ನುವುದನ್ನು ನಿರ್ಣಯಿಸಿಕೊಂಡಿದ್ದೇನೆ. ಹಾಗಿದ್ದರೆ ಅವರಿಗೆ ಎದುರಾಳಿಯಾಗಿ ನಿಂತು ಮುಖಾಮುಖಿಯಾಗಿ ಹೋರಾಡಿದರೆ ಅವರು ಎಲ್ಲದಕ್ಕೂ ಸಮರ್ಥರು. ಯಾವುದೇ ರೀತಿಯ ಯುದ್ಧ ನೈಪುಣ್ಯವನ್ನು ಎದುರಿಸಲು ಅವರಿಂದ ಶಕ್ತಿ ಇದೆ ಎನ್ನುವುದನ್ನು ಅರ್ಥೈಸಿಕೊಂಡು ಒಮ್ಮಿಂದೊಮ್ಮೆಗೆ ಯುದ್ಧರಂಗದಿಂದ ಮರೆಯಾಗಿದ್ದೇನೆ. ಹೇಳಿ ಕೇಳಿ ಅನಿಮಿಷಾದಿ ಅಷ್ಟಸಿದ್ಧಿಗಳನ್ನು ಬಲ್ಲ ರಾಕ್ಷಸರು ನಾವು. ಯಾವ ಕ್ಷಣದಲ್ಲಿ ಯಾವ ವೇಷವನ್ನು ಧರಿಸಬಲ್ಲ ಸಾಮರ್ಥ್ಯವುಳ್ಳವರು. ಹಾಗಾಗಿ ಯುದ್ಧರಂಗದಿಂದ ಮಾಯವಾಗಿ ಹೇಗೂ ನನಗೆ ನನ್ನ ಹುಟ್ಟಿದ ಹೆಸರೇ ಮೇಘನಾದ. ಮೇಘಗಳ ರೀತಿಯಲ್ಲಿ ಗರ್ಜಿಸಿದವನಂತೆ ನಾನು ಹುಟ್ಟಿದಾಗ, ಹಾಗಾಗಿ ನನಗೆ ಮೇಘನಾದ ಎಂದು ಹೆಸರಿಟ್ಟರು. ಆ ಮಹಾಸ್ಫೋಟದ ಮೇಘನಾದದ ಗರ್ಜನೆ ನನ್ನ ಮಗುವಿದ್ದಾಗಲೇ ನನ್ನ ಬಾಯಿಯಿಂದ ಬಂದಿದೆ. ಹೌದಾದರೆ ಈ ಹೊತ್ತಿನಲ್ಲಿ ಮೇಘಗಳನ್ನು ಏರಿದ್ದೇನೆ, ಮೋಡಗಳ ಮರೆಯಾಗಿ ನಿಂತಿದ್ದೇನೆ. ಅಲ್ಲಿ ನಿಂತು ಯುದ್ಧರಂಗದಲ್ಲಿ ಕಾಣಿಸುತ್ತಿರುವಂತಹ ಎಲ್ಲ ಕಪಿ ವೀರರಿಗೆ ಅಲ್ಲಿಂದ ಬಾಣಗಳ ಸುರಿಮಳೆಯನ್ನು ಸುರಿಸುತ್ತೇನೆ. ಎಲ್ಲರೂ ಎಲ್ಲಿಂದ ಯಾವ ರೀತಿಯಾಗಿ ಹೇಗೆ ಈ ಬಾಣ ಬರುತ್ತಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಲಾರದೆ ದಿಗ್ಭ್ರಮೆಗೊಳ್ಳುವಂತೆ ಮಾಡುತ್ತೇನೆ. ಅವರೆಲ್ಲರೂ ಹೆದರಿ ದಿಕ್ಕಾಪಾಲಾಗಿ ಓಡುವಂತೆ ಬಾಣಗಳ ಮಳೆಯನ್ನು ಮೋಡದಿಂದ ಸುರಿಯುತ್ತೇನೆ. ಕಂಡು ರಾಮ
ನಾನು ಬರುತ್ತಾರೆ ಎಂಬಂತಹ ನಿರೀಕ್ಷೆಯಲ್ಲೇ ನಾವು ಇದ್ದವರು. ಆದರೆ ಆ ನಿರೀಕ್ಷೆಯಲ್ಲಿರುವಂಥ ಈ ಸಂದರ್ಭದಲ್ಲಿ ಎದುರಾಳಿಗಳು ಬಂದಾಗ ನಮ್ಮವರೆಲ್ಲರೂ ಅವರ ಎದುರಿನಲ್ಲಿ ಹೋಗಿ ಯುದ್ಧವನ್ನು ಮಾಡುವುದು ಸಹಜ. ನಮ್ಮದಾದಂಥ ಕಪಿಸೇನೆ, ನಮ್ಮಲ್ಲಿ ರಥಾಶ್ವಗಳಿಲ್ಲ, ಕೇವಲ ನಾವು ನೆಲದಲ್ಲಿಯೇ ನಿಂತು ಯುದ್ಧ ಮಾಡುವವರು. ಆದರೆ ಎದುರಾಳಿಗಳು ಹಾಗಲ್ಲ, ರಥಾಶ್ವಗಳು, ಅವರಿಗೆ ಬೇಕಾದಂಥ ಯುದ್ಧ ಸೈನಿಕವಾದಂಥ ಸಂಪನ್ಮೂಲಗಳು ಅವರಲ್ಲಿವೆ. ಅದನ್ನು ಅರಿತೇ ನಾವು ಯುದ್ಧವನ್ನು ಮಾಡುತ್ತಾ ಇರುವವರು. ಈಗ ಒಂದೊಮ್ಮೆಗೆ ರಥವೊಂದು ಆ ಕಡೆಯಿಂದ ಬಂದದ್ದು ಮಾತ್ರವಲ್ಲ, ನಮ್ಮವರೆಲ್ಲರೂ ಅದನ್ನು ಮುತ್ತಿ ಯುದ್ಧವನ್ನು ಮಾಡುತ್ತಾ ಇದ್ದದ್ದು. ಕ್ಷಣ ಮಾತ್ರದಲ್ಲಿ ನಮ್ಮದಾದಂಥ ಕಪಿಸೇನೆ ಯಾವುದು ಯುದ್ಧವನ್ನು ಮಾಡುವುದಕ್ಕೆ ತೋಚದೆ ದರಾಶಾಯಿ ಆಗುತ್ತಾ ಇದ್ದಾರೆ. ದರಾಶಾಯಿ ಆಗುತ್ತಾರೆ ಅಂತ ನೋಡಿದಾಗ ಎದುರಿನಲ್ಲಿ ಇರುವಂತಹ ಪಟುಬಟ ಯಾರು ಎಂಬುದು ನಮಗೆ ಗೋಚರವಾಗುವುದಿಲ್ಲವಲ್ಲ. ಹಾಗಾದರೆ ಬರುವಂಥ ಬಾಣದ ಆಘಾತವು ಅಥವಾ ಶಸ್ತ್ರದ ಆಘಾತವು ಯಾವ ಕಡೆಯಿಂದ ಬರುತ್ತದೆ, ಯಾವ ಸಮಯದಲ್ಲಿ ಎಲ್ಲಿಂದ ಬರುತ್ತದೆ ಅಂತ ಕಾಣುವುದಕ್ಕೆ ಸಿಗುವುದಿಲ್ಲ. ಹಾಗೆ ಅಂತ ಆಕಾಶ ಮಾರ್ಗದಲ್ಲಿ ನಿಂತು ಯುದ್ಧ ಮಾಡುತ್ತಾನೋ ಎಂಬಂಥ ನೆಲೆಯಲ್ಲಿ ನಾನು ಶರಪ್ರಯೋಗವನ್ನು ಮಾಡಿದಾಗ ಕೇವಲ ಆಕಾಶ ಮಾರ್ಗದಲ್ಲಿ ಮಾತ್ರವಲ್ಲ, ಅದೃಶ್ಯನಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ ಎಂಬುದನ್ನು ನಾನು ಮನವರಿಕೆ ಮಾಡಿಕೊಂಡಿದ್ದೇನೆ. ಹಾಗಿದ್ದರೆ ಅದೃಶ್ಯನಾಗಿ ಯುದ್ಧ ಮಾಡುವಂಥ ಅವನು ಯಾರೇ ಆಗಲಿ ಶಬ್ದವೇದಿ ಎಂಬಂಥ ಶಸ್ತ್ರವನ್ನು ಪ್ರಯೋಗಿಸುವುದರ ಮೂಲಕವಾಗಿ ಅವನದಂಥ ಮಾಯಾ ಜಾಲವನ್ನು ಭೇದಿಸಿ ಅವನನ್ನು ಪ್ರತ್ಯಕ್ಷವಾಗಿ ತಂದು ಭೂಮಿಯಲ್ಲಿ ನಿಲ್ಲಿಸುತ್ತೇನಂತೆ ನೋಡೋಣ. ಶಬ್ದ ಬೇರೆ ಕಡೆಯಿಂದ ಕೇಳ್ತದೆ. ನೋಡಂತೆ ಅದೃಶ್ಯನಾಗಿ ಮೋಡದ ಮರೆಯಿಂದ ನಿಂತು ನಾನು ಸುರಿಮಳೆಗೆಡದಂತಹ ಶರಾಧಾರೆಗೆ ನಿನ್ನವರೆಲ್ಲರೂ ದಿಕ್ಕಾಪಾಲಾಗಿ ಓಡಿದ್ದಾರೆ. ಯಾರಾದರೂ ಕಾಣ್ತಾ ಇದ್ದಾರೆ ನೋಡು, ಇರುವವರು ಕೇವಲ ಬೆರಳಿಳಿಕೆಯ ಮಂದಿ ನಿನ್ನ ಪಾಳೆಯದಲ್ಲಿ. ಎಲ್ಲರೂ ಇನ್ನೇನು ಆಚೆ ಕಡೆ ಈಚೆ ಕಡೆ ಓಡಲಿಕ್ಕೆ ದಾರಿ ಯಾವುದಿದೆ ಅಂತ ನೋಡಿಕೊಳ್ತಾ ಇದ್ದಾರೆ. ಹಾಗಿದ್ದರೆ ನನ್ನ ಯುದ್ಧ ಸಾಮರ್ಥ್ಯವನ್ನು ಒಪ್ಪಿಕೊಂಡ ಹಾಗಾಯಿತು. ಕೇವಲ ಇಂದ್ರಾರಿ ಎದುರಿನಲ್ಲಿ ಮಾತ್ರವೇ ಅಲ್ಲ, ಅದೃಶ್ಯವಾಗಿಯೂ ಮೇಲಿನಿಂದಲೋ ಹಿಂದೆಯಿಂದಲೋ ಎಲ್ಲಿಂದಲೋ ಯುದ್ಧ ಮಾಡಬಲ್ಲ ಸಾಮರ್ಥ್ಯವನ್ನು ಪಡೆದಿದ್ದಾನೆ ಎನ್ನುವುದನ್ನು ನೀನು ಸ್ಪಷ್ಟ ಮಾಡಿಕೊಂಡೆ. ನಿನ್ನವರು ಸ್ಪಷ್ಟ ಮಾಡಿಕೊಂಡ್ರು. ಕೇವಲ ನೀನು ಶರಪ್ರಯೋಗ ಮಾಡಿದ ಕ್ಷಣವೇ ನಾನು ಬಂದದ್ದಲ್ಲ, ನಿನ್ನ ಒಂದು ಶರ ನನ್ನನ್ನು ಎಳೆದು ತಂದು ಭೂಮಿಗೆ ತಂದು ನಿಲ್ಲಿಸಿತು ಎಂದು ಭಾವಿಸಬೇಡ. ಆ ಶರಕ್ಕೆ ಪ್ರತಿಯಾಗಿ ಮತ್ತೇನೋ ಮಾಡಲು, ಮತ್ತೊಂದು ಮಾಯಾವಿದ್ಯೆಯನ್ನು ಪ್ರದರ್ಶಿಸಲು ನಾನು ಸಾಮರ್ಥ್ಯ ಇದ್ದವ. ಆದರೂ ಒಂದೊಮ್ಮೆಗೆ ನಿನ್ನ ಎದುರಾಳಿಯಾಗಿ ಬಂದು ನಿಂತಿದ್ದೇನೆ. ಯಾಕೆ? ನಿನಗೊಂದು ಕೊನೆಯ ಎಚ್ಚರಿಕೆಯನ್ನು ಕೊಡಲು ಸುಗ. ಒಂದೊಮ್ಮೆಗೆ ಒಂದು ಹಿಂದಿನ ಯುದ್ಧದಲ್ಲಿ ನೀವೆಲ್ಲರೂ ಮಣಿದವರು ನಾಗ ಪಾಶದ ಮೂಲಕವಾಗಿ ನಿನ್ನನ್ನು ನಿನ್ನ ತಮ್ಮನನ್ನು ಬಿಗಿದು ಸಾವಿನ ರುಚಿ ಏನು ಎನ್ನುವುದನ್ನು ಈ ಮೇಘನಾದ ಈ ಇಂದ್ರಜಿತವರು ಬಂಧಿಸಲ್ಪಟ್ಟವರು ತೋರಿಸಿಕೊಟ್ಟಿದ್ದೇನೆ. ನಾನು ಬಂಧಿಸಲ್ಪಟ್ಟದ್ದಾದರೂ ಸಹ ನಿನ್ನ ಪಾಳಯಕ್ಕೆ ಒಂದೊಮ್ಮೆಗೆ ರಾಮ ಲಕ್ಷ್ಮಣರಿಗೆ ಏನಾಯಿತು ಎನ್ನುವ ಗಾಬರಿ ಹುಟ್ಟಿಸಿತ್ತು. ನಿಮಗೂ ಅದು ಸಾವಿನ ರುಚಿಯನ್ನು ತೋರಿಸಿತ್ತು. ಹಾಗಿದ್ದರೆ ಇಂದ್ರಾರಿಯ ಸಾಮರ್ಥ್ಯ ಆ ರೀತಿಯಾಗಿ ಇದೆ ಎನ್ನುವುದನ್ನು ನೀನು ಅರ್ಥೈಸಿಕೊಂಡೆ ಎಂದಾದರೆ ಹೇಳಿ ಕೇಳಿ ರಾಕ್ಷಸರು ನಾವು ಯಾವ ಕಾಲಕ್ಕೆ ಯಾವ ರೀತಿಯಲ್ಲಿ ಹೇಗೆ ಎನ್ನುವುದನ್ನು ನಿರ್ಣಯಿಸಿಕೊಂಡು ಯುದ್ಧ ಮಾಡಬಲ್ಲಂತಹ ಸಾಮರ್ಥ್ಯವಂತರು. ಅಂತಹ ಸಾಮರ್ಥ್ಯ ಇರುವಂತಹ ಇಂದ್ರಜಿತುವಿನ ಎದುರಿನಲ್ಲಿ
ಕೇವಲ ನರಮನುಷ್ಯ ನೀನು ಯುದ್ಧ ಮಾಡಲು ಮುಂದೆ ಬಂದೆ ಎಂದಾದರೆ ಅಮಮ ಅಮಮ ಈ ಇಂದ್ರಜಿತುವಿನ ಕಸುವಿಗೆ ನೀನು ಲೆಕ್ಕವೇ ಎಂದು ಹೇಳ್ತಾ ಇದ್ದೇನೆ. ಎಚ್ಚರಿಕೆ, ಇದು ನಿನಗೆ ಎಚ್ಚರಿಕೆ. ಇಂದ್ರಾಣಿ ಮಾಯನೆಗೆ ಲಾಲೆಣಿಸುವೆಯ ಮಾಯನೆಗೆ ಲಾಲೆಣಿಸುವೆಯ ತವ ತಾಯ ಬಸಿರೊಳಗುವೆಯ ಸೂರ್ಯಗೋಲಜ ರಾಮನಲ್ಲಿ ಉಪಾಯ ಫಲಿಸದಿಂದಿನಾಲಿ ಅದೃಶ್ಯ ರೀತಿಯಲ್ಲೇ ನೀನು ಯುದ್ಧ ಮಾಡಿದವನೇನು ಹೌದು. ಹಾಗೆ ಅಂತ ನೀನು ಅದೃಶ್ಯವಾಗಿ ಯುದ್ಧ ಮಾಡಿದ್ದು ಅಪರಾಧ ಅಂತ ನಾವು ಭಾವಿಸಿದವರಲ್ಲ. ಯಾಕೆ ರಾಕ್ಷಸರಾದಂಥ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನೀವು ಪರಿಣಿತರೇ ಹೌದು. ಖಂಡಿತವಾಗಿಯೂ ಹೌದು. ಇವತ್ತು ಈ ನಡೆಯುವಂಥ ಯುದ್ಧದ ಈ ಸಮಯದಲ್ಲಿ ಯಾರಿಗೂ ಇಷ್ಟರವರೆಗೆ ಜಯಾಪಜಯದ ನಿರ್ಣಯ ಆಗಿಲ್ಲ ಎಂಬುದಂತೂ ಸ್ಪಷ್ಟವೇ ಹೌದಲ್ಲವೇ? ಆದರೂ ಕೂಡ ಅಂಶಿಕವಾದಂತಹ ಜಯವನ್ನು ನಾವು ಸಂಪಾದಿಸಿದ್ದೇವೆ ಎಂಬುದರ ಬಗ್ಗೆ ಅದರಲ್ಲಿ ಎರಡು ಮಾತಿಲ್ಲ ಎನ್ನುವುದನ್ನು ನೀನು ಒಪ್ಪುತ್ತೋ ಇಲ್ಲವೋ ಅದು ನಿನಗೆ ಬಿಟ್ಟದ್ದು. ಆದರೆ ಕೇವಲ ನೀನು ಹೇಳಿದ ಹಾಗೆ ನಿನ್ನನ್ನು ಏಕ ಬಾಣದಿಂದ ತಂದು ನಾನು ದರಿಯಲ್ಲಿ ನಿಲ್ಲಿಸಿದ್ದೇನೆ ಎಂಬ ಮಾತ್ರಕ್ಕೆ ನೀನು ಏನು ಅಲ್ಲ ಅಂತ ತಿಳಿದವನು ನಾನಲ್ಲ. ಇಂದ್ರಜಿತು ಏನು ಎನ್ನುವುದನ್ನು ನೀ ಹಿಂದೆಯೂ ಒಮ್ಮೆ ರಣರಂಗವನ್ನು ನೀವು ಪ್ರವೇಶ ಮಾಡಿದವನು, ನಿನ್ನಲ್ಲಿ ನಾವು ಯುದ್ಧವನ್ನು ಮಾಡಿದವನು. ಆದರೆ ನಿನ್ನಲ್ಲಿರುವಂತ ಅಗಣಿತವಾದಂತ ಯಾವುದೋ ಒಂದು ಶಕ್ತಿಯಿಂದ ಕ್ಷಣಕಾಲ ನಾವು ಸ್ವಲ್ಪ ಸ್ತಂಭೀಭೂತರಾದದ್ದು ಹೌದು. ಅಷ್ಟಾದರೂ ಮಾಡಿದ್ದಾನಲ್ಲವೇ ಇಂದ್ರಜಿತು, ಅದನ್ನು ಚೆನ್ನಾಗಿ ನೆನಪಿಟ್ಟು. ಏನು ಅಲ್ಲ ಅಂತ ನಾನು ತಿಳಿದವನೇ ಅಲ್ಲ ಅಂತ ನಾನು ಹೇಳಿದ್ದೇನಲ್ಲ. ನೀನು ಸಾಮರ್ಥ್ಯವಂತ ಎಂಬಂತ ನಿನ್ನದಾದಂತ ಹೆಸರಿನ ಅನ್ವರ್ಥಕವೇ ಹಾಗೆಲ್ವಾ? ನೀನು ಇಂದ್ರನನ್ನೇ ಜಯಿಸಿದ್ದಿ ಅಂತ. ಇಂದ್ರನನ್ನು ಜಯಿಸಿದ್ದು ಯಾವ ರೀತಿಯಲ್ಲಿ ಎಂಬುದು ಬೇರೆ ಪ್ರಶ್ನೆ, ಅದು ಈಗ ಆಗಬೇಕಾದಿದೆಲ್ಲ ಅಪ್ರಸ್ತುತ. ಅಂತ ನೀನು ಸಮರ್ಥನಾದಂತ ಲಂಕಾ ರಾಷ್ಟ್ರದಲ್ಲಿ ಮುಂದಿನ ಅರಸ ಎಂಬಂತ ಅನ್ವರ್ಥಕ್ಕೆ ಭಾಜನನಾದವನು ನೀನು ಕೇವಲ ಅಂತ ನಾವು ತಿಳಿದವರಲ್ಲ. ಅಷ್ಟು ಮಾತ್ರವಲ್ಲ, ನಿನ್ನದಾದಂಥ ಸಮಸ್ತ ನಿನ್ನ ಪಟುಪಟರು ಕೂಡ ರಾಕ್ಷಸರನ್ನು ಕೂಡ ನಾವು ಏನು ಅಲ್ಲ ಅಂತ ತಿಳಿದವೇ ಅಲ್ಲ. ಆದರೆ ಸಮಸ್ತವಾದಂಥ ವರಬಲವನ್ನು ಪರಾಕ್ರಮವನ್ನು ವಿಕ್ರಮವನ್ನು ಮೆರೆದಂಥ ನಿಮ್ಮಲ್ಲಿ ನೀನು ಗ್ರಹಿಸಬೇಕಿತ್ತು. ಕೇವಲ ಕಪಿಗಳಾದಂಥ ಮರದಿಂದ ಮರಕ್ಕೆ ಹಾರುವಂತ ಜೀವಿಗಳು ಇಷ್ಟೊಂದು ಪರಾಕ್ರಮವನ್ನು ಮೆರೆಸುತ್ತಾರೆ ಅಂತ ಆದರೆ ಮಾತ್ರವಲ್ಲ, ನೀನು ಹೇಳಿದ ಹಾಗೆ ಮಾನವ ಪತಿ ಇಬ್ಬರೇ ನಾವಿರುವುದು ಹೀಗೆ ನಮ್ಮದಾದಂಥ ಬಲದಲ್ಲಿ. ಹಾಗಿರುವಾಗ ಯಾವುದೇ ಯುದ್ಧಕ್ಕೆ ಬೇಕಾದಂಥ ಪರಿಕರಗಳು ಇಲ್ಲದೇ ಇದ್ದರೂ ಕೂಡ ಕೇವಲವಾದಂಥ ಬೆಳದ ಮೇಲೆಯೇ ನಿಂತು ನಾವು ಯುದ್ಧವನ್ನು ನಿನ್ನದಾದಂಥ ಸಾಮರ್ಥ್ಯವೋ ನಿನ್ನ ಸೇನಾಬಲವೋ ನಿನ್ನ ವೀರರ ಬಲವೆಲ್ಲವನ್ನೂ ನಾವು ನಿರ್ದಯವಾಗಿ ನಾಶ ಮಾಡಿದ್ದೇವೆ ಎಂಬಾಗ ಅದು ಏನು ಎಂಬುದನ್ನು ನೀನು ಆಲೋಚನೆ ಮಾಡಬೇಕಿತ್ತೇ ಹೊರತು ನಾನು ಆಲೋಚನೆ ಮಾಡುವುದಲ್ಲ. ರಣರಂಗದಲ್ಲಿ ನಾವು ಯಾವ ಉದ್ದೇಶವನ್ನಿಟ್ಟು ಯಾವುದನ್ನು ಈಡೇರಿಸುವುದಕ್ಕಾಗಿ ನಾವು ಯುದ್ಧರಂಗವನ್ನು ಪ್ರವೇಶ ಮಾಡಿದ್ದೇವೆ ಅದನ್ನು ಮರಳಿ ಪಡೆಯುವ ತನಕ ನಾವು ಯುದ್ಧಾಸಕ್ತರೇ ಹೌದು. ಆದುದರಿಂದ ನಿನ್ನದಾದಂತಹ ಬಲ ಏನು? ನೀನು ಯಾವುದೋ ಮಾಯಕದ ರೀತಿಯಲ್ಲಿ ನಮ್ಮನ್ನು ಜಯಿಸುತ್ತೇನೆ ಅಂತ ಭಾವಿಸಿದರೆ ಬಹುಶಃ ಪರನಾರಿಯರನ್ನು ತಂದು ಕಪಟದಿಂದ ತಂದವರು ಕಪಟದ ಮೂಲಕವಾಗಿ ಯುದ್ಧವನ್ನು ಗೆಲ್ಲುತ್ತೇವೆ ಅಂತ ಬಹುಶಃ ನೀನು ಭಾವಿಸಿದರೆ ಅದು ನಿನ್ನನ್ನು ಹೆಡ್ಡ ಅಂತ ಹೇಳಬೇಕಾದಿತು. ಅದರಲ್ಲಿಯೂ ಸೂರ್ಯ ವಂಶೀಯ ನೆನೆಸಿಕೊಂಡಂತಹ ನಾನು ಅಪ್ರತಿಮ ಬಲಾನ್ವಿತನಾದಂತಹ ಯೋಗ್ಯವಾದಂತಹ ಗುರುಗಳಿಂದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ನಾನು ಆರ್ಜಿಸಿದವನು. ಅಂತಹ ಗುರುಗಳು ಆರ್ಜಿಸಿ ಅವರು ಕೊಟ್ಟಂತಹ ಆ ವಿದ್ಯೆ ಧನುರ್ವೇದವನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಂತಹ ನಾನು ಸೂರ್ಯ ವಂಶೀಯನಾದಂತಹ ನನ್ನಲ್ಲಿ ಉನ್ನತಾದಂತಹ ಕಪಟ ವಿದ್ಯೆಯು ನಡೆಯದು, ಕಪಟ ತಂತ್ರವು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನು ಆಲೋಚನೆ ಮಾಡು. ಎಲ್ಲ ರಾಮ
ಮಾತನ್ನೇನೋ ಬಹಳ ಚೆನ್ನಾಗಿ ಆಡುತ್ತೀಯ. ನಿನ್ನನ್ನೇನು ಕಡಿಮೆ ಸಾಮರ್ಥ್ಯದವ ಎಂದು ನಾವು ನಗಣ್ಯ ಮಾಡುವುದಿಲ್ಲ. ಹಾಗಿದ್ದರೆ ಇಂದ್ರಾರಿಯನ್ನು ಅಷ್ಟು ಸುಲಭವಾಗಿ ನೀವು ಅರಿತು ತೆಗೆದುಕೊಳ್ಳುವುದಿಲ್ಲ ಎನ್ನುವುದು ಸ್ಪಷ್ಟ. ನಾನು ಹಾಗೆ ಭಾವಿಸುವುದು ಯಾಕೆ ಹಾಗೆ? ಪರಸ್ಪರ ವೀರತ್ವಕ್ಕೆ ಗೌರವವಿದೆ ನಮ್ಮಲ್ಲಿ. ನಾವು ರಾಕ್ಷಸರಾಗಿರಬಹುದು, ವೀರತ್ವವನ್ನು ಪಡೆದಿರಬಹುದು, ಆದರೆ ಎದುರಾಳಿಯನ್ನು ಕೂಡ ಕೇವಲವಾಗಿ ಭಾವಿಸುವುದಿಲ್ಲ. ಆ ಕಾರಣಕ್ಕಾಗಿಯೇ ತಂದೆಯವರೊಡನೆ ಪಂಥಾಹ್ವಾನವನ್ನೊಟ್ಟಿ ಈ ದಿನದ ರಣಕಣವನ್ನು ಪ್ರವೇಶಿಸಿದವನು. ನೀವು ರಾಮ ಲಕ್ಷ್ಮಣರು ಸಾಮಾನ್ಯರು ಎಂದು ನಾನು ಭಾವಿಸುವುದಿಲ್ಲ. ಯಾಕೆ? ನಮ್ಮಲ್ಲಿರುವಂತಹ ವರಬಲಾನ್ವಿತ ರಾಕ್ಷಸ ವೀರರನ್ನು ನೀವು ಕೊಂದು ಕಡೆಯಿದ್ದೀರಿ ಎನ್ನುವುದನ್ನು ಮನನ ಮಾಡಿಕೊಂಡಿದ್ದೇನೆ. ಹಾಗಿದ್ದರೆ ಅಂತಹ ಅತಿಶಯದ ಬಲವುಳ್ಳ ರಾಕ್ಷಸರನ್ನು ಕೆಡವುವಂತಹ ಇಬ್ಬರು ನರಮಾನವರು ಲಂಕೆಗೆ ಪ್ರವೇಶಿಸಿದ್ದಾರೆ. ಅದು ಅಭೇದ್ಯವಾದಂತಹ ಲಂಕೆ. 100 ಯೋಜನ ವಿಸ್ತೀರ್ಣವುಳ್ಳಂತಹ ಶರದಿಯ ಮಧ್ಯೆ ಕಂಗೊಳಿಸುವಂತಹ ಸ್ವರ್ಣಲಂಕೆ ಇದು. ಸ್ವರ್ಣಲಂಕೆಗೆ ಅಷ್ಟು ಸುಲಭವಾಗಿ ಯಾರಿಂದಲೂ ಬರಲಾಗುವುದಿಲ್ಲ ಎನ್ನುವುದಾದರೆ, ಇಂತಹ ಕಾಡಾಡಿ ಕಪಿಗಳನ್ನಿಟ್ಟುಕೊಂಡು ಅವರಿಗೂ ಸುಸಂಸ್ಕೃತೆಯ ಪಾಠವನ್ನು ಕೊಟ್ಟು ಅವರಿಂದ ಈ ಅಭೇದ್ಯ ಶರದಿಗೆ ಕಲ್ಲ ಸೇತುವೆಯನ್ನು ಬಿಗಿದು ಆ ಸೇತುವೆಯ ಮೂಲಕ ಕೇವಲ ನೀವಿಬ್ಬರು ಮತ್ತು 77 ಕೋಟಿ ಕಪಿವೀರರು 18 ಲಕ್ಷ ಪದ್ಮವಾನರರು ಈ ಶರದಿಗೆ ದಾಟಿ ಬರುತ್ತೀರಿ ಎಂದಾದರೆ ಅಭೇದ್ಯವಾದಂತಹ ಲಂಕೆ ಭೇದ್ಯವಾಗಿದೆ. ಹಾಗಿದ್ದರೆ ಲಂಕೆಯನ್ನು ಭೇದ್ಯವಾಗಿಸಿದಂತಹ ಈ ಕಪಿಗಳು ಸಾಮಾನ್ಯರು ಎಂದು ನಾನು ತಿಳಿಯುವುದಿಲ್ಲ. ಆದರೂ ಬಂದವರನ್ನು ಸುಮ್ಮನೆ ಬಿಡಲಾದೀತೆ. ಹೇಳಿ ಕೇಳಿ ನಮ್ಮಲ್ಲಿ ಪೌರುಷವಿದೆ, ವರಬಲದ ಅತಿಶಯತೆ. ನಮ್ಮ ತಂದೆಯವರು ಅಜೇಯರಾಗಿ ಅದೆಷ್ಟೋ ಲಕ್ಷ ವರುಷಗಳ ಕಾಲ 3 ಲೋಕವನ್ನು ಆಳಿದವರು, 4 ಲೋಕವನ್ನು ತಲ್ಲಣಗೊಳಿಸಿದವರು, ಸುರ ನರಗ ಉರಗ ಭುಜಂಗ ಭುವನದಲ್ಲಣ ನೆನೆಸಿ ಅಂತಹ ತಂದೆಗೆ ಮಗನಾಗಿ ಹುಟ್ಟಿದಂತಹ ಇಂದ್ರಜಿತು ಈ ಹೊತ್ತಿನಲ್ಲಿ ಕುರಿ ಮಂದೆಯ ಮುಂದೆ ಹುಲಿಯಾಗಿ ಸಿಂಹವಾಗಿ ಗರ್ಜಿಸುತ್ತಾ ಇದ್ದಾನೆ. ಯಾಕೆ ನಾನು ನನ್ನನ್ನು ಸಿಂಹ ಅಂತ ಭಾವಿಸ್ತಾ ಇದ್ದೇನೆ? ನನ್ನ ಎದುರಿನಲ್ಲಿರುವವರನ್ನು ಕುರಿಗಳು ಅಂತ ಭಾವಿಸಿದ್ದೇನೆ. ಕುರಿಗಳು ಒಂದೊಮ್ಮೆಗೆ ತಾವು ಎಷ್ಟೇ ಬಲಿಷ್ಠರಿದ್ದೇವೆ, ಎಷ್ಟೇ ಸಂಘಟಿತರಾಗಿದ್ದೇವೆ ಎಂದು ಮುಂದೆ ಬಂದರೂ ಸಹ ಅದು ಹುಲಿಯ ಬಾಯಿಗೆ ಆಹಾರವಾಗಬೇಕು ಹೊರತು ಅನ್ಯಥಾ ಅದಕ್ಕೆ ದಾರಿ ಇಲ್ಲ. ಹಾಗಿದ್ದರೆ ಹುಲಿಯ ಬಾಯಿಗೆ ಆಹಾರವಾಗುವ ದರದಿ, ಕುರಿ ಮಂದೆಯ ದರದಿ ನೀವೆಲ್ಲರೂ ಸಾಗಿ ಬಂದಿದ್ದೀರಿ. ಇದುವರೆಗಿನ ವೀರರನ್ನು ನೀವು ಕೊಂದು ಗೆಡಹಿರಬಹುದು, ಯುದ್ಧದಲ್ಲಿ ಮೇಲ್ಮೆಯನ್ನು ಸಾಧಿಸಿರಬಹುದು. ಆದರೆ ಬಂದವ ಇಂದ್ರಜಿತು ಎನ್ನುವುದನ್ನು ಅರ್ಥೈಸಿಕೊಂಡರೆ ಇಂದ್ರಜಿತುವಿನ ವರಬಲವೇನು, ಸಾಮರ್ಥ್ಯವೇನು, ಅವನದ್ದಾದಂತಹ ಪೌರುಷವೇನು ಎನ್ನುವುದನ್ನು ತಿಳಿದುಕೊಂಡರೆ ಸಹಜವಾಗಿ ಒಂದು ಹೇಳುತ್ತೇನೆ. ಏನು? ನೀನು ಹೇಳಿದೆ ಅಲ್ಲವೇ, ರಾಕ್ಷಸರಾಗಿ ಮಾಯಾವಿದ್ಯೆಯನ್ನು ನಾವು ಪ್ರದರ್ಶಿಸುತ್ತೇವೆ, ಕಪಟಿಗಳು ನಾವು. ಇದು ನಮಗೆ ಯಾವುದು ಲೆಕ್ಕವೇ ಅಲ್ಲ. ನಾವು ಕಪಟತನವನ್ನು ಮಾಡುತ್ತೇವೆ, ಕಳ್ಳತನವನ್ನು ಮಾಡುತ್ತೇವೆ, ಅಗತ್ಯವಿದ್ದರೆ ಮೋಸವನ್ನು ಮಾಡುತ್ತೇವೆ. ಆದರೆ ನಮ್ಮ ಗಮ್ಯ ಏನು ಗೊತ್ತೇ? ನಾವು ಸಾಗಬೇಕಾದ ದಾರಿ ಅದು ನಿಮ್ಮ ಹಾಗೆ ರಾಜಮಾರ್ಗವೇ ಆಗಬೇಕಾಗಿಲ್ಲ. ಯಾವುದೇ ಕಳ್ಳದಾರಿಯನ್ನಾದರೂ ಹಿಡಿದು ಮೋಸ ಮಾಡಿ ಆದರೂ ನಮ್ಮ ಗಮ್ಯ ಏನುಂಟೋ ಅದನ್ನು ಸಾಧಿಸಿಕೊಳ್ಳುವುದರಲ್ಲಿ ನಾವು ನಿಸ್ಸೀಮರು. ಕುಲಾಚಾರ ನಮ್ಮ ಕುಲಾಚಾರ ಅದು. ಯಾವುದು ನಮಗೆ ನಿಷಿದ್ಧ ಅಂತ ಇಲ್ಲ. ನಿಮಗೆಲ್ಲ ಸುಸಂಸ್ಕೃತ ನಾಗರಿಕರಿಗೆ ಯಾವುದೆಲ್ಲವೂ ನಿಷಿದ್ಧವೋ ಅದೆಲ್ಲವೂ ನಿಯಮಗಳು ಅನ್ವಯಿಸುತ್ತದೆ. ನಮಗೆ ಯಾವುದು ಅನ್ವಯ ಅಲ್ಲ, ಯಾವುದು ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ನಾವು ನಡೆದದ್ದೇ ದಾರಿ, ನಾವು ಹೋದದ್ದೇ ದಾರಿ ಎನ್ನುವ ರೀತಿಯಲ್ಲಿ ಇದುವರೆಗೆ ಬದುಕಿದವರು ಆ ಬದುಕನ್ನು ಸಾಧಿಸಲೋ ಸುಗ. ನಮ್ಮ ತಂದೆಯವರ ರಾವಣಾಧೀಶ್ವರ ಎನ್ನುವ ಪಟ್ಟವನ್ನು ಉಳಿಸಲೋ ಸುಗ. ಅವರ ಮಗನಾಗಿ ಇಂದ್ರಾರಿ ಏನೂ ಮಾಡಲು ಸಮರ್ಥ, ಏನೂ ಮಾಡಲು ಸಮರ್ಥ ಎಂದು ಭಾವಿಸಿದೆ ಎಂದಾದರೆ
ಬಂದ ದಾರಿಗೆ ಲೆಕ್ಕವಿಲ್ಲ, ಸೀತೆಯನ್ನು ಮರಳಿ ಪಡೆಯಲಾಗುವುದಿಲ್ಲ. ಹಾಗೂ ಒಂದೊಮ್ಮೆಗೆ ಸೀತೆ ಬೇಕು ಎಂದಾದರೆ ನಮ್ಮ ತಂದೆಯವರ ಬಳಿಯಲ್ಲಿ ಅಂಗಲಾಚಿ ಬೇಡಿದರೆ ಕೊಟ್ಟರೋ ಏನೋ, ಅದು ಅವರಿಗೆ ಬಿಟ್ಟ ವಿಷಯ. ಆದರೆ ನಮ್ಮ ತಂದೆ ಮಾಡಿದ್ದು ಸರಿ, ಅವರೇ ಸರಿ ಎನ್ನುವ ಮೂಲಕವಾಗಿ ಅವರ ದಾರಿಯನ್ನು ಸಮರ್ಥಿಸುತ್ತಾ ಮುಂದೆ ಬಂದಂತಹ ಇಂದ್ರಜಿತುವನ್ನು ಕೆಣಕಿದರೆ ಉಳಿಯುವುದಿಲ್ಲ, ಉಳಿಯುವುದಿಲ್ಲ, ಉಳಿಯುವುದಿಲ್ಲ. ರಘುವರ ಕರಗಳ ಬಿಡಲಂದು ರಾಮ ಹೇಳಿ ಕೇಳಿ ನಾವು ಸೂರ್ಯವಂಶಜರು, ವರ್ತಮಾನದ ಈ ಕಾಲದಲ್ಲಿ ಚಕ್ರವರ್ತಿ ಮನೆತನ ಎಂದು ಒಪ್ಪಲ್ಪಟ್ಟವರು. ಆದರೆ ಚಕ್ರವರ್ತಿ ಪಟ್ಟತ್ವ ನಿನ್ನಲ್ಲಿಲ್ಲ ಅಲ್ಲ? ಚಕ್ರವರ್ತಿ ಪಟ್ಟ ನನ್ನಲ್ಲಿ ಇಲ್ಲ ಅಂತಾದರೆ ಬೇರೆಯವರಲ್ಲಿಲ್ಲ, ನನ್ನಲ್ಲೇ ಇರುವುದು. ಇವತ್ತು ನಾನು ಅಲ್ಲಿ ಇಲ್ಲದೇ ಇರಬಹುದು. ಚಕ್ರವರ್ತಿ ಪೀಠದ ಆನುವಂಶಿಕವಾಗಿ ಅದು ನನ್ನದೇ ಸ್ವಾಧೀನದಲ್ಲಿ ಇದೆ. ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿದ್ದಿಲ್ಲ. ನನ್ನ ಹೆಸರಿನಲ್ಲಿ ನಾನೊಂದು ವ್ರತವನ್ನು ಕೈಗೊಂಡ ವ್ರತದ ಮೂಲಕವಾಗಿ ನಾನು ಅಯೋಧ್ಯೆಯ ಸಿಂಹಾಸನದ ಇಲ್ಲ ಎನ್ನುವುದು ಸತ್ಯವೇ ಹೊರತು ಅಯೋಧ್ಯೆಯ ಸಿಂಹಾಸನದ ಹಕ್ಕುದಾರನಲ್ಲ ಎಂಬುದು ಅಲ್ಲ. ಆದ್ದರಿಂದ ಈಗ ನಾವು ಬಂದದ್ದು ನಿನ್ನಲ್ಲಿ ಬೇಡುವುದಕ್ಕಾಗಿ ಅಲ್ಲ, ಕೇಳುವುದನ್ನು ಹೇಳುವುದನ್ನು ಹೇಳಿದ್ದೇವೆ. ಸೂರ್ಯವಂಶಜರ ರೀತಿಯಲ್ಲಿ ಕೊಲ್ಲುವುದಾದರೂ ಕೂಡ ಅದಕ್ಕೊಂದು ಬುದ್ಧಿವಾದವನ್ನು ಹೇಳಿ ಕೊಲ್ಲಬೇಕು ಎಂಬಂಥ ಒಂದು ನಾಣ್ಣುಡಿ ಉಂಟು. ಆ ರೀತಿಯಲ್ಲಿ ನಮ್ಮದಾದಂಥ ರೀತಿಯಲ್ಲಿ ರಾಜ ಮರ್ಯಾದೆಗೆ ಅನುಕೂಲವಾದ ರೀತಿಯಲ್ಲಿ ನಮ್ಮ ನೀತಿ ನಡವಳಿಕೆಗನುಸಾರವಾದಂಥ ರೀತಿಯಲ್ಲಿ ಸಂಧಾನದ ಪ್ರಕ್ರಿಯೆಯನ್ನು ನಾವು ಮುಂದುವರಿಸಿದ್ದೇವೆ. ಯಾವಾಗ ಸಂಧಾನ ವಿಫಲ ಆಯಿತು, ಸಂಧಾನ ಆಗುವುದಿಲ್ಲ ಅಂತ ಆದ ಮೇಲೆ ಯುದ್ಧ ನಮಗೆ ಅನಿವಾರ್ಯ. ಆದರೆ ಯಾವುದನ್ನು ಪಡೆಯುವುದಕ್ಕಾಗಿ ನಾವು ಪಡೆಯುವವರೇ ಹೊರತು ಬೇಡುವವರಲ್ಲ. ಆದುದರಿಂದ ನೀನು ದೇವತೆಗಳನ್ನು ಗೆದ್ದೆ ಎಂಬಂತ ನಿನ್ನಂತ ಶೌರ್ಯ ಪರಾಕ್ರಮ ನಿನ್ನಲ್ಲಿ ಇರೋದು ಹೌದಾದರೂ ಕೂಡ ನೀನು ಯಾರು ಏನಾದರೂ ಕೂಡ ನಿನ್ನಲ್ಲಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಉಂಟು. ನಾವು ನಮ್ಮಿಂದ ಯಾವುದನ್ನು ನೀವು ಕಸಿದುಕೊಂಡು ಅಪಹರಿಸಿಕೊಂಡು ಬಂದಿದ್ದೆವು, ಅದನ್ನು ಮರಳಿ ಪಡೆಯಬೇಕಾದದ್ದು ರಾಜವಂಶೀಯನಾಗಿ, ಅದರಲ್ಲಿಯೂ ಚಕ್ರವರ್ತಿ ಮನೆತನದ ಸೂರ್ಯವಂಶೀಯನಾಗಿ ನನ್ನ ಕರ್ತವ್ಯವೂ ಹೌದು. ಆದುದರಿಂದ ಲೋಕಮುಖದಲ್ಲಿ ಸೂರ್ಯವಂಶೀಯರು ಏನು ಎಂಬುದನ್ನು ನಮ್ಮ ಹಿಂದಿನವರು ನಡೆದು ಮತ್ತೊಬ್ಬರಿಗೆ ತೋರಿಸಿದಂತಹ ದಾರಿಯಲ್ಲಿ ನಾವು ನಡೆದವರು. ಆದುದರಿಂದ ನಡೆದಂಥ ಈ ವಿದ್ಯಮಾನದಲ್ಲಿ ಯಾವುದೋ ಅಘಟಿತವಾದಂತಹ ಘಟನೆಯನ್ನು ನಡೆದದ್ದು ಸಹಜವಾದರೂ ಕೂಡ ಅದಕ್ಕೆ ಪರಿಮಾರ್ಜನೆಯನ್ನು ಮಾಡುವುದಕ್ಕಾಗಿ ನಾವು ಇಲ್ಲಿಗೆ ಬಂದು ಮುಟ್ಟಿದವರು. ನಿನ್ನ ಅಭೇದ್ಯವೆನಿಸಿದಂತಹ ಲಂಕಾ ರಾಷ್ಟ್ರವನ್ನು ನಾವು ಭೇದನ ಮಾಡಿದ್ದೇವೆ. ಮಾತ್ರವಲ್ಲ, ನಿನ್ನದಾದಂಥ ಅತುಲ ಬಲ ಪರಾಕ್ರಮಿಗಳನ್ನು ನಾವು ಸದೆಬಡಿದಿದ್ದೇವೆ. ನಿರ್ಣಾಯಕವಾದಂತಹ ಹಂತಕವನ್ನು ನಾವು ಮುಟ್ಟಿದ್ದೇವೆ. ನಿನ್ನ ಬಲ ಪರಾಕ್ರಮ ಏನು ಉಂಟು ಎನ್ನುವುದನ್ನು ನೋಡುವುದಕ್ಕಾಗಿ ಹಾಗಿದ್ದರೆ ನೋಡುವ ನೋಡುವ ಇವನ ಗೆಲುವಳ ಸಾಧ್ಯವೆನುತ್ತಲೇ ಅವೇ ಪಲಾಯನ ಗೈರು ಬಳಿಕ ಪವನ ಜನ ಸಮ್ಮುಖಕ್ಕೆ ರಥ ಚಾಚಿದಳೆ ತಡೆದಂದ. ಮಾತಿನಲ್ಲಿ ಪಳಗಿದವ, ಶೌರ್ಯದಲ್ಲಿ ಮೆರೆದವ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಹಾಗಿದ್ದರೆ ರಾಮನ ಮುಂದೆ ನಿಂತು ಯುದ್ಧ ಮಾಡಿದರೆ ಅದು ಬರೇ ವ್ಯರ್ಥ ಪ್ರಲಾಪವಾಗುತ್ತದೆ, ನನ್ನಿಂದ ಕೈ ಸಾಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅವನ ಕಣ್ಣಿನಿಂದ ಮರೆಯಾಗಿ ಮುಂದಕ್ಕೆ ಯಾರು ಸಿಗ್ತಾರೆ ನೋಡೋಣ ನೋಡೋಣ ನೋಡೋಣ.
ಅಂಗಳ ಗೆಲಿದು ರಾಮನೊಡವೆ ಸಾಗದೆ ಕೊಡುಗುಳಕ್ಕಿನ್ನಿದಿರು ಬಂದೆಯ ನಿನ್ನ ಬಲುವ ತೋರೈ. ಇಂದ್ರಾರಿ ಹಾ, ಬಲಿ ಬಲಿರೆ ಅಂತ 2 ಬಾರಿ ಹೇಳ್ತಾ ಇದ್ದೇನೆ ನಿನಗೆ. ನೀನು ಮತ್ತೆ ಕಾಣಿಸಿಕೊಂಡಿ. ಹೌದು, ನಿನ್ನನ್ನು ನೋಡುವಾಗ ಒಮ್ಮೆ ನಿನ್ನ ತಲೆಯನ್ನು, ಒಮ್ಮೆ ನಿನ್ನ ಬಾಲವನ್ನು ನೋಡುವುದು. ಓಹೋ ಹಾ. ಹಳೆ ಪರಿಚಯ. ಹ, ಹಳೆ ಪರಿಚಯ. ಅವನೇ ಹೌದಲ್ಲವೇ? ಹೌದೌದು, ಹನುಮಂತ. ಹೌದೌದು, ಹಾ, ಹಾ. ಅದೇ ಬಾಲ, ಅದೇ ಬಾಲ, ಅದೇ ಶರೀರ, ಹಾಗೇ ಇದೆ. ಅದೇ ಆಂಜನೇಯ. ಹ, ನಿನ್ನನ್ನು 2 ಬಾರಿ ಬಲಿ ಬಲಿರೆ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತುಂಟಾ? 1 ಬಾರಿ ಬಲಿರೆ ಅಂತ ಹೇಳಿದರೆ ಆದರೂ ಉದ್ಗಾರ, ನಿನ್ನನ್ನು ಪ್ರಶಂಸನೀಯವಾದಂತಹ ಉದ್ಗಾರ ಅಂತ ನೀನು ಭಾವಿಸ್ತಿ. 2 ಬಾರಿ ಅದನ್ನು ಪ್ರಯೋಗಿಸಿದರೆ ಅದು ಏನಾಗ್ತದೆ ಗೊತ್ತಂದ್ರೆ ಅತಿಶಯವಾದಂತಹ ಪ್ರಶಂಸೆ ಅಲ್ಲ, ವ್ಯಂಗ್ಯ ಉಂಟು ಅಂತ. ಯಾಕೆ ವ್ಯಂಗ್ಯ? ಅದೇ ಹೇಳಿದ್ದು ನೀ. ಬಲಿ ಬಲಿರೆ ಮಾಯಾವಿ, ಬಳಿ ಬಳಿರೆ ಎನ್ನುವುದನ್ನು ಸಾಧಿಸಿ ತೋರಿಸಿದವನಿದ್ದಾನೆ. ಹಾಗಿದ್ದರೆ ಏನು ಕಡಿಮೆ? ಯಾಕೆ ವ್ಯಂಗ್ಯ? ನನಗೆ ಒಂದು ಹಳೇ ಗಾದೆ ನೆನಪು ಬರುತ್ತುಂಟು. ಹ, ವಸಂತಕಾಲ ಸಂಪ್ರಾಪ್ತೆ ಕಾಕ ಕಾಕಃ ಪಿಕ ಪಿಕಃ. ಹೌದಾ? ಯಾಕೆ? ಕಾಗೆಯ ಗೂಡಿನಲ್ಲಿ ಕೋಗಿಲೆಯ ಮರಿ ತನ್ನದ್ದಾದಂತಹ ಮಗುವಿನ ಬೆಳವಣಿಗೆಗಾಗಿ ಅದರಲ್ಲಿ ಇಟ್ಟರೂ ಕೂಡ ಪ್ರಾಯ ಬಂದಾಗ ಆ ಕೋಗಿಲೆಯು ತನ್ನ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಕುಹು ಅಂತ ಹೇಳುವುದೇ ವಿನಃ ಕಾ ಅಂತ ಹೇಳುವುದಿಲ್ಲ. ಸ್ವಭಾವತಃ ಕುಹು ಅನ್ನುವುದೇ ಅದರ ಹುಟ್ಟು ಸಹಜ. ಹಾಗಾಗಿ ಕಾಗೆಯ ಗೂಡಿನಲ್ಲಿ ಬೆಳೆದರದು ಕಾಕ ಅನ್ನುವುದಿಲ್ಲ. ಹೌದು. ಈಗ ನಿನ್ನ ಪರಿಸ್ಥಿತಿ ಕೂಡ ಹಾಗೆ ಆಯಿತು. ಹೇಗೆ ಗೊತ್ತುಂಟಾ? ಹೇಗೆ? ಅದೃಶ್ಯನಾಗಿ ನಿಂತು ಅಂಬರಪಥದಿಂದ ಶರಜಾಲವನ್ನೇ ನೀನು ಸುರಿಸಿದ್ದೆ. ಆ ಶರಜಾಲಕ್ಕೆ ಹೆದರಿ ಎಲ್ಲ ಓಡಿ ಹೋಗಿದ್ದಾರೆ. ಸಾಮಾನ್ಯರೆನಿಸಿಕೊಂಡಂತಹ ಅಥವಾ ನಿನ್ನ ತಿಳುವಳಿಕೆಯ ಮಟ್ಟದಲ್ಲಿ ಅವರು ಸಾಮಾನ್ಯರು ಎನಿಸಿಕೊಂಡಾಗ ಅವರನ್ನು ನೀನು ಗಾರುಗಿಡಿಸಿದ್ದು ಸಹಜವೇ. ಹಾಗೆಂದುಕೊಂಡು ನಿನ್ನೆಲ್ಲ ನಡೆದಂತಹ ಮುಖಾಮುಖಿಯು ರಾಮನೊಳಗೆ ಅಂತ ಆಗುವಾಗ ನಿನಗೆ ಪ್ರಕಟ ಬೇಕಾಯ್ತು. ಆದ್ದರಿಂದ ನಾನು ಹೇಳಿದರೆ ಆಗ್ಲೇಬೇಕಾದದ್ದಲ್ಲ, ಅಲ್ಲಿ ಮಾಯಾವಿದ್ಯೆ ಪ್ರದರ್ಶಿಸುವುದಿತ್ತು. ಆದರೆ ರಾಮನೊಂದು ಕೈ ನೋಡ್ತೇನೆ ಅಂತ ಅಲ್ಲ. ಯಾಕೆ ಗೊತ್ತುಂಟಾ? ಶಬ್ದವೇದಿ ಪ್ರಯೋಗದ ಶರದ ಸ್ವಭಾವವೇ ಹಾಗೆ. ಅಗೋಚರವಾಗಿರುವಂತಹ ವಸ್ತುವನ್ನು ಅಥವಾ ದೂರದಿಂದ ಕೇವಲ ಶಬ್ದ ಮಾತ್ರದಿಂದ ಗ್ರಹಿಸಬಾದಂತಹ ವಸ್ತುವನ್ನು ಶಬ್ದವೇದಿ ಭೇದಿಸುತ್ತದೆ. ಆದರೆ ಭೇದಿಸಿ ಬಂದಾಗ ಮತ್ತೆ ಮಾಯ ಆಗಬಹುದಿತ್ತು. ನಿನ್ಗೆ ಮಾಯ ಆಗುವುದು ಅಂಥದ್ದನ್ನು ಮತ್ತೆ ಭೇದಿಸಬಹುದಿತ್ತು. ಯಾಕೆಂದುಕೊಳ್ಳದೆ ಇದರ ಪುನರಾವರ್ತನೆ ಎಷ್ಟರವರೆಗೆ ಮುಂದುವರಿತದೆ ಅಂತ ಹೇಳುವುದು ಅಸಾಧ್ಯ. ಹಾಗೆಂದುಕೊಂಡು ನಿನ್ನ ಮಾಯೆಯನ್ನು ರಾಮ ಭೇದಿಸಿದ್ದಾನೆ ಎಂಬುದು ಸುಳ್ಳಲ್ಲ. ಒಮ್ಮೆಗೆ ಭೇದಿಸಿದ್ದಾನೆ. ಇರಲಿ. ಹಾಗಾದ್ರೆ ನಿನ್ನ ಜೀವನದ ಆರಂಭದಿಂದ, ಯಾಕೆಂತ ಕೇಳಿದ್ರೆ ನಾನು ಕೇಳಿದ ಮಟ್ಟಿಗೆ ರಾವಣನ ದಿಗ್ವಿಜಯದಲ್ಲಿ ನಿನ್ನದ್ದಾದಂತಹ ಕೊಡುಗೆ ಬಹಳ ಅಂತ ನಾನು ಕೇಳಿದ್ದೇನೆ. ಆದರೆ ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ಪ್ರಕಟ ಯುದ್ಧದಲ್ಲಿ ಅಲ್ಲ, ಅದು ಕೇವಲ ಪ್ರಚಂಡ ಯುದ್ಧದಲ್ಲಿ ಮಾತ್ರ ನಿನ್ನದ್ದಾದಂತಹ ಕೊಡುಗೆ. ಇಂದ್ರನನ್ನು ಒಂದು ಕಾಲದಲ್ಲಿ ಇಂದ್ರನಿಂದಲೇ ಸೋಲಲ್ಪಡುವಂತಹ ಸ್ಥಿತಿಯಲ್ಲಿದ್ದಂತಹ ರಾವಣೇಂದ್ರನನ್ನು ನೀನು ಗೆಲುವಿನ ಹಾದಿ ತೋರಿಸಿದ್ದಿ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಇಂದ್ರಜಿತು ಆದದ್ದು ಹೇಗೆ ಅಂತ ಕೇಳಿದ್ರೆ ದೇವತೆಗಳ ನಿನ್ನದ್ದಾದಂತಹ ಮಾಯಾ ತಾಮಸಿ ವಿದ್ಯೆಯಿಂದ ದೇವತೆಗಳ ಶಕ್ತಿಯನ್ನು ಹ್ರಾಸಗೊಳಿಸಿ ಆ ಮೂಲಕವಾಗಿ ನೀನು ಗೆಲುವನ್ನು ಸಾಧಿಸಿದ್ದು. ಈಗ ಏನಾಗಿದೆ ಗೊತ್ತುಂಟಾ? ಅಂದಿನಿಂದ ಇಂದಿನವರೆಗೂ ಕೂಡ ನೀನು ಈ ವಿದ್ಯೆಯಲ್ಲಿಯೇ ಮುಂದುವರಿದು ಪ್ರಕಟ ಯುದ್ಧದಲ್ಲಿ ನೀನು ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳ್ತೇನೆ. ಮೊದಲನೇ ಯುದ್ಧದಲ್ಲಿಯೇ ಮೊದಲನೇ ದಿವಸದಲ್ಲಿಯೇ ನೀನು ಬಂದಾಗ ನಿನ್ನ ಸಾರಥಿ ವರೂತ ಎಲ್ಲವನ್ನು ಅಂಗದ ಪುಡಿಮಡಿ ಮಾಡಿದಾಗ ನೀನು ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದ್ದು ಅಲ್ವಾ? ಅದು ಕೂಡ ರಾತ್ರಿ ವೇಳೆಯಲ್ಲಿ. ಇರಲಿ, ಈಗ ನಾನು ನಿನ್ನಲ್ಲಿ ಕೇಳ್ತದೆ, ಈ ಬಾರಿ ಸ್ವಲ್ಪ ಪೆಟ್ಟು ಜೋರಾಗಿಯೇ ಬಿದ್ದಿದೆ ಅಂತ ಕಾಣ್ತಾ ನಿನ್ಗೆ. ಯಾಕೆ ಅಂತ ಹೇಳಿದ್ರೆ ರಾಮನೊಳು ಅಳವಿ ಕಾಣದೆ, ಅದು ಬಹಳ ಪ್ರಾಮುಖ್ಯವಾದ. ಸೆಣಸಾಟದಲ್ಲಿ ರಾವಣರೇ ಸರಾಸಾಗಟವಾಗಿ ಹೋರಾಟವನ್ನು ಮಾಡಲಾರದಂತಹ ನೀನು ಅಲ್ಲಿಂದ ಓಡಿ ಬಂದು ಇದು ಹೇಗೆ ಆಯ್ತು ಗೊತ್ತುಂಟಾ? ಹೇಗೆ? ಈ ಹಲಸಿನನ್ನು ಕೊಯ್ದು ಹಲಸಿನ ಕಾಯನ್ನು ಕೊಯ್ದು ಒಳಗೆ ಇಟ್ಟ ಮೇಲೆ ಮಕ್ಕಳೆಲ್ಲ ನೋಡುವುದುಂಟು ದಿನಾಲು ಹೋಗಿ, ಇದು ಮೆದುವಾಗಿದ, ಇದು ಬಲಿತಿದ್ದ ಅಂತ. ನೀನು ಯಾರೆಲ್ಲ ಗಟ್ಟಿದ್ದಾರೆ, ಯಾರೆಲ್ಲ ಮೆದುವಾಗಿದ್ದಾರೆ ಗುದ್ದಿ ನೋಡು. ಆಗ ಅದು ತನ್ನಷ್ಟಕ್ಕೆ ಹಣ್ಣಾಗ್ತದೆ. ರಾಮನನ್ನು ಗುದ್ದಿ ನೋಡಿದ್ದಿ ನೀನು, ಅದು ಗಟ್ಟಿಂಟು ಅಂತ. ಇನ್ಯಾರಾದ್ರೂ ಮೃದು ಇದ್ದರೆ ಅಲ್ಲಿಗೆ ಹೋಗುವ ಅಂತ ನೀನು ಬಂದವ. ಅಯ್ಯ, ನೀನು ಇಷ್ಟೆಲ್ಲ ಮಾಡಿದ್ದೆಲ್ಲ, ಇದು ಆಗ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ. ಈಗ ನೀನು ಬಂದು ಪ್ರಶ್ನಿಸುವ
ಕವಿ ಹಾ. ಅಪ್ರಕಟಿತವಾಗಿ ಯುದ್ಧವನ್ನು ಮಾಡಿ ಗೆದ್ದವ. ಹಾ. ನಮಗೆ ಎಲ್ಲವೂ ಸರಿ. ಹಾ. ಯಾಕೆ ಸರಿ? ಹಾ. ಈಗ ನೀವು ಒಂದು ಒಮ್ಮೆಗೆ ದನವನ್ನು ಕೊದ್ದು ತಿಂದರೆ ಅದು ತಪ್ಪು ಅಂತ ಹೇಳ್ತೀರಿ. ಹಾ. ಆದರೆ ಅದೇ ಒಂದು ಹುಲಿ ಹಾ. ದನವನ್ನು ಕೊಂದು ತಿಂದರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಅದು ಅದರ ಆಹಾರ. ಅದರ ಆಹಾರ ಪ್ರಕೃತಿ ಸಹಜವಾಗಿ ಹುಲಿಯ ಆಹಾರ ದನ ಎನ್ನುವುದು ಹಾ. ಸರಿ ಅಲ್ಲವೇ? ಒಪ್ಪಿಕೊಳ್ಳೋಣ. ಹಾಗೆಯೇ ನಮ್ಮದು ಪ್ರಕೃತಿ ಸಹಜವಾಗಿ ಹಾ. ನಮ್ಮದೆಲ್ಲವೂ ಸರಿಯೇ. ಹಾ. ಯಾಕೆ? ಹಾ. ನಮಗೆ ಆಚಾರ ಅಂತ ಯಾವುದೂ ಇಲ್ಲ, ಅಲ್ಲ. ನಿಷಿದ್ಧ ಅಂತ ಯಾವುದೂ ಇಲ್ಲ, ಎಲ್ಲವೂ ಪಥ್ಯವೇ ನಮಗೆ. ಯಾಕೆ ಯಾಕೆ? ಅಲ್ಲ, ಯಾಕೆ ಅಂತ ನಾನು ಕೇಳುದು, ಅದನ್ನೇ ಕೇಳಿದ್ದು. ಅದೇ ರಾಕ್ಷಸರಾಗಿ ನಮಗೆ ನಾವು ನಿಶಾಚರಿಗಳು. ಪ್ರಹ್ಲಾದ ಯಾರು? ಹ, ಅದು ಅಲ್ಲ ಅಲ್ಲ, ಪ್ರಹ್ಲಾದ ಯಾರು? ನಮ್ಮ ವಂಶದವನೇ ಇರಬಹುದು. ವಿಭೀಷಣ ಯಾರು? ಹ, ನಮ್ಮವನೇ ಇರಬಹುದು. ಮತ್ತೆ ಅದು ಆಚಾರ ಅಂತ ಹೇಗೆ ಹೇಳ್ತೆ? ಅವರು ಒಪ್ಪಿಕೊಳ್ಳುವುದಿಲ್ಲಲ್ಲ ನಿನ್ನ ಆಚಾರವನ್ನು. ಅಲ್ಲ, ಅವರು ಒಪ್ಪಿಕೊಳ್ಳದಿದ್ದ ಮಾತ್ರಕ್ಕೆ ಹಾ. ನಾವು ನಮ್ಮ ಆಚಾರವನ್ನು ಬಿಡಬೇಕಾಗಿಲ್ಲ. ಬಿಡಬೇಡ. ಈಗ ನೀನು ಹೇಳುವ ಉದಾಹರಣೆ ಹಾ. ಬೆರಳನ ತುದಿಯಲ್ಲಿ 1 2 ಹಾ. ಬಿಟ್ಟರೆ ಅಗಣಿತವಾದಂತಹ ಸಂಖ್ಯೆಯಲ್ಲಿ ಶುಕ್ರಾಚಾರ್ಯರನ್ನು ಗುರುಗಳು ಎಂದು ಸ್ವೀಕರಿಸಿ ಹಾ. ನೀವೆಲ್ಲ ಹಗಲು ಹೊತ್ತು ಬದುಕುವವರು. ಓಹೋ. ನಮಗೆ ಹಗಲಿಗಿಂತಲೂ ರಾತ್ರಿ ಪ್ರಾಮುಖ್ಯತೆ. ಹಾ. ರಾತ್ರಿ ಯಾವುದಕ್ಕೆ ಪ್ರಾಮುಖ್ಯತೆ? ಹಾ. ಯಾವುದೆಲ್ಲವೂ ಸರಿ ಕಾಣುತ್ತದೆ ಅದೆಲ್ಲವೂ ರಾತ್ರಿ ಹೊತ್ತಿಗೆ ಸರಿ. ಅಲ್ಲ. ಹಾಗಿದ್ದರೆ ಹಗಲಲ್ಲಿ ಅಲ್ಲದ್ದು ರಾತ್ರಿಗೆ ಸರಿ ಆಗ್ತದೆ. ಆದರೆ ಹಾ. ನಾವು ಮಾಡಿದ್ದೆಲ್ಲವೂ ಸರಿ. ಮೋಸ, ಹಾ. ವಂಚನೆ, ಕಳವು, ಹಾದರ ಹಾ. ಎಲ್ಲ ನಡೆಯುವುದು ರಾತ್ರಿಯಲ್ಲಿ. ಹಾಗಾಗಿ ರಾತ್ರಿ ಸರಿ ನಮಗೆ. ಯಾಕೆ ಗೊತ್ತುಂಟಾ? ಹಾ. ಒಂದು ಮಾತುಂಟು. ಏನು? ಚೋರ ನಿಂದಿಸಿ ಶಶಿಯ ಬೈದಡೆ. ಹಾ. ಎಂತ ಅದರ ಅರ್ಥ? ಅದು ನೀವು ಹೇಳುವುದು. ಅದು ನಾನು ಹೇಳುದು ಅದನ್ನೇ ಹೇಳುದು. ನೀವು ಹೇಳುವುದು. ಚೋರ ನಿಂದಿ ನಾವು ಹಾಗೆ ಹೇಳುವುದಿಲ್ಲ. ಅದಕ್ಕೆ ಅದೇ 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 ಏನು ಏನು ನಿನ್ನ ವಿಶೇಷ ಹೇಳು. ಈಗ ಹಾ. ಇಂದ್ರಾರಿ ಏನು ಎನ್ನುವುದನ್ನು ನೀನು ತಿಳಿದುಕೊಂಡಿದ್ದೀಯ. ಹಾ. ನಾಗಾಸ್ತ್ರವನ್ನು ಬಿಟ್ಟ ಮಾತ್ರಕ್ಕೆ ನಿಮಗೇನು ಆಗಲಿಲ್ಲ ಎನ್ನುವುದನ್ನು. ಹಾ. ನಾಗಾಸ್ತ್ರ ನಿಮಗೆ ಸಾಕು ಅಂತ ಭಾವಿಸಿ ನಾನು ಆ ದಿನ ಹಿಂದಿರುಗಿಸಿದವ. ಹಾ. ನಾನು ಯುದ್ಧವನ್ನು ಹೇಗೆ ಮಾಡಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ, ಹಾ. ಯಾವ ರೀತಿಯಲ್ಲಿ ಯುದ್ಧ ಮಾಡಿದ್ದೇನೆ ಎನ್ನುವುದು ಮುಖ್ಯ. ಹಾ, ಇರ್ಲಿ. ನನ್ನ ಗಮ್ಯ ಏನಿತ್ತು? ಹಾ. ರಾಮ ಲಕ್ಷ್ಮಣರನ್ನು ಕೆಡಹಿ ಒಂದೊಮ್ಮೆಗೆ ನಿಮ್ಮ ಪಾಳಯವನ್ನೆಲ್ಲವೂ ದಿಗ್ಭ್ರಮೆಗೊಳಿಸುವುದು. ಹಾ. ಅದರಲ್ಲಿ ನಾನು ಸಫಲತೆಯನ್ನು ಕಂಡಿದ್ದೇನೆ. ಇರ್ಲಿ. ಹಾಗಿದ್ದರೆ ಇಂದ್ರಾರಿ ಹಾ. ಅಷ್ಟು ಮಾಡಿ ಸಫಲತೆಯನ್ನು ಕಾಣಬಲ್ಲ ಎನ್ನುವುದು ಹೌದಾದರೆ ಹಾ. ಇನ್ನೂ ಇದೆ ಇಂದ್ರಾರಿ. ಏನು ಏನು ಹಾ, ನೀನೇ ಅರ್ಥೈಸಿಕೊ. ಹಾ. ನೀನು ಲಂಕೆಯನ್ನು ಪ್ರವೇಶ ಮಾಡಿ ಬಂದಾಗ ಹಾ. ಸೀತೆಯನ್ನು ಅಶೋಕವನದಲ್ಲಿ ಕಂಡು ಹಾ. ಆ ಅಶೋಕವನದ ಚಂದವನ್ನು ನೋಡಿ ಹಾ. ಹಾ. ಸಹಿಸಲಾಗದೆ ಅದನ್ನು ಹಾಳು ಮಾಡಿದ್ವಿ. ಹೌದಪ್ಪ. ಹಾಳು ಮಾಡಿ ನಾವು ಕಳುಹಿಸಿದಂತಹ ನಮ್ಮ ರಾಕ್ಷಸ ವೀರನೆಲ್ಲರನ್ನು ಹಾ. ಗುದ್ದಿ ಗುದ್ದಿ ಕೊಂದೆ ಅಂತೆ ನೀನು. ಸತ್ಯ ಹೇಳ್ಬೇಕಾ ಹಾ. ವಿಷಯ? ಹಾ. ನಿಮ್ಮ ಅಶೋಕವನದಲ್ಲಿ ಮೊದಲು ಆ ಹಣ್ಣು ಹಂಪಲೆ ಆಗ್ತಿರ್ಲಿಲ್ಲ. ಹಾ. ನಮ್ಮ ಸೀತೆ ಯಾವಾಗ ಅಲ್ಲಿ ಪ್ರವೇಶ ಮಾಡಿದಳು ಹಾ. ಆ ವರ್ಷ ಭಾರಿ ಮಾವು ತೆಂಗು ಅದು ಇದು ಎಲ್ಲ ಆದದ್ದು ಆ ವರ್ಷವೇ ಅದು. ಇದು ಅದು ಗೊತ್ತುಂಟಾ? ಅಲ್ಲ, ಕಾಗೆ ಒಂದು ಭಾವಿಸ್ತದಂತೆ. ಹೌದು. ತಾನು ಕೂತುಕೊಳ್ಳುವುದಕ್ಕೂ ಯಾಕೆ? ರೆಂಬೆ ಮುರಿಯುವುದಕ್ಕೂ ಸರಿಯಾಯಿತು, ಕಾಕತಾಳೀಯ ನ್ಯಾಯ ಅಂತ ಆ ಹೇಳ್ತಾರೆ. ನಮ್ಮ ಮಾತೆಯ ಪುಣ್ಯಪಾದದ ಪರಿಣಾಮ ಅದು. ಅದು ನೀವು ಭಾವಿಸುವುದು. ಹಾ. ನಾವು ಭಾವಿಸುವುದು ಹೇಗೆ? ಹಾ. ನಮ್ಮ ವನದಲ್ಲಿ ಯಾವಾಗಲೂ ಆಗುತ್ತಾ ಇತ್ತು. ಹಾ. ಏನೋ 1-2 ವರ್ಷ ಆಗಲಿಲ್ಲ, ಅದು ಸೀತೆ ಬಂದಾಗಲೇ ಆಗಿತ್ತು. ಆ, ಆ, ಅದು ಆ. ಸೀತೆಯ ಕಾರಣದಿಂದ ಅಂತ ನಾವು ಬೇಡ ಒಪ್ಪುವುದಿಲ್ಲ. ಬೇಡ ಬೇಡ, ಅಲ್ಲಿ ಇಲ್ಲಿ ಪ್ರವೇಶಿಸಿ ನಮ್ಮ ವನ ಅದು. ಹಾ. ನಾವು ಕಷ್ಟಪಟ್ಟು ಬೆಳೆಸಿದ ವನ ಅದು. ಹಾ. ಹಾಗಿರುವಾಗ ನಮ್ಮ ವನದಲ್ಲಿ ಹಣ್ಣು ಹಂಪಲು ಆಗುವುದಕ್ಕೂ ಸೀತೆ ಬರುವುದಕ್ಕೆ ಏನು ಕಾರಣ ಇಲ್ಲ. ಹಾ. ಒಂದಕ್ಕೊಂದು ಸಂಬಂಧ ಇಲ್ಲದ ನ್ಯಾಯ. ಇರ್ಲಿಯಪ್ಪ. ಆದರೂ ಅಂತಹ ವನವನ್ನು ಪುಡಿ ಮಾಡುವ ದುಷ್ಟತನವನ್ನು ನೀನು ತೋರಿಸಿದಾಗ ನಮ್ಮ ರಾಕ್ಷಸ ವೀರರೆಲ್ಲರನ್ನು ಕೊಂದಾಗ ಹಾ. ಬ್ರಹ್ಮಾಸ್ತ್ರದ ಮೂಲಕವಾಗಿ ನಿನ್ನನ್ನು ಬಂಧಿಸಿ ಹಾ. ನಮ್ಮ ಅಪ್ಪನ ಅರಮನೆಗೆ ತಂದು ಅವನ ಎದುರಿನಲ್ಲಿ ಮಡುಹಿದಂತಹ ವೀರ ನಾನು. ಓಹೋ. ಅದನ್ನು ಒಪ್ಪಿಕೊಳ್ತೀಯಾ? ಅಯ್ಯ ಹತ್ತದ ವಿರಘರವನರಲ್ಲಿ ಹೇ ನಿರ್ಬಲ ಸತ್ಯ ಅಂತ ಅಯ್ಯ ಇಂದ್ರಾರಿ, ಹನುಮಂತ, ನಿಮಗೆ ಒಂದು ಹೆಗ್ಗಳಿಕೆ ಇತ್ತು. ಹ. ನಮ್ಮ ಲಂಕಾ ರಾಷ್ಟ್ರವನ್ನು ಸಾಮಾನ್ಯರು ಪ್ರವೇಶಿಸುವಂತೆ ಇಲ್ಲ, ಅದು ಅಭೇದ್ಯವಾದದ್ದು ಅಂತ. ಬೇಕಾದರೆ ಅದಕ್ಕೆ ನೀವು ಕೊಟ್ಟಂತಹ ಉದಾಹರಣೆಗಳು. ನಮ್ಮ ಹೆಗ್ಗಳಿಕೆ ಹೆಗ್ಗಳಿಕೆ ಹ. ಏನು? ಜಲದುರ್ಗೆ, ಸುತ್ತಲಿನ ಅವರು ನೀರಿನಿಂದ ಆವೃತವಾದ್ದು. ಹ. ಗಿರಿದುರ್ಗೆ, ಹ. ವೃಕ್ಷ ದುರ್ಗೆಗಳು ಹ. ಅಲ್ವಾ? ಎಲ್ಲವೂ ಇದೆ. ಬಿಕ್ಕುಳಿದ ಬೇತಾಳ ತಕ್ತಟಗಳು ಎಲ್ಲವೂ ಪ್ರಕೃತಿ ಸಹಜವಾದಂತಹ ಭೇದನಗಳಿಲ್ಲದಂತಹ ಅಭೇದ್ಯ ಕೋಟೆ ಅದು. ಇರ್ಲಿಯಪ್ಪ.
ಅಂತಹ ದುರ್ಗವನ್ನು ನಾನು ಪ್ರವೇಶ ಮಾಡಿದ್ದೇನೆ ಅಲ್ವಾ. ಒಂದನೆಯದಾಗಿ ಅಷ್ಟು ಮಾತ್ರವಲ್ಲ, ಪ್ರವೇಶ ಮಾಡಿದ ಮೇಲೆ ನಿಮ್ಮವರನ್ನು ನೀನು ಹೇಳಿದೆ ನನ್ನನ್ನು ಕಟ್ಟಿದ್ದೆ ಅಂತಲ್ವ. ನೈಷ್ಠಿಕ ಬ್ರಹ್ಮಚಾರಿಗೆ ಬ್ರಹ್ಮಾಸ್ತ್ರ ಏನೂ ಪರಿಣಾಮವನ್ನು ಮಾಡುವುದಿಲ್ಲ ಎಂಬಂತಹ ಸಾಮಾನ್ಯ ಜ್ಞಾನ ಕೂಡ ನಿನ್ನಲ್ಲಿರಲಿಲ್ಲ. ಯಾಕೆ ನಾನು ಕಟ್ಟು ಬಿದ್ದಿದ್ದೇನೆ ಅದನ್ನು ನಾನು ಮೊದಲು ಹೇಳ್ತೇನೆ. ನನಗೆ ನೀನಾಗಿಯೇ ರಾವಣ, ನನಗೆ ಇರುವುದು ಕೆಲಸ ಜಂಬೂಮಾಲಿಯನ್ನು ಕೊಂದಿದ್ದೇನೆ ಅಲ್ವಾ, ಅಕ್ಷಕುಮಾರನನ್ನು ಕೊಂದಿದ್ದೇನೆ. ಮತ್ತೆ ನೀನಾಗಿಯೇ ಆತನ ರಾವಣನ ಅರಮನೆಗೆ ನನ್ನನ್ನು ಕರ್ಕೊಂಡು ಹೋಗುತ್ತಿ ಅಂತ ಆಗುವಾಗ 10,000 ಮಂದಿ ರಾಕ್ಷಸರನ್ನು ಕೊಂದಿದ್ದೀನಿ. ನೆನಪಿಟ್ಟುಕೊಂಡಿದ್ದೇನೆ, ನಾನು ನೆನಪಿಟ್ಟುಕೊಂಡಿದ್ದೇನೆ. ನಿನಗೆ ಒಂದು ಮಂಗ ಹಿಡಿಯಲಿಕ್ಕೆ ಬ್ರಹ್ಮಾಸ್ತ್ರ ಬೇಕಾಯ್ತು, ಒಂದು ಮಂಗನನ್ನು ಕೊಂಡೋಗ್ಲಿಕ್ಕೆ ನಿನಗೆ 10,000 ರಕ್ಕಸರು ಬೇಕಾಯ್ತು. ಹಾಗಾದ್ರೆ ಮಂಗ ಸಾಮಾನ್ಯ ಮಂಗ ಅಂತ ಅಲ್ಲಿಲ್ಲ, ಅಲ್ಲಿ ಅದೇ ಹೇಳಿದ್ದು ದೊಡ್ಡದೊಂದು ಗರಗಸ ತೆಗೆದುಕೊಂಡು ಬಂದಿದ್ದು, ಇವನ ಬಾಲವನ್ನೇ ಕತ್ತರಿಸೋಣ ಅಂತ. ವಜ್ರತುಲ್ಯವಾದಂತಹ ಆ ಶರೀರವನ್ನು ನಿಮಗೆ ಮುಟ್ಲಿಕ್ಕೆ ಆಗ್ಲಿಲ್ಲ, ಬಿಡು. ರಾವಣನಿಂದ ಎತ್ತರವಾದಂತಹ ಪೀಠದಲ್ಲಿ ನನ್ನದ್ದಾದಂತಹ ಅವಳ ಅಂಗುಲಾಸರವನ್ನು ಬಲಿದು ಆ ಮೇಲೆ ಏರಿ ಕುಳಿತಿದ್ದೇನೆ. ಯಾಕೆ ಅಷ್ಟು ರಾವಣ 14 ಲೋಕಗಳಿಗೆ ಒಡೆಯಲ್ವ ಅಲ್ಲಲ್ಲ ಕೇಳಿದ್ದು. ಅಂತಹ ರಾವಣನ ಸಮ್ಮುಖದಲ್ಲಿ ನನ್ನ ಸ್ವಂತ ಪರಿಶ್ರಮದಿಂದ ನಾನೇ ಕಟ್ಟಿದಂತಹ ಪೀಠದಲ್ಲಿ ಕುಳಿತುಕೊಂಡಂತಹ ನನಗೆ ಆವಾಗ ನಿನ್ನ ಅಪ್ಪನ ಮೀಸೆಯಲ್ಲಿ ಇತ್ತು ಅಂತ ನೀನು ಆಲೋಚನೆ ಮಾಡಬೇಕು. ಅದು ಬಿಡು. ಅಂತಹ ಬಲು ಅಂತಹ 10,000 ರಕ್ಕಸರನ್ನು ಈ ಮುಷ್ಟಿ ಹದಿಯಿಂದಲೇ ಕೊಂದಂತಹ ಉದಾಹರಣೆ ಉಂಟು, ಗೊತ್ತುಂಟ ನಿಮಗೆ? ಅಲ್ಲ, ಅದಕ್ಕಾಗಿ ಯಾವ ಬಾಲದಿಂದ ನನ್ನ ಅಪ್ಪನಿಗಿಂತಲೂ ಮಿಗಿಲಾದ ಸ್ಥಾನದಲ್ಲಿ ಕೂತಿದ್ದೀಯ, ಆ ಬಲ ಇರಬಾರ್ದಂತಲೇ ಬೆಂಕಿ ಕೊಟ್ಟದ್ದು ಅದಕ್ಕೆ. ಹಾಗಾಗಿ ಈಗ ನೀನು ಯುದ್ಧಕ್ಕೆ ಬಂದದಲ್ವ, ಹೌದು, ಬಿಡುವುದಿಲ್ಲ ನಿನ್ನನ್ನು. ಅವರಿಗೆ ಗೆಲ್ಲಲಿರು ಕಾರುವರು ಸೀತೆಯ ನೆವರಾದಿಂದಲೇ ಪ್ಲವಗ ನಿಧಿರೋಳು ತಲೆ ಅರಿಯೇ ಪಿಂದರಿವರೆದ್ದೆನು ಅವನೇ ಜರರಿ ಮಾಯದ ಯುವತಿಯನ್ನು ನಿರ್ವಿಸುದ ಖಡುಗವನ್ನು ಗಳಗಿಡಲ ನಿಲಜನ ಮುಂದು ದೊರಿತ ಮಾಯೆ ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲ. ಎಷ್ಟು ಮಾತನಾಡಿದರೂ ಇವರು ಮಾತನಾಡುತ್ತಾರೆ ಮತ್ತೆ ಮುಂದುವರಿಯುತ್ತಾರೆ. ಹಾಗಾಗಿ ಇವರನ್ನು ದಿಗ್ಭ್ರಮೆಗೊಳಿಸಬೇಕಿದ್ದರೆ ನನ್ನ ಮಾಯಾವಿದ್ಯೆಯೇ ಸರಿ. ಅದಕ್ಕಾಗಿ ಹೆಚ್ಚು ತಡ ಮಾಡುವುದಿಲ್ಲ. ಸೀತೆಯ ರೀತಿಯೇ ಇರುವಂತಹ ಮಾಯಾ ಸೀತೆಯನ್ನು ಸೃಷ್ಟಿಸ್ತೇನೆ. ಆಂಜನೇಯನ ಎದುರು ಹಿಡಿದು ಇವಳ ತಲೆ ಕಡಿಯುವಂತೆ ವರ್ತಿಸ್ತೇನೆ, ನೋಡೋಣ. ಅಯ್ಯೋ ನೋಡಿರೇ ನಯ್ಯೋ ಹನುಮ ರಾಕ್ಷಸ ನನಗೆ ಮಾಡುವ ಜಯ ವಿಸೀಮ ಗಾಢದಿವು ಬಂದು ಬಿಡಿದು ಮತ್ತಾಂತ ನಾನು ಕೂಡಿರ್ಬೆ ಒಮ್ಮೆ ಬದುಕಿದು ನೋಡಿದೆ ನಯ್ಯೋ ಹನುಮ ಅಯ್ಯೋ ಹನುಮ, ಅಮ್ಮ ನೋಡಿದೆಯಾ? ನೋಡ್ತಾ ಇದ್ದೇನೆ ತಾಯಿ. ನನ್ನನ್ನು ನೋಡುವೆಂದು ಹೇಳುತ್ತಿಲ್ಲ, ಇಲ್ಲಿ ನಡೆಯುತ್ತಿರುವಂತಹ ವಿದ್ಯುನ್ಮಾನವನ್ನು ನೋಡು. ಅದೊಂದು ದಿನ ಅಶೋಕವನದಲ್ಲಿ ಚಿಂತಾಕ್ರಾಂತನಾಗಿಯೇ ನಾನಿರುವ ಸಂದರ್ಭದಲ್ಲಿ ಈ ಸಾಗರವನ್ನು ದಾಟಿ ಬಂದಂತಹ ನಿನ್ನನ್ನು ಕಂಡು ನಾನು ಭಯಭೀತನಾಗಿದ್ದೆ. ಹೌದು ತಾಯಿ. ಆದರೂ ಕೂಡ ನನ್ನ ಪತಿಯಾದಂತಹ ಶ್ರೀರಾಮಚಂದ್ರನ ಉಂಗುರವನ್ನು ತೋರಿಸಿದ ಕ್ಷಣದಿಂದಲಾಗಿ ನೀನು ನಮ್ಮ ಪಕ್ಷದವನ ಎಂದರಿತು ನನ್ನ ಇರುವನ್ನು ನಿನಗೆ ತಿಳಿಸಿದ್ದು. ಆವಾಗಲೇ ನೀನು ಹೇಳಿದ್ದೀಯ, ಅಮ್ಮ ನಾನು ಈಗಲೇ ನಿಮ್ಮನ್ನು ಹೊತ್ತೊಯ್ಯುತ್ತೇನೆ ಎಂಬುದಾಗಿ. ಹೌದು ಹೌದು ತಾಯಿ. ಆದರೆ ನನ್ನೊಡೆಯನಾದಂತಹ ರಘುಕುಲೋತ್ತಿಲೋತ್ತಮನಾದಂತಹ ರಾಮನೇ ಬಂದು ನನ್ನನ್ನು ಕೊಂಡೊಯ್ಯಲಿ ಎಂಬ ನಾನು ಹೇಳಿದ್ರಿಂದ ಹೌದು ಈ ಘಟನಾವಳಿಗಳು ಈ ತನಕ ಮುಂದುವರಿದು ಹೋಯಿತು.
ಆದರೆ ಏನು ಮಾಡೋಣ, ಏನು ಇಂದಿನ ಪರಿಸ್ಥಿತಿ ನೋಡಬಾರದೆ. ನೋಡ್ತಾ ಇದ್ದೀರಿ ತಾಯಿ? ಕೂಳನಾದಂತಹ ರಾಕ್ಷಸ ನನ್ನ ಸಿರಿಮುಡಿಯನ್ನು ಹಿಡಿದು ನನ್ನ ಕತ್ತನ್ನು ಕೈಯುವರೆ ತಯಾರಾಗಿದ್ದಾನಲ್ಲ. ಒಮ್ಮೆ ನನ್ನ ಬದುಕಿಸು ಹನುಮ, ನನ್ನನ್ನೊಮ್ಮೆ ಬದುಕಿಸು. ಒಂದು ಅರೆಗಳಿಗೆ ಸಹಿಸು. ಓ ಮತಿವಂತ ಕಳನೆ, ಮತಿವಂತ ಕಳನೆ ಕೇಳು. ಮತಿವಂತ ಖಳನೆ ಕೇಳು. ಪೌಲತ್ಯಾಜ ಸುತ ನಿನ್ನ ತಾದಗಳು ಅತಿ ಬಾಲಾನ್ವಿತ ಭೂತಪತಿ ಭಕ್ತ, ಅತಿ ಬಾಲಾನ್ವಿತ ಭೂತಪತಿ ಭಕ್ತ, ಅನ್ಯಾಯ ಪದಗತಿ ಅವನಲ್ಲ ಸುಧಿದಾತ ಗೋವಿದ. ಮತಿವಂತ ಖಳನೆ ಕೇಳು. ಪೌರತ್ಯಾಜ ಸುತ ನಿನ್ನ ತಾತಾಳು ಇಂದ್ರಾರಿ, ಸ್ವಲ್ಪ ನಿನ್ನ ಗಮನವನ್ನು ಇತ್ತ ಕಡೆ ಕೊಡ್ಬೇಕು. ಈಗ ಕಡಿತೇನೆ. ನಿಲ್ಲು 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 ನಿಲ್ಲು. ಈಗ ಎರಡು ಕೈಗಳನ್ನು ಜೋಡಿಸಿ ನನ್ನ ಅವ್ವೆಗಾಗಿ ನಿನ್ನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವತರಿಸಬೇಕು ನನ್ನ ಎರಡು ಮಾತುಗಳನ್ನು. ಬಹಳ ದೊಡ್ಡ ದೊಡ್ಡ ಮಾತಾಡಿದಿ. ಏನು ಮಾಡೋಣ ಹೇಳು. ನನ್ನ ಅವ್ವೆಯಾದಂತಹ ಅಥವಾ ನಮ್ಮ ಮಾತೆಯಾದಂತಹ ಸೀತಾದೇವಿಯ ಜುಟ್ಟು ನಿನ್ನ ಕೈಯಲ್ಲಿದ್ದು ಈಗ ತಾನೇ ಕಡಿತೇನೆ ಎಂದು ರೋಷಾಗ್ನಿಯಿಂದ ಭುಗಿಲೆನಿಸಿಕೊಂಡಂತಹ ನಿನ್ನ ಕಡಿತೇನೆ ಈಗ. ಅಯ್ಯೋ 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 ಹನುಮ. ಲೋಕದಲ್ಲಿ ಮತಿವಂತರು ಅನೇಕ ಮಂದಿದ್ದಾರೆ. ಅದರಲ್ಲಿಯೂ ಕಳರಲ್ಲಿ ಮತಿವಂತ ಅಂತ ಹೇಳಿದ್ರೆ ಅದು ನೀನೋರ್ವನೇ. ಕಳನೆ ಅಲ್ವೇ? ನಾನು ಕಡಿಯುವುದಕ್ಕೆ ನಾನು ತಂದದ್ದವಳು. ಕಳರಲ್ಲಿ ಈಗಾಗಲೇ ನಾನು ನಿನ್ನಲ್ಲಿ ಉದ್ಧರಿಸಿದ್ದುಂಟು, ಕಳರಲ್ಲಿಯೂ ಮತಿವಂತರಿದ್ದಾರೆ ಅಂತ. ಅಯ್ಯ, ನೀನು ಸ್ವಲ್ಪ ನಿನ್ನದಂತ ಭವ್ಯ ಹಿನ್ನೆಲೆಯ ಬಗ್ಗೆ ನೀನು ಸ್ವಲ್ಪ ಆಲೋಚನೆಯನ್ನು ಮಾಡು. ಏನು ಆಲೋಚನೆ? ಬ್ರಹ್ಮಮಾನ ಸೂತ್ರ ನಡೆಸಿಕೊಂಡಂತಹ ಪೌಲಸ್ತ್ಯರ ವಂಶದಲ್ಲಿ ಹುಟ್ಟಿದವನು ನೀನು ಅಲ್ವಾ? ಒಂದು ರೀತಿಯಲ್ಲಿ ಪುಲಹ ಗೋತ್ರವೆಂದೇ ಪ್ರಸಿದ್ಧವಾದಂತಹ ಬಹಳ ಗೋತ್ರ ಅದು. ಆ ಗೋತ್ರದಲ್ಲಿ ಹುಟ್ಟಿದವರೆಲ್ಲ ನೀವು. ಅಯ್ಯ, ನೀನು ಅಪ್ಪನ ಬಗ್ಗೆ ಹೇಳಿದರೆ 4 ವೇದಗಳನ್ನು 4 ಮುಖಗಳಿಂದಲೂ ಮಿಕ್ಕುಳಿದ 6 ಶಾಸ್ತ್ರಗಳನ್ನು ಮಿಕ್ಕುಳಿದ 6 ಮುಖಗಳಿಂದಲೂ ಮುಖೋದ್ಗತವಾಗಿ ಮಾಡಿದಂತಹ ಮಹನೀಯನಯ್ಯ ಆತ. ತನ್ನ ನರಗಳಿಂದಲೇ ಶಿವನನ್ನು ಮೆಚ್ಚಿಸುವ ಸಲುವಾಗಿ ಸಾಮವೇದವನ್ನೇ ಪಠಿಸಿದವನು ಆತ. ಅಂತ ಹರಭಕ್ತರು ನೀವು. ನೀನೇನು ಸಾಮಾನ್ಯನಯ್ಯ, ಓದಿಯ ಶಾಸ್ತ್ರಜ್ಞಾನಿನ ಗುಂಟು. ಅಂತಹ ವಂಶದಲ್ಲಿ ಹುಟ್ಟಿದಂತಹ ನೀನು ಈ ರೀತಿಯಂತ ಹೇಯ ಕೃತ್ಯವನ್ನು ಮಾಡಬಹುದೇನಯ್ಯ? ಅಯ್ಯ, ಆಕೆಯನ್ನು ಬಿಟ್ಟು ಬಿಡು. ನೀನು ಮಾಡುತ್ತಿರುವಂತಹ ಈ ನ್ಯಾಯ ಹೇಗಾಯಿತು ಗೊತ್ತುಂಟಾ? ಒಂದು ತಾಯಿಯ 2 ಮಕ್ಕಳು ಒಂದೇ ಹಣ್ಣಿಗಾಗಿ ಹೋರಾಟವನ್ನು ಮಾಡುತ್ತಿರುವಾಗ ಅಥವಾ ಅದಕ್ಕಾಗಿ ಜಗಳ ಮಾಡುತ್ತಿರುವಾಗ ಅದನ್ನು ಪಡೆಯುವಲ್ಲಿ ಅಸಮರ್ಥನಾದಂತಹ ಓರ್ವ ಬಾಲಕ ಹಣ್ಣನ್ನು ಕೆಸರಿಗೆ ಎರಚಿದಾಗ ಆಗುವಂತಹ ಪರಿಣಾಮವೇ ರಾಮ ರಾವಣರಿಗೆ ಅಂತಹ ವ್ಯಾಜ್ಯ ಅಂದರೂ ಏನು? ಈ ಸೀತಾದೇವಿ ಅಲ್ಲವೇ? ಆಕೆಯ ಮೂಲವೇ ನಮಗಿರುವಂತಹ ವ್ಯಾಜ್ಯವಲ್ಲವೇ? ಆಕೆಯನ್ನೇ ನೀನು ಕೊಂದು ಕೆಡಹಿದೆ ಎಂದಾದರೆ ನಮ್ಮ ವ್ಯಾಜ್ಯಕ್ಕೆ ಅರ್ಥಹೀನವಾಗಿ ಹೋಗುತ್ತಯ್ಯ. ಬಿಟ್ಟು ಬಿಡಯ್ಯ, ಬಿಟ್ಟು. ಯಾಕೆ ಬಿಡಬೇಕು? ನನ್ನನ್ನು ಮತಿವಂತ ಅಂತ ಒಪ್ಪಿಕೊಳ್ತಿ. ಕಳನಾದರೂ ಮತಿವಂತನಾಗಿರುವ ನಾನು ಮತಿ ಇದ್ದೇ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಯಾಕೆ? ನೀನೇ ಹೇಳಿದೆ ಅಲ್ವೇ, ನಮಗಿರುವ ಮೂಲ ವ್ಯಾಜ್ಯ ಯಾವುದು? ಸೀತೆಗಾಗಿ ಅಲ್ವ? ಹೌದು. ಅವಳೇ ಇಲ್ಲದೆ ಹೋದರೆ ಮತ್ತೆ ಯಾರಿಗಾಗಿ ನೀವು ಹೋರಾಡ್ತೀರಿ? ಏನು ಮಾಡ್ತೀರಿ? ನಿನ್ನ ಅಪ್ಪ ಇಷ್ಟು ಕಷ್ಟಪಟ್ಟು ಅವಳನ್ನು ತಂದದ್ದು ಯಾಕೆ?
ಅಪ್ಪ ಯಾದಕ್ಕಾದ್ರೂ ತಂದೆ ನನಗೆ ಕೇಳಿದ್ದು ಹಾ ರಾಕ್ಷಸೇಂದ್ರನಾದಂತಹ ಆತ ಹಾ ಬಯಲಾಗಿ ಹಾ. ಆ ಸನ್ಯಾಸಿ ವೇಷದ ಧಾರಣೆಯನ್ನು ಮಾಡಿ ಅಲ್ಲ ಹೇಳಿದ್ದು ಬತ್ತಲಾಗುದಂತ ಹೇಳಿದ್ರೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಬದಲಾಗುವುದಂದ್ರೆ ಅದನ್ನೇ ಹೇಳಿದ್ದು. ಲೋಕದ ಮುಂದೆ ಅವ ಹೇಗೆ ಅಂತ ತೋರಿಸಿ ಹಾಗೆ ಆ ವೇಷವನ್ನು ಕಳ್ಳತನದಿಂದ ಅಪಹರಿಸಿ ಇಷ್ಟು ದೊಡ್ಡ ಸಾಹಸ ಮಾಡಿ ಅವಳನ್ನೇ ನೀನು ಕೊಂದ್ರೆ ಅವ ಏನು ಹೇಳಿ. ಈಗ ನಾನು ಆಗ್ಲೇ ಹೇಳಿದ್ದೆ ನಮಗೆ ಕಳ್ಳತನವೂ ಆಗುತ್ತದೆ ದರೋಡೆಯೂ ಆಗುತ್ತದೆ ಯಾವುದೂ ಆಗುತ್ತದೆ. ನಾವು ಏನು ಮಾಡಬೇಕಂತ ಇದ್ದೇವೆಯೋ ಅದನ್ನು ಮಾಡಿ ಮುಗಿಸುವುದಷ್ಟೇ ನಮ್ಮ ಲಕ್ಷ್ಯ. ನಮ್ಮ ಲಕ್ಷ್ಯಕ್ಕೆ ಯಾವ ಕಳ್ಳದಾರಿ ಯಾವ ಅಡ್ಡದಾರಿಯೂ ಆಗುತ್ತದೆ. ಹಾಗಾಗಿ ಯಾವ ಮೂಲ ವ್ಯಾಜ್ಯವನ್ನಿಟ್ಟುಕೊಂಡು ಸೀತೆಗಾಗಿ ನೀವು ಇಷ್ಟೆಲ್ಲ ಹೋರಾಡುತ್ತೀರೋ, ಇಷ್ಟೆಲ್ಲ ಅಪ್ರಲಾಪಗಳನ್ನು ಮಾಡ್ತೀರೋ, ಇಷ್ಟೆಲ್ಲವನ್ನು ಮಾಡ್ತೀರೋ, ಆ ಸೀತೆಯನ್ನು ಕೊಲ್ತೇನೆ, ಈಗ ಕೊಲ್ತೇನೆ, ಈಗ ಕೊಲ್ತೇನೆ. ಜನಕರಾಯನೋ ರಘುಕುಲ ರಾಜೇಂದ್ರನ ರಾಣಿ ಎಂದೆನ್ನಿಸಿ ಜನಕರಾಯನು ರಘುಕುಲ ರಾಜೇಂದ್ರನ ರಾಣಿ ಎಂದೆನ್ನಿಸಿ ನನಗೆ ಪೂರ್ವ ಜನ್ಮದ ಕರ್ಮ ನನಗೆಂದು ಪೂರ್ವ ಜನ್ಮದ ಎಂಬಿಡದನೋ ಸರಿದುದು ನೋಡಿದ ಜನಕರಾಯನೋ ಅಯ್ಯೋ ಹನುಮ, ತಾಯೇ ಇಲ್ಲಿ ನಡೆಯುವ ಈ ವಿದ್ಯಾನಮನಗಳು ಅದು ಸತ್ಯವೋ ಸುಳ್ಳೋ ಎಂಬುದು ನನಗೆ ಅರ್ಥವಾಗದ ರೀತಿಯಲ್ಲಿ ನಡೆಯುತ್ತಿದೆಯಲ್ಲ. ಕೇಳಿ ಕೇಳಿ ಜನಕರಾಯಗೆ ಸತೆಯಾಗಿ ಹುಟ್ಟಿದವನು ನಾನು. ಹೌದು ತಾಯೇ, ಹೌದು. ಭೂಮಿಯಿಂದ ಉದ್ಭವಿಸಿದಂತ ಸೀತಾಮಾತೆ ಎಂಬ ಪ್ರಖ್ಯಾತಿಯನ್ನು ಪಡೆದವಳು ನಾನು. ಚಾಚೆ ಸೂರ್ಯವಂಶದ ರಘುಕುಲ ತಿಲೋತ್ತಮನೆನಿಸಿದಂತಹ ಶ್ರೀರಾಮಚಂದ್ರನ ಪತ್ನಿಯಾಗಿ ಬಂದವಳು ನಾನು. ಇದೆಲ್ಲವೂ ಸತ್ಯವೇ? ಹಾಗಿದ್ರೆ ಯಾಕೆ ನನಗೆ ಹೀಗಾಯಿತು? ಹೇಳಿದ್ದಾರಲ್ಲ, ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಎಂಬ ಥರದಲ್ಲಿ. ಓಹೋ, ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೇನೋ, ಯಾವ ಸತಿಪತಿಗಳನ್ನು ಬೇರ್ಪಡಿಸುವ ಯಾವುದೋ ಕ್ರಿಯೆಗಳನ್ನು ಮಾಡಿದ್ದೇನೋ, ಅದರ ಫಲವನ್ನು ನಾನು ಅನುಭವಿಸ್ತೇನೆ ಎಂಬುದಾಗಿ ಭಾವಿಸ್ತಾ ಇದ್ದೇನೆ. ಈ ಕುರುಳನು ನನ್ನನ್ನು ಖಂಡಿತವಾಗಿ ಬಿಡಲಾರ. ನನ್ನ ಕತ್ತನ್ನು ಇನ್ನೂ ಗಟ್ಟಿಯಾಗಿ ಕತ್ತಿಯನ್ನು ನನ್ನ ಕತ್ತಿನ ಮೇಲೆ ಇಡ್ತಾ ಇದ್ದಾನೆ. ಹನುಮ, ಒಮ್ಮೆ ನನ್ನನ್ನು ರಕ್ಷಿಸು ಹನುಮ, ರಕ್ಷಿಸು, ರಕ್ಷಿಸು. ನನಗೆ ಕೇಳಲಿಕ್ಕೆ ಆಗುವುದಿಲ್ಲ ತಾಯೇ, ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಆದರೆ ಇವರನ್ನು ಸಮಾಧಾನ ಪಡಿಸ್ತೇನೆ. ಮುಂದಕ್ಕೆ
ಇಂದ್ರಜಿತು ಎಂದು ಕರೆಸಿಕೊಂಡು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆದುಕೊಂಡ ತುಳದ ಹಸಿ ಘನ ಪ್ರತಿಮ ಬಲಾಢ್ಯನು ಇಂದ್ರಾರಿ, ದೈತ್ಯ ವರ್ಗ ಅಂತ ಒಂದುಂಟು. ಕಾಶ್ಯಪ ಮಹರ್ಷಿಗಳ ದಿತಿದೇವಿಗೆ ಹುಟ್ಟಿದವರೆಲ್ಲ ಈ ವರ್ಗಕ್ಕೆ ಸೇರಿದವರು. ನಾವೆಲ್ಲ ಹಾಗೆ. ಹೌದು. ಧನುವಿನ ಮಕ್ಕಳು ದಾನವರು, ಅದಿತಿಯ ಮಕ್ಕಳು ದೇವತೆಗಳು, ಈಗೆಲ್ಲ ಉಂಟಲ್ಲ. ಅಂತಹ ದೈತ್ಯರಲ್ಲಿ ನೀನು ಹೆಗ್ಗಳೆಯನು ಅಂತ ನಾನು ಹೇಳ್ತೀನಿ. ಯಾಕೆಂತ ಕೇಳಿದ್ರೆ ಈಗ ತಲೆ ಕಡಿಯುವಾಗ ಅರ್ಥ ಆಗ್ತದೆ ನಿಮಗೆ. ಹೌದಪ್ಪ, ನಿನ್ನದ್ದಾದಂತಹ ಯಾವುದೇ ಗುಣಾತ್ಮಕ ಅಂಶಗಳನ್ನು ನಾನು ಹೇಳದೆ ಹೋದೆ ಎಂದಾದರೆ ಅದನ್ನು ಮುಚ್ಚಿ ಮುಡಿಯುವಂತಹ ಪ್ರಶ್ನೆಯೇ ಇಲ್ಲ. ಯಾಕೆಂತ ಒಳ್ಳೆಯದನ್ನು ಒಳ್ಳೆಯದು ಅಂತಲೇ ಹೇಳಬೇಕಾಗ್ತದೆ. ಅಯ್ಯ, ನೀನು ಮಾಡಿದಂತಹ ತಪಸ್ಸು, ನೀನು ಮಾಡಿದಂತಹ ಸಾಧನೆ, ಅದಕ್ಕೆಲ್ಲಕ್ಕೆ ಒಂದು ರೀತಿಯ ಬೆಲೆಯೋ ಎಂಬಂತೆ ಸಾಕ್ಷಾತ್ ಪರಮೇಶ್ವರ ನಿನಗೆ ಕೊಟ್ಟದ್ದುಂಟು. ಇಂದ್ರನನ್ನು ಬಿಟ್ಟು ಬಿಡಯ್ಯ, ಇಂದಿನಿಂದ ನೀನು ವೇಗನಾದನಲ್ಲ ಇಂದ್ರಾರಿ ಅಂತ ಹೇಳಿದ್ದನಂತೆ. ಹೌದಾ ಅಲ್ಲ? ನಾನು ಮತ್ತೂ ಒಂದು ವಿಷಯವನ್ನು ನಾನು ಕೇಳಿದ್ದೇನೆ. ರಾವಣ ತನ್ನ ಬಲದಲ್ಲಿ ನಂಬುವುದಾದರೆ 4 ಮಂದಿಯನ್ನು ಅಂತ. ಒಂದು ಕುಂಭಕರ್ಣನನ್ನು, ಮತ್ತೊಂದು ವಿರೂಪಾಕ್ಷನನ್ನು, ಮತ್ತೊಬ್ಬ ನಿಕುಂಭನನ್ನು, 4ನೇದಾಗಿ ಇಂದ್ರಜಿತುವನ್ನು ಅಂತ. ಈ 3 ಕೂಡ ನೇಪಥ್ಯಕ್ಕೆ ಸರಿದು ಹಾಗೆ ಹೋಗಿದೆ ಅಲ್ವಾ? ಕೊಲ್ಲಲ್ಪಟ್ಟಿದ್ದಾರೆ ನಮ್ಮ ಈ ಸೇನೆಯಿಂದ. ಉಳಿದವ ನೀನೊಬ್ಬನೇ. ನಿನ್ನನ್ನು ನಂಬಿ ರಾವಣೇಶ್ವರ ಇದ್ದಾನೆ. ಒಂದು ವೇಳೆ ರಾವಣ ಉಳಿದರೂ ಕೂಡ ಮುಂದಕ್ಕೆ ಲಂಕಾ ರಾಷ್ಟ್ರಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಪ್ರಶ್ನಾತೀತವಾದಂತಹ ನಾಯಕನು ನೀನೊಬ್ಬನೇ ಇರುವುದು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಅಯ್ಯ, ಇಂತಹ ದುಷ್ಕೃತ್ಯನ ಮುಂದಕ್ಕೆ ರಾಜನಾಗುವಂತಹ ನೀನು, ಸರ್ವ ರಾಜಲಕ್ಷಣಗಳನ್ನು ಹೊಂದಿರುವಂತಹ ನೀನು ಇಂತಹ ಹೇಕೃತ್ಯವನ್ನು ಮಾಡಬಾರ್ದಯ್ಯ, ಮಾಡಬಾರ್ದು. ಹನುಮಂತ, ಬಹಳ ಬುದ್ಧಿವಂತನ ದರದಿ ಮಾತನಾಡುತ್ತಾ ಇದ್ದಿ. ಲೋಕದಲ್ಲಿ ಒಂದು ಮಾತುಂಟು, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಹೇಳಿ. ಇಲ್ಲಿ ಕಾರ್ಯ ಯಾರು ಕತ್ತೆ ಯಾರು, ಕಾಲು ಹಿಡಿಯುವ ಯಾರು? ಈಗ ನಿನ್ನ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಹೇಗಾದರೂ ಮಾಡಿ ಒಮ್ಮೆ ಸೀತೆಯನ್ನು ಬಿಡಿಸ್ತೇನೆ ಅಂತ ಹೇಳಿಕೊಂಡು ಅಂಗಲಾಚುತ್ತಾ ಇದ್ದೀಯ. ಎದುರಾಳಿಯನ್ನು ಒಪ್ಪಿಸಿ ಒಂದೊಮ್ಮೆಗೆ ಅವನ ಮತಿಯನ್ನು ವಿರೂಪಗೊಳಿಸಿದರೆ ಏನಾದರೂ ನನ್ನ ಕಾರ್ಯ ಸಾಧನೆ ಆದೀತು ಅಂತ ನೀನು ಮಾತನಾಡ್ತಾ ಇದ್ದೀಯ. ನಿನ್ನ ಯಾವುದೇ ಹೊಗಳುವಿಕೆ, ಯಾವುದೇ ಉಬ್ಬುವಿಕೆಗೆ ನಾವು ಬಗ್ಗುವುದಿಲ್ಲ. ದುಷ್ಕೃತ್ಯ ಮಾಡಬೇಡ ಅಂತ ಹೇಳ್ತಾ ಇದ್ದಿ. ದುಷ್ಕೃತ್ಯ ನಾವು ಮಾಡುವುದೆಲ್ಲವೂ ಕೃತ್ಯವೂ ದುಷ್ಕೃತ್ಯ ನಿಮ್ಮ ಪಾಲಿಗೆ. ನಾನು ಆಗಲೇ ಹೇಳಿದೆ, ಹುಲಿಗೆ ದನ ಸಹಜವಾದ ಆಹಾರ, ಹಾಗಾಗಿ ನಾವು ಮಾಡುವುದು ಸಹಜವಾದುದು. ಅದನ್ನು ನೀನು ಆ ನಮ್ಮ ಕೃತ್ಯವನ್ನು ದುಷ್ಕೃತ್ಯ ಅಂತ ನೀನು ಭಾವಿಸಿದರೆ ಅದು ನಿನ್ನ ಹೆಡ್ಡತನ. ಹೇಳಿ ಕೇಳಿ ನಾವು ರಾಕ್ಷಸರು, ನಮ್ಮ ರಾಕ್ಷಸಿ ಕೃತ್ಯದ ಕ್ರೌರ್ಯವನ್ನು ನೋಡಬೇಕಲ್ವೇ? ಇದು ಇವಳ ತಲೆಯಲ್ಲಿ ಕಡಿತೇನೆ, ರುಂಡವನ್ನು ಕಡಿದು ಬಿಸಾಡಿದ್ದೇನೆ. ಮುಂದೆ ನಿನಗೆ ಇರಲಿ, ಹೋಗ್ತೇನೆ. ಮೈಯ ದಾಟುವುದಾಯ್ತ ನೆಲಗೆ
ಸಮ್ಮುಖದಲ್ಲಿ ಆ ಇಂದ್ರಾರಿ ಕ್ರೂರಿಯಾಗಿ ವರ್ತಿಸಿ ಆಕೆಯ ರುಂಡವನ್ನೇ ಮುಂಡದಿಂದ ಬೇರ್ಪಡಿಸಿದ. ಛ, ಅವನಿಗೆ ಆಕೆಯ ಅವನಿಯಲ್ಲಿ ಮೈಯೊರಗುವಂತಾಯಿತೆ. ರಘುರಾಮಚಂದ್ರನಿಗೆ ನಾನು ಏನು ಅಂತ ಹೇಳಿ, ನನ್ನಲ್ಲಿ ಸರ್ವಭಾರವನ್ನು ಸರ್ವಭರವಸೆಯನ್ನು ಇಟ್ಟಂತಹ ಆ ಕಪಿ ಸಂದೋಹಕ್ಕೆ ಏನು ಹೇಳಿ? ನನ್ನಿಂದ ಇನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲವಯ್ಯ, ಆಗುವುದಿಲ್ಲ. ಏನು ಮಾಡೋಣ? ಸಿಂಹನಿನದ ಬೇಕಿಲ್ಲ ಅನಿಲ ಜನ, ಸಿಂಹನಿನದ ಬೇಕಿಲ್ಲ ಧನುಜನ ಬಿಲ್ಲ ಠೇಕಾರ ಕೇಳುತ್ತಿದೆ ಜಾಂಬವತಿ. ಹನುಮಂತನೇನ್ಗೈವ ಎಂಬುದಂ ತಿಳಿದು ಬಾರೆಂದು ರಘುಪತಿಯು ಸುರಲು. ಜಾಂಬವಂತರೇ, ಪ್ರಭು ರಾಮಚಂದ್ರ, ನಡೆದಂಥ ಈ ಯುದ್ಧವನ್ನು ನೀವು ಪ್ರತ್ಯಕ್ಷವಾಗಿ ಕಂಡವರು. ಹೌದು ಸ್ವಾಮಿ. ಒಂದು ಕಡೆಯಲ್ಲಿ ಇವತ್ತು ಇಂದ್ರಜಿತನ ಪ್ರವೇಶವಾಗಿ ಅದೃಶ್ಯನಾಗಿ ಯುದ್ಧವನ್ನು ಮಾಡಿದವನು. ಹೌದು. ತದನಂತರದಲ್ಲಿ ಸಾದೃಶ್ಯವಾಗಿ ನನ್ನನ್ನು ಯುದ್ಧ ಮಾಡುವುದರ ಮೂಲಕ ಸರಿ ನನ್ನ ಬಳಿಯಲ್ಲಿ ಕೈ ಸಾಗದೆ ಅನಿಲಜನ ಬಳಿಗೆ ಅವ ತೆರಳಿದವನು. ಹೌದು. ಅನಿಲಜನ ಸ್ವರ ಆಟೋಪಗಳನ್ನು ನಾವು ಕೇಳುತ್ತಾ ದೂರದಲ್ಲಿಯೇ ನಾವು ನಿಂತವರು. ಮತ್ತೊಂದು ಕಡೆಯಲ್ಲಿ ಕಡನಾದಂಥ ಅವನದಾದಂಥ ಶೌರ್ಯ ಸಾಹಸಗಳು, ಅವನು ಪ್ರಯೋಗಿಸಲ್ಪಡುವಂಥ ಶಸ್ತ್ರಾಸ್ತ್ರಗಳ ಬಲ್ಮೆಯ ಆ ಸ್ವರವನ್ನು ನಾವು ನಮ್ಮ ಕಿವಿಯಲ್ಲಿ ನಾವು ತುಂಬಿಕೊಂಡವರು. ಈಗ ಕ್ಷಣ ಮಾತ್ರದಲ್ಲಿ ಅನಿಲಜನ ಸ್ವರವೇ ಕೇಳುತ್ತಾ ಇಲ್ಲ. ಹೌದೇ. ಮಾತ್ರವಲ್ಲ, ಆ ಧನುಜನ ಟೇಂಕಾರದ ಸ್ವರವನ್ನು ನಾವು ಕೇಳುವುದಿಲ್ಲ. ಹಾಗೆ ಅಂತ ಆದರೆ ರಣರಂಗ ಸ್ತಬ್ಧವಾಗಿದೆ ಅಂತ ಅರ್ಥ. ಹಾಗಾದರೆ ಸ್ತಬ್ಧವಾದದ್ದು ಹೇಗೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಆದುದರಿಂದ ಜಾಮಾಂತರಾದಂತಹ ನೀವುಗಳು ನಮ್ಮ ಅನಿಲಜನಿಗೆ ಏನಾಗಿದೆ, ಅವನದಾದಂತಹ ಸ್ವರ ಈ ರೀತಿಯಲ್ಲಿ ಸ್ವರ ಕೇಳದೇ ಇರುವುದಕ್ಕೆ ಕಾರಣವೇನು ಎಂಬುದನ್ನು ಆದಷ್ಟು ಶೀಘ್ರವಾಗಿ ರಣರಂಗದತ್ತ ಧಾವಿಸಿ ತಿಳಿದುಕೊಂಡು ಬರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಗಲಿ ಸ್ವಾಮಿ, ತಮ್ಮ ಆಜ್ಞೆ. ಅನುವರದ ಭೂಮಿಯುಳು ಬಿದ್ದ ಹೆಣಗಳ ದಾಟಿ ಘನರದ ಜಂಗಳ ಹತ್ತಿ ಇಳಿದು ಬಳಲುತ್ತ ಹನುಮಂತನು ದೂರದಿವು ಕಂಡು ಹತ್ತಿರ ಕೈದಾಗಲಿಂದೆಂದನು ಕೇಳೋ ಮರುತಾತ್ಮಜನೇ, ಇಂದಿನ ಕಾಳಗದಿ ಕಳಮೆರೆದ ಪರಿಯನು ಕೇಳಿ ಬಾರದನ್ನ ಕಳುಹಿದ ಶ್ರೀಲನ ಕೇಳೋ ಮರೋತಾತ್ಮಜನೇ, ಪ್ರಭು ಶ್ರೀರಾಮನ ಆಜ್ಞೆ. ಯುದ್ಧರಂಗದಲ್ಲಿ ಶತ್ರುಗಳ ಧ್ವನಿಯೇ ಹೆಚ್ಚಾಗುತ್ತಾ ಇದೆ. ನಮ್ಮ ಹನುಮನ ಸಿಂಹನಾದ ಯಾಕೆ ಕೇಳಿಸುತ್ತಾ ಇಲ್ಲ? ಇದನ್ನು ತಿಳಿದುಕೊಂಡು ಬಂದಿ ಜಾಂಬವಂತರೇ ಅಂತ ಅವನ ಆಜ್ಞೆಯನ್ನು ಶಿರಸಾವಹಿಸಿ ಬಂದಿದ್ದೇನೆ ಯುದ್ಧಭೂಮಿಗೆ. ಎಲ್ಲಿ ನೋಡಿದರತ್ತ ಹೆಣಗಳ ರಾಶಿ. ಈ ಹೆಣಗಳ ರಾಶಿಯನ್ನು ತುಳಿದುಕೊಂಡು ಅದರ ಮೇಲೆ ನಡೆದುಕೊಂಡು ರಣರಂಗದಲ್ಲಿ ಬರುತ್ತಾ ಇದ್ದೇನೆ. ಎಲ್ಲಿ ನಮ್ಮ ಹನುಮ ಕಾಣಿಸುತ್ತಾ ಇಲ್ಲವಲ್ಲ? ಹಾಗೆ ಅಶ್ವಗಳ ರಾಶಿಯ ಮೇಲೆ ನಡೆದುಕೊಂಡು ಬರುತ್ತಾ ಇದ್ದಾನೆ. ಏಳುತ್ತಾ ಬೀಳುತ್ತಾ ಬರ್ತಾ ಇದ್ದೇನೆ. ದೂರಕ್ಕೆ ಕಣ್ಣಾಡಿಸಿದರೂ ಹನುಮ ಕಾಣಿಸುತ್ತಾ ಇಲ್ಲವಲ್ಲ? ಹಾಗೆ ಒಮ್ಮೆ ಇತ್ತ ಕಡೆ ತಿರುಗುತ್ತೇನೆ. ಇಲ್ಲಿ ತಾನಲ್ಲ ನಮ್ಮ ಹನುಮ. ಏನಯ್ಯ ಹನುಮ, ನಿನ್ನ ಸ್ಥಿತಿ ಯಾಕೆ ಹೀಗೆ ರೋಧಿಸ್ತಾ ಇದ್ದೀಯಾ? ಹೇಳಬಾರದೆ? ಆ ರಾಮಚಂದ್ರನು ನಿನ್ನ ಸಿಂಹನಾದವನ್ನು ಕೇಳದೆ ಎಲ್ಲಿ ಹೋಗಿದ್ದೀಯಾ ಅಂತ ತಿಳಿದು ಬರುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ.
ಯಾಕಾಗಿದೆ ಹೀಗೆ? ಏನಾಗಿದೆ ನಿನಗೆ ಜಾಂಬವರೇ? ಹನುಮ, ಜಾಂಬವ ದೇವ ಗೆಳೆಯ ಹೋಳ ಜಂಬಾರಿಜಿತು ಎನ್ನ ಕೈಯ ಸಂಭ್ರಮದಲ್ಲಿ ಗಾದಿ ಇಂಬುಗಾಣದಿ ಹೋಗಿ ಕುಂಭಿನಿ ಜಯ ತಂದು ಕೆಡಹಿ ತಪ್ಪಿಸಿಕೊಂಡ ಜಾಂಬವ ದೇವಕಿ ಓ ಜಾಂಬವ ದೇವರೇ, ಹನುಮ, ನನ್ನ ಸ್ಥಿತಿಯನ್ನು ನೀನು ಏನು ಅಂತ ಕೇಳುತ್ತಾ ಇದ್ದೀರಿ. ಯಾಕಯ್ಯ ಏನಾಯ್ತು? ಏನು ಅಂತ ಹೇಳೋ ನನಗೆ. ಏನಾಯ್ತು? ರಾಮನಿಂದ ತಪ್ಪಿಸಿಕೊಳ್ಳುವಂತಹ ಇಂದ್ರಾರಿ ಹಾ. ನೇರವಾಗಿ ನನ್ನ ಸಮ್ಮುಖದಲ್ಲಿ ಖಡಾಖಾಡಿಯಾಗಿ ಸಮರವನ್ನೇ ಕೊಟ್ಟ. ಹೌದು. ಅವನೊಡನೆ ನಾನು ಸಂಭ್ರಮದಿಂದಲೇ ಹೋರಾಡಿದೆ ದೇವಾ, ಹೋರಾಡಿದೆ. ಹಾ. ಆದರೆ ಏನು ಮಾಡೋಣ, ಏನಾಯ್ತು? ಆತ ಕೊನೆಗೆ ಮಾಡಿದಂತಹ ದುಷ್ಕೃತ್ಯವಾದರೂ ಏನು? ಏನು ಮಾಡಿದ? ಸೀತೆಯನ್ನು ತಂದು ಹಾ. ತನ್ನ ಖಡ್ಗದಿಂದ ಕಡಿದು ತುಂಡು ಮಾಡಿಬಿಟ್ಟ ದೇವರೇ, ತುಂಡು ಮಾಡಿಬಿಟ್ಟ. ಅಯ್ಯೋ ಹನುಮ, ಇವಳನ್ನು ಕೊಲ್ಲಲು ಬಿಟ್ಟು ಹಾ, ಇವಳ ಕೊಲ್ಲಲು ಬಿಟ್ಟು ನಾನು ವಾಯುಭವನದುದಗೆ ಫಲವೇನೋ ಅವನಿ ಬಾಲಗೆ ವದನವ ನಿಂತು ತೋರುವೆ ರವಿಜಾತದ ನಿನ್ನು ಮಗದಿರು ಹದೆ ಬಿಡನೋ ಇವಳ ಕೊಲ್ಲಲು ಬಿಟ್ಟು ನಾನು. ಜಾಂಬವಂತರೇ, ಹನುಮ, ಸೀತಾ ಅನ್ವೇಷಣೆಗಾಗಿ ನಾವು ಮಾಡಿದಂತಹ ಶ್ರಮವೇನು ಅದೆಲ್ಲ ತಮಗೆ ವೇದ್ಯವಾಗಿಯೇ ಉಂಟು. ಗೊತ್ತು. ಅಷ್ಟು ಶ್ರಮಪಟ್ಟು ಸೀತೆಯನ್ನು ಹುಡುಕಿ ತಂದು ಹಾ, ಲಂಕದ ಮೇಲೆ ಅಭಿಯೋಗ ಮಾಡಿ ಅವರನ್ನೆಲ್ಲ ಕೊಲ್ಲೋಣ ಅಂತ ನಾವು ಉದ್ಯುತ್ತಾರೆ. ಅದಾದ ಹಾ, ಈ ಸಂದರ್ಭದಲ್ಲಿ ಇಂದ್ರಾರಿ ಇಂತಹ ಕೆಲಸವನ್ನು ಮಾಡಿಬಿಟ್ಟ. ಏನಾಯ್ತು? ಈಗ ಸೀತೆಯನ್ನು ಆತ ಕೊಂದ ಮೇಲೆ ಹಾ, ನಾನು ವಾಯುಸುಕುವರನಾಗಿ ಆದರೂ ಏನು ಪ್ರಯೋಜನ ಹೇಳಿ. ಹಾ. ಅಲ್ಲದೆ ಅಂದರೆ ಮತ್ತೂ ಒಂದು ವಿಷಯ, ಏನು? ಇನ್ನು ನಾನು ರಾಮಚಂದ್ರನಿಗೆ ಹೇಗೆ ಮುಖ ತೋರಿಸಲಿ? ರಾಮವಂತರೇ, ಹೇಗೆ ಮುಖ ತೋರಿಸಲಿ? ಅಯ್ಯೋ ಹನುಮ, ಮರುಳೋದೇ ಅಲ್ಲ. ಸುಜ್ಞಾನಿ ನಿನಗಿ ಮರುಳು ಯಾಗೈ ಸುಮ್ಮನೆ ನಿನಗೆ ಮರುಳು ಯಾಗೈ ಸುಮ್ಮನೆ ನಿರುತವೋ ಪುಸಿ ಎಂಬ ಬಗೆಗಳ ನರಿಯೇ ಯಾಕೆ ನಿರುತವೋ ಪುಸಿಯೋ ಎಂಬ ಬಗೆಗಳ ನರಿಯೇ ಯಾಕೆ ಮರುತಾದುದ ಸುಜ್ಞಾನಿ ಅಯ್ಯ ಹನುಮ, ಜಾಂಬವಂತರೇ, ಯಾಕಯ್ಯ ಹೀಗೆ ಮರುಳಾದೆ? ಏನು ಮಾಡಲಿ ಸ್ವಾಮಿ? ನಿನ್ನನ್ನು ಜ್ಞಾನಿ, ತಿಳಿದ, ಬುದ್ಧಿವಂತ ಹೀಗೆ ಏನೇನೋ ಹೆಸರಿಂದ ಕರೆಯುತ್ತಾರೆ. ಅದೆಲ್ಲ ಇಲ್ಲಿ ಏನು ಪ್ರಯೋಜನಕ್ಕೆ ಬಂದಿಲ್ಲ. ಇಲ್ಲ, ನೀನು ನಿನ್ನ ಬುದ್ಧಿಯನ್ನು ಕಳೆದುಕೊಂಡಿದ್ದಿ. ಈಗ ಹೌದೇ? ಮರುಳಾಗಿ ಹೋಗಿದ್ದಿ. ಯಾಕೆ ಸ್ವಾಮಿ? ಯಾಕೆಂದರೆ ಇದೆಲ್ಲವೂ ನಿನಗೆ ಇನ್ನೂ ಅರ್ಥವಾಗಲಿಲ್ಲವೇ? ಏನು ಇದೆಲ್ಲ ರಾಕ್ಷಸರ ಮಾಯಾಜಾಲ. ಇದು ಮಾಯೆ. ನಿನ್ನನ್ನು ಹೇಗಾದರೂ ಸೋಲಿಸಬೇಕು. ಹ. ಎದುರಿನಿಂದ ಸೋಲಿಸಲಾಗದಿದ್ದರೂ ಹ. ಬೇರೆ ರೀತಿಯಿಂದಾದರೂ ಸೋಲಿಸಬೇಕು ಎಂಬ ಕಾರಣದಿಂದಾಗಿ ಹ. ಇದು ಆ ಇಂದ್ರಜಿತ್ ಮಾಡಿದ ಒಂದು ಕಪಟ. ಇದು ಕಪಟವೇ? ಹೌದು. ಅದು ಹೇಗೆ? ಅದು ಮಾಯಾ ಸೀತೆಯನ್ನು ನಿರ್ಮಿಸಿ ಹ. ಅವಳನ್ನು ಕೊಲ್ಲುವಂತೆ ಮಾಡಿ ನಿನ್ನನ್ನು ಈ ರೀತಿ ಮರಳು ಮಾಡಿದ್ದಾನೆ. ನೀನು ಮರಳಾಗಿದ್ದೀಯ. ನನ್ನ ಕಣ್ಣೆದುರಲ್ಲೇ ಅವಳು ಕೂಗುದಿದ್ದನ್ನು ನಾನು ನೋಡಿದ್ದೇನೆ. ಇಲ್ಲವಯ್ಯ. ಹಾಗಾದ್ರೆ ಇದರ ಸತ್ಯಾಸತ್ಯತೆಯನ್ನು
ಅಯ್ಯ, ಹಾ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಹಾ. ಹಾಗಾದರೆ ಒಂದು ಕೆಲಸ ಮಾಡೋಣ. ಹಾ. ಈ ದೇಹವನ್ನು ಎತ್ತಿಕೊಂಡು ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ. ಅಲ್ಲಿಯೇ ಏನಂತ ನಿರ್ಣಯ ಆಗುತ್ತದೆ. ಈಗ ನಾನು ಹೊರುವುದಾ ನೀವು ಹೊರುವುದಾ? ನಾನು ಮುದುಕ ಅಲ್ವಾ, ಹಾ. ಈಗ ನೀನೇ ಹೊರಬೇಕಾಗ್ತದೆ. ಹಾಗಾದ್ರೆ ಸ್ವಲ್ಪ ನೀವು ಕೈ ಆಗಲಿ, ನಿನಗೆ ಸತ್ಯ ತಿಳಿಬೇಕಲ್ಲ. ಹೋಗೋಣ. ಹೊರಡೋಣ, ನಡೆಯೋಣ. ಜನಕ ಎನ್ನರದಿಯೇ ಮುನಿಸೆನ್ನೊಡನ್ಯಾತಕ್ಕೆ ಎನ್ನುತ್ತ ಘನದೇಹದಿ ಚುಂಬಿಸುತ್ತ ಧರವ ಮನದಣಿಯೇ ಮುತ್ತಾಡುತ್ತಲೆಂದನ್ನು ಜನಕ ಎನ್ನರದಿಯೇ ನಡೆದಂಥ ಪರಿಸ್ಥಿತಿಯನ್ನು ಅವಲೋಕಿಸುವಾಗ ಅನಿಲಜನ ಸಿಂಹನಾದ ಯಾಕೆ ಕೇಳುತ್ತಾ ಇಲ್ಲ, ಏನಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡು ಬರುವುದಕ್ಕಾಗಿ ಜಾಂಬವಂತರನ್ನು ಗಳಿಸಿತು. ಆದರೆ ಹೋದಂಥ ಜಾಂಬವಂತರು ಹನುಮಂತ ಮತ್ತು ಅವರು ರುಂಡದಿಂದ ಬೇರ್ಪಟ್ಟಂಥ ಸೀತೆಯ ಆ ಮುಂಡವನ್ನು ತಂದು ನನ್ನಲ್ಲಿ ಬಳಿಯಲ್ಲಿ ಇರಿಸಿದ್ದಾರೆ. ಹಾಗಾದರೆ ಯಾವುದನ್ನು ನಾವು ನಿರೀಕ್ಷೆ ಮಾಡಿಯೇ ಇಲ್ಲವೇ? ಅಂತಹ ಆ ಒಂದು ಸ್ಥಿತಿಯನ್ನು ಕಣ್ಣಾರೆ ಕಾಣುವಂಥ ಯೋಗ ನನಗೆ ಬಂದಿತಲ್ಲ. ಜನಕನಿಂದ ಜನಕನ ಮಗಳಾಗಿ ಜನಿಸಿದಂಥ ಸೀತೆ, ಭೂಮಿ ತಾಯಿಯ ಮಗಳು ಅಂತ ಅವಳನ್ನು ಒಪ್ಪಿಕೊಂಡವರು ಜನ. ಅಂತಹ ಜಾನಕಿ ಎಂಬಂಥ ಅಭಿಧಾನಕ್ಕೆ ಪಾತ್ರರಾದಂಥ ಇವಳನ್ನು ಮದುವೆಯಾಗುವುದರ ಮೂಲಕವಾಗಿ ನಾನು ಜಾನಕಿ ರಾಮ ಎಂದೆನಿಸಿಕೊಂಡೆ. ಅಂತಹ ಜಾನಕಿ ರಾಮ ಎಂದೆನಿಸಿಕೊಂಡಂತಹ ನಾನೂ ಕೂಡ ಅವಳನ್ನು ಯೋಗ್ಯವಾದಂಥ ರೀತಿಯಲ್ಲಿ ಆ ಪಟ್ಟಾಭಿಷೇಚನವನ್ನು ಮಾಡಿಕೊಳ್ಳುವುದರ ಮೂಲಕ ಪಟ್ಟದ ರಾಣಿ ಎಂದು ಅವಳನ್ನು ಕರೆಯುವಂಥ ಸ್ಥಿತಿ ನನಗೆ ಒದಗಿ ಬಂದಿರಲಿಲ್ಲವಲ್ಲ. ಆದರೂ ಕಾಡಿನಲ್ಲಿ ನನಗೆ ಸಹವರ್ತಿಯಾಗಿ ಬೇಡ ಅಂತ ಹೇಳಿದರೂ ಕೂಡ ನನ್ನ ಸಹವರ್ತಿಯಾಗಿ ಬಂದವಳು, ನನ್ನ ಜೊತೆಯ ಒಡನಾಡಿಯಾಗಿ ಇದ್ದವಳು. ತದನಂತರದ ನಡೆದಂಥ ಘಟನಾವಳಿಗಳಿಂದ ಅಪಹಾರಕ್ಕೆ ಒಳಗಾದಂಥ ಅವಳು ಈ ರಾವಣನ ಬಳಿಯಲ್ಲಿ ಅವನು ಅಪಹರಿಸಿದಂದು ಇಟ್ಟದ್ದು. ಆದರೆ ಸೂರ್ಯವಂಶೀಯನಾದಂಥ ನನಗೆ ಅವಳನ್ನು ಬಿಡಿಸಿಕೊಳ್ಳಬೇಕಾದಂಥ, ಅವಳನ್ನು ಭರಿಸಿಕೊಳ್ಳಬೇಕಾದಂಥ ಅಗತ್ಯ ಇದ್ದುದರಿಂದ ಸೇನಾ ಸಹಾಯವನ್ನು ಸುಗ್ರೀವನ ಮೂಲಕವಾಗಿ ಪಡೆದು ನಾವು ಲಂಕೆಯನ್ನು ಪ್ರವೇಶ ಮಾಡಿದವರು. ಬಹಳಷ್ಟು ದಿನಗಳ ಕಾಲ ನಡೆದಂಥ ಯುದ್ಧ. ಹಾಗಾದರೆ ನಾವು ಇಷ್ಟರವರೆಗೆ ಮಾಡಿದಂಥ ಎಲ್ಲ ಕೆಲಸವೂ ವ್ಯರ್ಥವಾಗಿ ಹೋಯಿತಲ್ಲ. ಜಾನಕಿಯನ್ನು ಕರೆದುಕೊಂಡು ಪುನರಪಿ ಅಯೋಧ್ಯೆಯನ್ನು ಪ್ರವೇಶ ಮಾಡಿ ಅಯೋಧ್ಯೆಯ ಚಕ್ರವರ್ತಿಯಾಗಿ ಮೆರೆಯಬೇಕಾದವನು ನಾನು. ಆದರೆ ನನ್ನ ಎಡಭಾಗದಲ್ಲಿ ಅರಸಿಯಾಗಿ ಅವಳು ಇರಬೇಕಾದವಳು. ಹಾಗೆ ಅಂತ ನಾವು ನಿಶ್ಚಯಿಸಿ ಹೀಗೆ ಆಗುತ್ತದೆ ಎಂಬಂಥ ನೆಲೆಯಲ್ಲಿ ಇಲ್ಲಿ ಬಂದಾಗ ಈಗ ಪರಿಸ್ಥಿತಿ ಹೀಗಾಯ್ತಲ್ಲ, ಏನು ಮಾಡಲಿ? ದೇವನೀತರದಿ ಮರುಗಲು ವಿಭೀಷಣನೆಂದ ದೇವಿ ಜಾನಕಿಯಲ್ಲ, ದೇವಿ ಜಾನಕಿಯಲ್ಲ, ನಮ್ಮವರ ಕಪಟವಿದು. ದೇವಾದಿದೇವ ಎನ್ನಯ ಕರದ ಸ್ಪರ್ಶದಿ ಮಾಯಬಹುದಿ ಕಾಯವು ದೇವನೀತರದೇ ಮರುಗಲು ವಿಭೀಷಣನೆಂದ ದೇವ ವಿಭೀಷಣ, ಈ ತೆರದಿ ಸೀತೆ ಸತ್ತಿದ್ದಾಳೆ ಎಂಬ ನಂಬಿಕೆಯಿಂದ ಶೋಕಾಸಾಗರದಲ್ಲಿ ಮುಳುಗಿದ್ದೀಯ. ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೇನಲ್ಲ ದೇವ ಶ್ರೀರಾಮಚಂದ್ರ, ಇದು ಸೀತೆಯಲ್ಲ. ಮತ್ತೆ ಯಾವ ನಿಜ ಸೀತೆಯಲ್ಲ. ಮುಂಡದಿಂದ ಬೇರ್ಪಟ್ಟಂತ ರುಂಡವನ್ನು ಕಾಣುತ್ತಾ ಇದ್ದೇನೆ. ಇದು ನಮ್ಮವರಾದ ಅಂದರೆ ನನ್ನ ಅಣ್ಣ ರಾವಣನ ಆ ರಾಕ್ಷಸರ ಮಾಯೆ ಇದು. ಈಗಿಂದಿಷ್ಟೇ ನಿನ್ನಲ್ಲಿ ಅಂಬರ ಪಥದಲ್ಲಿ ನಿಂತು ಯುದ್ಧವೆಸಗಿದ ಇಂದ್ರಾರಿ ಮಾಡುವಂತಹ ಕೃತ್ಯ.
ಏನೆಂದರೆ ರಾಕ್ಷಸರು ಮಾಯಾವಿಗಳು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದವರು. ಹೌದು. ಆದರೆ ರಣರಂಗದಲ್ಲಿ ತಮ್ಮದಾದಂತಹ ಮಾಯಾವಿದ್ಯೆಗಳ ಮೂಲಕವಾಗಿ ಯುದ್ಧದಲ್ಲಿ ನಮ್ಮನ್ನು ಮೋಸಗೊಳಿಸುತ್ತಾರೆ ಎಂಬುದನ್ನು ನಾವು ಒಪ್ಪಿದ. ಈಗ ಮೋಸಗೊಳಿಸಿದ್ದಾರೆ. ಹಾಗಾದರೆ ಈ ಪರಿಸ್ಥಿತಿಯಲ್ಲಿ ಹೀಗೆ ಅವರು ನಡೆದುಕೊಂಡಿದ್ದಾರೆಯೇ? ಹೌದು. ಅಂಬರ ಪದದಲ್ಲಿ ನಿಂತು ಯುದ್ಧವೆಸಗಿದ, ಆದರೆ ಕೈ ಸಾಗಲಿಲ್ಲ. ಅಲ್ಲಿಂದ ಹೋಗಿ ಹನುಮಂತನಲ್ಲಿ ಯುದ್ಧ ಮಾಡಿದ, ಅಲ್ಲಿಯೂ ಆಗಲಿಲ್ಲ. ಹಾಗಾದರೆ ಏನು? ಸೀತೆಯನ್ನು ದರ ಎಳೆದುಕೊಂಡು ಹನುಮನ ಮುಂಭಾಗದಲ್ಲಿ ಬಂದು ತಲೆಯನ್ನು ಕತ್ತರಿಸ್ತಾನೆ ಅಂತ ಆದರೆ ಅದು ಸಾಧ್ಯವಿಲ್ಲ. ನಿಜವಾದ ಸೀತೆಯನ್ನು ಅವನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಮಾಯಾ ಸೀತೆ, ಇದನ್ನು ಮಾಯಾ ಸೀತೆ ಅಂತ ಹೇಗೆ ಹೋಗಲಾಡಿಸಬೇಕು? ಇದು ನನ್ನ ವಿಶ್ವಾಸವನ್ನು ನಂಬಿಕೋ. ಈ ನನ್ನ ಕರ ಸ್ಪರ್ಶದಿಂದ ಅವಳನ್ನು ಮುಟ್ಟುತ್ತೇನೆ, ಅದೃಶ್ಯಳಾಗಿ ಹೋಗುತ್ತಾಳೆ. ಕಾಲಾನಂದದಿ ಪೌರೋಹಿತ ಬೇಡ ಮತದಿಂದ ಶಾಲೆ ಹಿಡಿದು ದೀಕ್ಷೆಗೊಂಡ. ಹೇಗಾದರೂ ಮಾಡಿ ಇಂದಿನ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬೇಕು. ರಾಮನನ್ನು ಲಕ್ಷ್ಮಣನನ್ನು ಅವನ ಕಪಿಪಾಳಯವನ್ನು ದಿಕ್ಕೆಡಿಸಬೇಕು ಎನ್ನುವ ರೀತಿಗಾಗಿ ನಾನಾ ರೀತಿಯ ಯುದ್ಧ ತಂತ್ರಗಳನ್ನು ಮಾಡಿದೆ. ಅದೃಶ್ಯನಾಗಿಯೋ ಮೋಗದ ಮರೆಯಿಂದಲೋ ಎಲ್ಲ ರೀತಿಯ ವಿದ್ಯೆಯನ್ನು ಪ್ರದರ್ಶಿಸಿದೆ. ಮಾಯಾ ಸೀತೆಯನ್ನು ಸೃಷ್ಟಿಸಿ ಅವಳ ತಲೆ ಕಡಿಯುವ ಮೂಲಕವಾಗಿ ಎದುರಾಳಿಗಳಲ್ಲಿ ಇರುವಂತಹ ಒಂದು ನಂಬಿಕೆಯ ಬುಡವನ್ನೇ ಅಲ್ಲಾಡಿಸುವ ಪ್ರಯತ್ನ ಮಾಡಿದೆ. ಏನೇ ಮಾಡಿದರೂ ಯುದ್ಧದಲ್ಲಿ ವಿಜಯವೆನ್ನುವುದನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ಯಾಕೆ ಹೀಗೆ ಎಂದು ಆಲೋಚನೆ ಮಾಡಿದರೆ ಅರ್ಥ ಆಯಿತು. ರಾಮ ಮಾತನಾಡುವಾಗಲೇ ಒಂದು ಮಾತು ಹೇಳಿದ, ನಾವೇನು ಸಾಮಾನ್ಯರು ಎಂದು ಭಾವಿಸಿದೆಯ? ಈ ಅಭೇದ್ಯವಾದ ಲಂಕೆಯನ್ನು ಭೇದನ ಮಾಡಿ ಈ ರೀತಿಯಾಗಿ ನಿಮ್ಮ ವೀರರೆಲ್ಲರನ್ನು ದಿನಕ್ಕೊಬ್ಬರಂತೆ ಯಮಪುರಿಗೆ ಕಳುಹಿಸ್ತಾ ಇದ್ದರೆ ನಾವು ಯಾರು ಏನು ಎನ್ನುವುದನ್ನು ಅರ್ಥೈಸಿಕೋ. ಹಾಗಿದ್ದರೆ ರಾಮನ ಪಾಳಯದಲ್ಲಿ ಇಂತಹ ಅತಿಶಯವಾದಂತಹ ಶಕ್ತಿ ರಾಮನಲ್ಲೋ ಲಕ್ಷ್ಮಣನಲ್ಲೋ ಕಪಿವೀರರಲ್ಲೋ ಅಡಗಿದೆ ಎಂದಾದರೆ ಪ್ರತಿಯಾಗಿ ನಾನೇನು ಮಾಡಬಹುದು? ಇಂದ್ರಾರಿಯಾಗಿ ನಾನು ಯಾವ ರೀತಿಯ ತಂತ್ರವನ್ನು ಹೂಡಬಹುದು? ನನ್ನ ಅಪ್ಪನಿಗೆ ಕೊಟ್ಟ ಭಾಷೆ ಇಂದಿನ ದಿನದಲ್ಲಿ ಯುದ್ಧವನ್ನು ಗೆದ್ದು ಬಾರದಿದ್ದರೆ ಮರಳಿ ಮತ್ತೆ ಮುಖ ತೋರಿಸುವುದಿಲ್ಲ. ನಿಮ್ಮಿಬ್ಬರಿಗೆ ಹುಟ್ಟಿದ ಮಗನಲ್ಲ ನಾನು, ಪಂಥಾಹ್ವಾನವನ್ನು ಒಡ್ಡಿ ಬಂದವ. ಹಾಗಿದ್ದರೆ ನಾನು ಏನು ಎನ್ನುವುದನ್ನು ತೋರಿಸಿಕೊಡಬೇಕಿದ್ದರೆ ಏನು ಮಾಡಬೇಕು ಅಂತ ಆಲೋಚಿಸುತ್ತಿರುವಾಗಲೇ ಶುಕ್ರಾಚಾರ್ಯರಲ್ಲಿ ಈ ರೀತಿಯಲ್ಲಿ ಸಮಾಲೋಚನೆ ಮಾಡಿದಾಗ ವಿಷಯವೊಂದನ್ನು ಆರೋಹಿದರು. ನನ್ನಲ್ಲಿರುವ ಶೌರ್ಯ ಮತ್ತೆ ವಿಜೃಂಭಿಸಬೇಕಿದ್ದರೆ, ಇಂದ್ರಜಿತು ಮತ್ತೆ ಅವನದಾದಂತಹ ಅಜೇಯತ್ವವನ್ನು ಪಡೆಯಬೇಕಿದ್ದರೆ ಮಾರಣಾದ್ವರವನ್ನು ಮಾಡಬೇಕು. ಶುಕ್ರಾಚಾರ್ಯರಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಮಾಲೋಚನೆಯನ್ನು ಮಾಡಿದೆ. ಇದಕ್ಕೆ ಸೂಕ್ತ ಸ್ಥಳ ಯಾವುದು ಎಂದು ಆಲೋಚಿಸಿದಾಗ ಅವರೇ ಮಾರ್ಗದರ್ಶನ ಮಾಡಿದರು. ಲಂಕೆಯ ದಕ್ಷಿಣ ದಿಕ್ಕಿಗಿರುವಂತಹ ಗಿರಿ ಕಂದರಗಳ ಗುಹೆಯಲ್ಲಿ ಅಡಗಿರುವಂತಹ ಆ ಮೂಲ ನಿಕುಂಬಿನಿ ಪ್ರದೇಶ. ಮೂಲ ನಿಕುಂಬಿನಿಯನ್ನು ಪ್ರವೇಶಿಸಿದರೆ, ಯಾಕೆ ಮೂಲ ನಿಕುಂಬಿನಿಯನ್ನು ಅವರು ಆರಿಸಿಕೊಂಡರು? ಅದು ಅಭೇದ್ಯವಾದುದು. ಲಂಕೆಯೇ ಒಂದು ಅಭೇದ್ಯವೆನ್ನುವುದಾದರೆ ಲಂಕೆಯಲ್ಲಿರುವಂತಹ ಮೂಲ ನಿಕುಂಬಿನಿ ಎನ್ನುವಂತಹ ಪ್ರದೇಶ ಅದು ಯಾರಿಗೂ ಗೊತ್ತಿಲ್ಲದಂತಹ ಪ್ರದೇಶ. ಆ ಮೂಲ ನಿಕುಂಬಿನಿಯ ಗುಹೆಯೊಳಗೆ ಹೋಗಿ ಗುಹಾಂತರ್ಗಾಮಿಯಾಗಿ ಮಾರಣಾದ್ವರವನ್ನು ಪೂರೈಸಿ ಆ ಅದ್ವರವನ್ನು ಪೂರೈಸಿ ಎದ್ದೆ ಎಂದಾದರೆ ಮತ್ತೆ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಾಗ ಅದೇ ಸರಿ, ಸಾಗಲಿಯಂತೆ ಎಲ್ಲರೂ ಮೂಲ ನಿಕುಂಬಿನಿಗೆ ಹೋಗೋಣ. ಅದ್ವರ ಪ್ರಾರಂಭವಾಗಲಿ. ಆ ಮಹಾ
ಸೇನೆ ಹೊರಳುತ್ತಿರುವ ಕಂಡು ರಾಮ ಕೇಳಿದ ವಿಭೀಷಣಗೆ ಧಗಿಸುವ ದಳ್ಳುರಿದೇನುಂಟು ಧಗಿಸುವ ದಳ್ಳುರಿಯ ಹೊಗೆಯಿಂದೇನು ಮಿಗುವರಿಯುವುದು ಕಪಿಬಲವು ಆ ಮಹಾಕವಿ ಸೇನೆ ಹೊರಳುತ್ತಿರಲು ಕಂಡು ಕ್ಷಣ ಕ್ಷಣಕ್ಕೂ ಯುದ್ಧದ ಸ್ಥಿತಿಗತಿ ಬದಲಾವಣೆಯಾಗುತ್ತಾ ಉಂಟು. ಕ್ಷಿಪ್ರಗತಿಯಲ್ಲಿ ಯಾಕೆ ಹೀಗೆ ಆಗುತ್ತದೆ ಅಂತ ಆಲೋಚನೆ ಮಾಡಿದಾಗ ಒಂದರೆ ಕ್ಷಣದಲ್ಲಿ ಪ್ರಾರಂಭವಾದಂಥ ಇಂದ್ರಜಿತುವಿನ ಯುದ್ಧ, ತದನಂತರದಲ್ಲಿ ಹನುಮಂತನಲ್ಲಿ ನಡೆದಂಥ ಯುದ್ಧ, ತದನಂತರದಲ್ಲಿ ಮಾಯಾ ಸೀತೆಯ ಶಿರಚ್ಛೇದನವನ್ನು ಮಾಡುವುದರ ಮೂಲಕವಾಗಿ ನಮ್ಮನ್ನು ದಿಕ್ಚ್ಯುತಿಗೊಳಿಸುವುದರಲ್ಲಿ ಸಫಲನಾಗಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಅದು ಮಾಯಾ ಸೀತೆ ಎಂಬುದನ್ನು ಅರಿತಂಥ ನಾವುಗಳು ನಮ್ಮದಾದಂಥ ಕಪಿಸೇನೆ ತನ್ನದಾದಂಥ ಪರಾಕ್ರಮವನ್ನು ತೋರಿಸುವುದಕ್ಕಾಗಿ ಮುಗಿಲೆತ್ತರಕ್ಕೆ ಹಾರುತ್ತಾ ತಮ್ಮದಾದಂಥ ಯುದ್ಧವನ್ನು ಮಾಡುತ್ತಾ ಇದ್ದವರು. ಅವರದಾದಂಥ ವೀರಾವೇಶದ ಆ ನುಡಿಗಳು, ಅವರ ಆ ಸ್ವರಗಳನ್ನು ಕೇಳುತ್ತಾ ಇದ್ದ ಹಾಗೆ ನನಗೆ ಒಂದು ರೀತಿಯಲ್ಲಿ ಸಂತೋಷವೂ ಆಗುತ್ತಾ ಇತ್ತು. ಆದರೆ ಈಗ ಕ್ಷಣ ಮಾತ್ರದಲ್ಲಿ ಮತ್ತೆ ಯುದ್ಧದ ಪರಿಸ್ಥಿತಿ ಬದಲಾವಣೆಯಾಗಿದೆ. ಎಲ್ಲಿಯೂ ಯಾವುದೇ ನಮ್ಮದಾದಂಥ ಕಪಿವೀರರ ಸ್ವರವೇ ಕೇಳುವುದಿಲ್ಲ. ಮಾತ್ರವಲ್ಲ, ಯಾವುದೋ ಒಂದು ರೀತಿಯ ಧೂಮವೊಂದು ನಮ್ಮದಾದಂಥ ಈ ರಣರಂಗವನ್ನು ವ್ಯಾಪಿಸುತ್ತಾ ಇದೆ. ಆ ಹರಡಿದಂಥ ಆ ವ್ಯೂಮದ ಘಾತಿಗೆ ನಮ್ಮದಾದಂಥ ಕಪಿಸೇನೆ ತಲೆ ಎತ್ತುವುದು ಬಿಡಿ ನೆಲದಲ್ಲಿ ಅದು ಮಲಗುತ್ತಾ ಇದೆ. ಯಾರ ಬಾಯಿಂದಲೂ ಸ್ವರವೇ ಹೊರಬರುತ್ತಾ ಇಲ್ಲ. ಯಾವುದೋ ಒಂದು ದುರ್ಗಂಧ ವಾಸನೆ ಈ ಪ್ರದೇಶದಲ್ಲೆಲ್ಲ ಆವರಿಸುತ್ತಾ ಇದೆ ಅಂತಾದರೆ ಯಾವುದೋ ಒಂದು ಕೃತ್ರಿಮ ನಡೆದಿರಬಹುದು ಎಂಬುದು ನನ್ನ ಸಂಶಯ. ಹಾಗಾದರೆ ರಾಕ್ಷಸರು ಕೃತ್ರಿಮ ಮಾಡುವುದರಲ್ಲಿ ನಿಶ್ಚಿಮರು ಎಂಬುದನ್ನು ತಿಳಿದಂಥ ನಾವು ಅದು ಯಾರಿಂದ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಯಾರಲ್ಲಿ ಕೇಳುವುದಂತ ಆಲೋಚನೆ ಮಾಡುವುದಲ್ಲ. ಇದ್ದಾನಲ್ಲ ವಿಭೀಷಣ, ಅವನಲ್ಲಿಯೇ ಕೇಳುತ್ತೇನೆಂತೆ. ವಿಭೀಷಣ ದೇವ ಶ್ರೀರಾಮಚಂದ್ರ, ಪರಿಸ್ಥಿತಿಯನ್ನು ನೀನು ಕಾಣುತ್ತಾ ಇದ್ದಿ. ನಮ್ಮದಾದಂಥ ಕಪಿಸೇನೆ ನಿಶ್ಶೇಷವಾಗಿ ಮಲಗುತ್ತಾ ಇದೆ. ಯಾವುದೋ ಒಂದು ರೀತಿಯ ಧೂಮ ಈ ಪ್ರದೇಶವನ್ನೆಲ್ಲ ಆವರಿಸುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದುರ್ಗಂಧವಾದಂಥ ವಾಸನೆಯೂ ಹರಡುತ್ತಾ ಇದೆ. ಅದರ ವಾಸನೆಗೂ ಈ ಧೂಮದ ವಾಸನೆಗೂ ನಮ್ಮದಾದಂಥ ಕಪಿಸೇನೆ ಏನನ್ನು ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ನಿಶ್ಶೇಷವಾಗಿ ಮಲಗಿದ ಸ್ಥಿತಿಯಲ್ಲಿದೆ. ಹಾಗಾದರೆ ಯಾವುದೋ ಒಂದು ಕೃತ್ರಿಮ ನಡೆದಿರಬಹುದೆಂಬಂಥ ಸಂಶಯ ನನ್ನನ್ನು ಕಾಡುತ್ತಾ ಇದೆ. ಹಾಗಾದರೆ ನಿಮ್ಮಲ್ಲಿ ಇರುವವರು, ನಿನ್ನ ಲಂಕಾ ರಾಷ್ಟ್ರದಲ್ಲಿ ಇರುವಂಥ ಯಾರಿಂದ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಏನು ಆಗುತ್ತದೆ ಮಾಡುತ್ತಾರೆ ಅಂತ ಹೇಳುವುದಕ್ಕೆ ನನಗೆ ಆಗುವುದಿಲ್ಲ. ಆದುದರಿಂದ ಆಗುತ್ತಿರುವಂಥ ಈ ಪರಿಸ್ಥಿತಿಗೆ ಕಾರಣ ಏನು, ಯಾರಿಂದ ಆಗಬಹುದು ಅಂತ ನೀನು ತಿಳಿದಿರುವೆಯ? ಶ್ರೀರಾಮಚಂದ್ರ, ಹಾಗೆ ಮಾರಣ ಮಾಡುವುದು ಮಗನಿಂದ ಜಿತುಲಾಲಿಸಯ್ಯ ಜಗದೊಳಿದಿರಿಲ್ಲರೋ ಅಗಿಲೆ ರಾಜೇಂದ್ರ ಅದನ ವರ್ಣದ ಸಾಮರ್ಥ್ಯದಲ್ಲಿ. ಪ್ರಭು ಶ್ರೀರಾಮಚಂದ್ರ, ಈಗಿಂದಿಷ್ಟ ಈಗ ಇಂದ್ರಜಿತು ಮಾಡಿದ ಕೃತ್ಯವೆಲ್ಲ ನಿನಗೆ ನಾನು ವಿಸ್ತಾರವಾಗಿ ಹೇಳಿದೆ. ಆದರೆ ಈಗ ಯಾವುದು ಜಯವನ್ನು ಕಾಣದ ರೀತಿಯಲ್ಲಿ ಇದ್ದಾಗ ಅವ ಮಾಡಿದ ಕೃತ್ಯ ಯಾವುದೇ ಗೊತ್ತೇ? ನಾವು ಅವರ ಸೋಲನ್ನು ಒಪ್ಪಿಕೊಂಡಿದ್ದಾನೆ ಅಂತ ಭಾವಿಸಿದ್ದೆ. ಆದರೆ ಅವನು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಕೃತ್ಯವನ್ನು ಮಾಡುತ್ತಾ ಇದ್ದಾನೆ. ಹೇಗೆಂದರೆ ಮೂಲ ನಿಕುಂಬಿಗೆ ಹಿಡಿದು ಮಾರಣೋದ್ವಾರವನ್ನು ಕೈಗೊಂಡಿದ್ದಾನೆ. ಈ ಮಾರಣೋದ್ವಾರವು
ಈ ಮಾರಣೋದ್ಧರದ ಹೊಗೆ ಉಂಟಲ್ಲ, ಇದು ಇಡೀ ನಮ್ಮ ಅಂಬರ ಪಥವನ್ನು ಏರುತ್ತಾ ಇದೆ. ಅದು ಕೂಡ ಇದು ಮಾಲಿನ್ಯ, ಪರಿಸರ ಮಾಲಿನ್ಯವು ಆಗುತ್ತಾ ಇದೆ. ದುರ್ವಾಸನೆಯೂ ಕೂಡ ಬರುತ್ತಾ ಇದೆ. ಕಪಿ ಘಟಕಗಳೆಲ್ಲ ಒಂದೊಂದು ಧರೆಗುಳಿತಾ ಇದ್ದಾರೆ. ಆದರೆ ಈಗ ಇವನನ್ನು ಹೋಲಿಸುವುದು ಕಷ್ಟ ಸಾಧ್ಯ. ಹೇಗೆ? ಇದು ಪೂರ್ಣ ಆಹುತಿ ಆದರೆ ಅವನನ್ನು ಮೂರು ಲೋಕದಲ್ಲಿ ಗೆಲ್ಲುವಂತ ಯಾರು ಭಟರು ಇಲ್ಲ. ಹಾಗಾದರೆ ಇಂಥ ಭಟರನ್ನು ತೋರಿಸುವುದು ಹೇಗೆ ಅಂತ ಒಂದು ನಿರ್ಬಂಧ ಇದೆ. ನಿನ್ನ ಸೇನೆಯೋಳುಂಡೆ ನಿದ್ರಾಗಾಮಿ ಸಂಗ ಅಲ್ಲ ವರ್ತಿತವಾದ ವ್ರತವೋ ಹನ್ನೆರಡಬ್ಧ ಸಾಧಿಸಿದವರುಳ್ಳಡೆ ಈಗ ನಿರ್ನಾಮವನು ಶಕ್ರಾರಿ. ಇವನನ್ನು ಗೆಲ್ಲಲು ಸಾಧ್ಯ, ಆದರೆ ಒಂದು ನಿರ್ಬಂಧ ಇದೆ. ಏನದು? ಹೇಗೆ ಎಂದರೆ ಇವನನ್ನು ಕೊಲ್ಲಲಿಕ್ಕೆ ಒಂದು ಮಹತ್ತರವಾದ ವ್ರತ ಬೇಕು. ವ್ರತ? ಯಾವ ರೀತಿಯದ್ದು? ಅದು ವ್ರತ ಅಂದರೆ 12 ವರ್ಷ ನಿದ್ರಾಹಾರ ಕಾಮಿನಿ ಸಂಘ. ಅದೇ ಅಂದರೆ ಕಾಮಿನಿ ಸಂಘ ಅಂದರೆ ಬ್ರಹ್ಮಚರ್ಯ ವ್ರತ. ಬ್ರಹ್ಮಚರ್ಯ ವ್ರತ ಇದರಲ್ಲಿ ಯಾರಿದ್ದಾರೆ? ಕಪಿಗಳೆಲ್ಲ ಬಿಟ್ಟು ಬಂದಿದ್ದಾರೆ. ಆದರೆ ಆಹಾರ ನಿದ್ರೆ ಯಾರಿಗಿಲ್ಲ, ಅವ್ರಿಗಿದ್ದೇ ಇದೆ. ನಮ್ಮವರು ಇಲ್ಲಿ ಯಾರಿದ್ದಾರೆ? ಅಂತ ಭಟರು ಅಂತ ವೀರರು ಯಾರಿದ್ದಾರೆ? ರಾಮಸೇನೆಯಲ್ಲಿ ಇಂದ್ರಾರಿಯನ್ನು ಕೊಲ್ಲುವವರು ಯಾರಿದ್ದಾರೆ? ಅಣ್ಣ ರಾಮಚಂದ್ರ, ಯಾಕೆ ಬರೀ ಕಡು ವ್ಯಾಕುಲ ತಾಳ್ವಿರಿ ಯಾಕೆ ಬರೀ ಕಡು ವ್ಯಾಕುಲ ತಾಳ್ವಿರಿ ಈ ಘೋಳನ ವಧೆಗೆ ಕಾಕುಸ್ತಾತಿ ಬತಾಕರ್ಪುರ ವ್ಯಾಕುಲವನು ಎನಗೆ. ಅಣ್ಣ ರಾಮಚಂದ್ರ, ಲಕ್ಷ್ಮಣ, ಮೊದಲಾಗಿ ಪಾದಮೂಲಕ್ಕೆ ವಂದಿಸಿಕೊಂಡಿದ್ದೇನೆ. ಆಗಲಿ, ನಿನ್ನನ್ನು 2 ಕೈಗಳಿಂದ ನಿನ್ನ ಬಾಹುಗಳನ್ನು ಎತ್ತಿ ನಿಲ್ಲಿಸಿದ್ದೇನೆ. ಅಣ್ಣ, ನಿನ್ನ ಹಾಗೂ ವಿಭೀಷಣನ ಸಂಭಾಷಣೆಯನ್ನು ನಾನು ಕೇಳಿದೆ. ಯಾರಿದ್ದಾರೆ ನಮ್ಮ ಸೇನೆಯಲ್ಲಿ ಇಂದ್ರಾರಿಯನ್ನು ಕೊಲ್ಲುವುದಕ್ಕೆ? 12 ವರ್ಷಗಳ ಪರ್ಯಂತನ ನಿದ್ರಾಹಾರ ಮೈಥುನವನ್ನು ಬಿಟ್ಟವರು ಯಾರಾದರೂ ಇದ್ದರೆ ಇಂದ್ರಾರಿಯಲ್ಲಿ ಯುದ್ಧವನ್ನು ಮಾಡಬಹುದು ಅಂತ ಹೇಳಿದ್ದಾನಲ್ಲವನು. ಹಾಗಾದರೆ ಯಾರಿದ್ದಾರೆ ಅಂತ ನಾನು ಅಣ್ಣ, ಚಿಂತೆಯನ್ನು ಬಿಡು, ಕೊಡು ನನಗಪ್ಪನೆ, ಇಂದ್ರಾರಿಯನ್ನು ಕೊಂದು ಕೆಡವುತ್ತೇನೆ, ಕೊಡಪ್ಪನೆಯನ್ನ. ಲಕ್ಷ್ಮಣ, ವಿಭೀಷಣ ಹೇಳಿದ್ದನ್ನು ನೀನು ಸ್ಪಷ್ಟವಾಗಿ ಕೇಳಿದ್ದಂತ ನಾನು ಭಾವಿಸಿದ್ದೇನೆ. ಆದುದರಿಂದ ಬಂದು ನೀನು ನನ್ನ ಬಳಿಯಲ್ಲಿ ರಣವೀಳ್ಯವನ್ನು ಕೇಳುತ್ತಾ ಇದ್ದಿ. ಹಾಗಾದರೆ ನಮಗೆ ಬೇರೆ ದಾರಿ ಇಲ್ಲ, ಯುದ್ಧವನ್ನು ಮುಂದುವರಿಸಬೇಕಾದದ್ದು ಸಹಜ ಹೌದು. ಆದುದರಿಂದ ನಿನಗೆ ಈಗೋ ರಣವೀಳ್ಯವನ್ನು ಕೊಟ್ಟಿದ್ದೇನೆ, ಜಯಶೀಲನಾಗಿ ಹೋಗಿ. ಜನಕ ಬಾಣವನ್ನು ತುಳಿದ ಇಂದ್ರಾರಿ, ರಾತ್ರಿ ನಡೆದಂತಹ ಯುದ್ಧದಲ್ಲಿ ನಮ್ಮನ್ನ ಶ್ರೀರಾಮಚಂದ್ರನಿಂದ ಪೆಟ್ಟು ತಿಂದು ಓಡಿ ಹೋದಂತ ನೀನು ನೇರವಾಗಿ ಯುದ್ಧ ಮಾಡುವಂತ ಸಾಮರ್ಥ್ಯ ಇಲ್ಲದೆ ಈ ನಿಕುಂಬಗಳಿಗೆ ಬಂದು ವಾಮ ಮಾರ್ಗದ ಮೂಲಕ ನಮ್ಮನ್ನು ಗೆಲ್ಲಲು ಪ್ರಯತ್ನಿಸ್ತಾ ಇದ್ದೀಯಾ? ಇದೋ ಏಳುವುದಿಲ್ಲವೋ? ಇದೋ ನನ್ನ ಎಡಗಾಲಿನಿಂದ ನಿನ್ನ ಕೆಳಗೆ
ಮಾಡಬಹುದು ಎಂದು ಭಾವಿಸಿದೆಯ? ಇಂದ್ರಾರಿ ಎಂದರೆ ನಿನ್ನ ಕೈಗೆಟಕುವ ತಿತ್ತು ಎಂದು ಭಾವಿಸಿದೆಯ? ಈ ಯಜ್ಞವನ್ನು ಮಾರಣಾತ್ವವರನ್ನು ಪೂರೈಸುತ್ತಿದ್ದರೆ ನಿನ್ನ ಬಿಡು, ನಿನ್ನ ರಾಮನ ಕಥೆಯನ್ನೊಂದು ನೋಡಿಕೊಳ್ಳುತ್ತಿದ್ದೆ ನಾನು. ಆದರೆ ರಹಸ್ಯವಾದಂತಹ ಈ ಸ್ಥಳ, ಈ ಲಂಕೆಯಲ್ಲಿ ನನ್ನ ಅಪ್ಪನಿಗೆ ಹೊರತು ಬೇರಾರಿಗೂ ತಿಳಿಯದಂತಹ ಈ ರಹಸ್ಯ ಸ್ಥಳ, ಮೂಲ ಕುಂಬಿನಿಯನ್ನು ನಿನಗೆ ತೋರಿಸಿದವನನ್ನು ಹುಡುಕಬೇಕು. ಅವನನ್ನು ಮೊದಲು ಕೊಂದು ಅವನನ್ನು ಕೆಡಹಿ ಮತ್ತೆ ನಿನ್ನನ್ನು ವಿಚಾರಿಸಬೇಕಾಗಿದೆ. ಹಾಗಾಗಿ ಈ ಇಂದ್ರಾರಿಯನ್ನು ಕುಟ್ಟಿ ಕೆಡಹುವುದು, ತುಳಿಯುವುದೇ ಅಂದರೆ ಮಲಗಿದ್ದ ಸಿಂಹವನ್ನು ಎಬ್ಬಿಸಿದ ಹಾಗೆ ನಿನ್ನಂತಹವರು ಎಷ್ಟು ಮಂದಿ ಬಂದರು ಇಂದ್ರಾರಿಗೆ ಅದು ಲಕ್ಷ್ಯವೇ ಅಲ್ಲ. ಈ ಹೊತ್ತಿನ ದಿನದ ಯುದ್ಧದಲ್ಲಿ ಈ ನೇರವಾಗಿ ಯುದ್ಧ ಮಾಡಲಾಗದೆ ಇಲ್ಲಿ ಬಂದು ಅಡಗಿ ಕುಳಿತು ಯಜ್ಞವನ್ನು ಮಾಡುತ್ತಾ ಇದ್ದಿ ಎಂದು ಪ್ರಶ್ನಿಸಿದ್ದೆ ಅಲ್ಲವೇ? ನೇರವಾಗಿ ಕಡಾಕಾಡಿಯಾಗಿ ಎಲ್ಲಾ ರೀತಿಯ ಹೋರಾಟವನ್ನು ಮಾಡಿ ನಿಮ್ಮ ಪಾಳಯದಲ್ಲಿ ನಾನಾ ಬಗೆಯ ಭ್ರಮೆಯನ್ನು ತತ್ತರವನ್ನು ಮೂಡಿಸಿದವ ವರ್ತಮಾನ ಕಾಲದಲ್ಲಿ ಇದ್ದರೆ ಅದು ಇಂದ್ರಜಿತು ಮಾತ್ರ. ಅಂತಹ ಇಂದ್ರಜಿತುವಿನ ಸಾಮರ್ಥ್ಯವನ್ನು ಈ ದಿನದ ಯುದ್ಧದಲ್ಲಿ ಎಲ್ಲಾ ರೀತಿಯಲ್ಲೂ ಕಂಡವರು. ಈಗವೂ ಅಷ್ಟೇ, ನೀವಾಗಿ ಬಂದಂತಹ ಈ ಲಂಕೆ ಮತ್ತೆ ಹಿಂದಕ್ಕೆ ಹೋಗದ ರೀತಿಯಲ್ಲಿ ಈ ಲಂಕೆಯಲ್ಲೇ ನಿಮ್ಮೆಲ್ಲರನ್ನು ದಹಿಸಿ ಬಿಡಬೇಕು, ಈ ಹೋಮಕುಂಡಕ್ಕೆ ಅಗ್ನಿಗೆ ಆಹುತಿ ನೀಡಬೇಕು ಎನ್ನುವ ಕಾರಣಕ್ಕಾಗಿ ಭೀಕರವಾದಂತಹ ಈ ಮಾರಣಾತ್ವರವನ್ನು ಮಾಡುವಲ್ಲಿಂದ ನನ್ನನ್ನು ಎಬ್ಬಿಸಿದೆ ಅಲ್ಲವೇ? ಬಂದಂತಹ ನಿಮ್ಮೊಬ್ಬರನ್ನು ಬಿಡುವುದಿಲ್ಲ. ಬಾ ಮುಂದೆ ನೋಡೋಣ. ಮಾತುಗಳನ್ನಾಡಿದ್ದೀಯಲ್ಲ, ಆದರೆ ನೀನು ಯಾರ ಮಗ ಎಂದು ನೆನಪಿದೆ? ನಾರಿಜೋರನ ಮಗ ಅಲ್ಲವೇ ನೀನು? ಹೆಣ್ಣನ್ನು ಕದ್ದು ತಂದವನ ಮಗನಲ್ಲವೇ? ಅದು ನೀನು ಭಾವಿಸುವುದು ಅಲ್ಲ, ನೀವು ಮಾಡಿದ್ದ ಅದೇ ಕೆಲಸವಲ್ಲವೇ? ನಮ್ಮಪ್ಪ ಮಾಡಿದ್ದೆಲ್ಲವನ್ನು ಸರಿ ಎಂದು ಭಾವಿಸಿ ಈವರೆಗೆ ಮುಂದುವರೆದು ಬಂದವನು ನಾನು. ಹಾಗಿದ್ದರಿಂದಲೇ ನೀವು ಪರಮ ಪಾತಕಗಳೆನಿಸುವುದು. ನೀವು ಎಷ್ಟೇ ಪ್ರಬಲರಾದರೂ ಎಷ್ಟೇ ಹೊರಬಲರಾದರೂ ನಿಮ್ಮಂತ ಪಾಪಿಗಳಿಗೆ ನೀವು ಸಂಪಾದಿಸಿದ ಹೊರಬಲವಾಗಲಿ ನಿಮ್ಮ ಸಾಮರ್ಥ್ಯವಾಗಲಿ ನಿಮ್ಮ ಅಂತ್ಯಕಾಲಕ್ಕೆ ನಿಮಗೆ ಯಾವುದೋ ಪ್ರಯೋಜನಕ್ಕೆ ಬರುವುದಿಲ್ಲ. ನಾವು ಯಾವ ಕಾರ್ಯ ಮಾಡಿದರೂ ಅದು ನಿಮಗೆ ಪಾಪವಾಗಿ ಕಾಣುತ್ತದೆ, ನೀವು ಯಾವ ಕಾರ್ಯ ಮಾಡಿದರೂ ಅದು ನಮಗೆ ದುಷ್ಕೃತ್ಯವಾಗಿ ಕಾಣುತ್ತದೆ. ಯಾಕೆ? ನಾವಿಬ್ಬರು ಬೆಳೆದಂತಹ ಸಮಾಜ ಆ ರೀತಿಯಾಗಿದೆ. ನೀನು ಮಾನವ ಕುಲದಲ್ಲಿ ಹುಟ್ಟಿ ಮಾನವರಾಗಿ ಪ್ರವರ್ತಿಸ್ತಾ ಇದ್ದೀಯ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿ ರಾಕ್ಷಸೀಯನಾಗಿ ಪ್ರವರ್ತಿಸ್ತಾ ಇದ್ದೇನೆ. ನಮಗೆ ಯಾವುದು ನಿಷಿದ್ಧವಲ್ಲವೆನ್ನುವುದನ್ನು ನಾನು ಮೊದಲೇ ಸ್ಪಷ್ಟಪಡಿಸಿದ್ದೇನೆ. ಹಾಗಾಗಿ ನಾವು ಯಾವುದನ್ನು ಮಾಡುತ್ತೇವೆಯೋ, ಏನನ್ನು ಮಾಡುತ್ತೇವೆಯೋ, ಹೇಗೆ ಮಾಡುತ್ತೇವೆ ಎಲ್ಲವೂ ಸರಿ ಎಂದು ಭಾವಿಸಿಯೇ ಮಾಡಿದವರು. ಅದರಲ್ಲಿ ಪಾಪಲೇಶದ ಯಾವತ್ತೂ ನಮಗೆ ದೋಷವಿಲ್ಲ, ಯಾವತ್ತೂ ಆಲೋಚನೆಯೂ ಇಲ್ಲ. ಹಾಗಾಗಿ ನನ್ನ ಪಾಪತ್ವವನ್ನು ಪ್ರಶ್ನಿಸಲು ಬಂದೆ ಅಂತಾದರೆ ನಿನ್ನ ಪ್ರಶ್ನಿಸಲು ಬಂದಂತಹ ನಿನ್ನನ್ನು ಸುಮ್ಮನೆ ಬಿಡಲಾರೆ ನಾನು. ಇಂದ್ರಾರಿ, ನಾನು ನಿನ್ನನ್ನು ಕೊಂದು ಕೆಡಹಲಿಕ್ಕೆ ಬಂದವ. ಹಾಗಿದ್ದರೆ ನೀನು ನಾನು ಎನ್ನುವುದು ಆಗಬೇಕಲ್ಲ? ಹೌದು, ಮಾಡೋಣ ಯುದ್ಧ. ಈತಗಳು ನರರಲ್ಲ, ಬಂದ ಗೋಡಗಳಿವು ಕೋತಿಗಳ ಬಲವಲ್ಲ ಸಿದ್ಧ. ಕೈತಪದ ಯತಿಯಾಗಿ ತಾತಗಳ ವಿರಿತಲ್ಲ, ಸೀತೆ ಮಾನವಿಯಲ್ಲ ಬದ್ಧ, ಸೀತೆ ಮಾನವಿಯಲ್ಲ ಬದ್ಧ. ಈತಗಳು ನನ್ನ ಪೌರುಷವೇ ಅಜೇಯವಾದದ್ದು. ನನ್ನ ಅಪ್ಪ ಮಾಡಿದ್ದೇ ಸರಿ ಎಂದು ಭಾವಿಸಿ
ಅಪ್ಪನ ಸಮರ್ಥನೆಯನ್ನು ಮಾಡುತ್ತಾ ಮುಂದುವರಿದು ಬಂದವನು ನಾನು. ಆದರೆ ಒಂದು ಕಾಲಘಟ್ಟದಲ್ಲಿ ನಮ್ಮಪ್ಪ ಮಾಡುವುದು ಸರಿಯಲ್ಲ ಎಂದು ಚಿಕ್ಕಪ್ಪನಾದಂತಹ ವಿಭೀಷಣ ಬೆರಳೆತ್ತಿ ತೋರಿಸಿದ. ನೀತಿಯ ಮಾತುಗಳನ್ನಾಡಿದರೂ ಅಪ್ಪ ಸಹಿಸಲಿಲ್ಲ, ಆಗಲೂ ಅರ್ಥೈಸಿಕೊಳ್ಳಲಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಇವರನ್ನು ಗೆದ್ದೇ ತೀರುತ್ತೇನೆ ಎನ್ನುವಂತಹ ಬಗೆಯ ಪ್ರಯತ್ನವೆಲ್ಲವೂ ವಿಫಲವಾದಾಗ ಈ ರಹಸ್ಯ ಗುಹೆಯೊಳಗೂ ಪ್ರವೇಶಿಸಿ ನನ್ನ ಎದೆಮೆಟ್ಟಿ ನಿಂತು ನನ್ನನ್ನು ಪ್ರಶ್ನಿಸುವ ಇವನನ್ನು ನೋಡಿದರೆ ಸಾಮಾನ್ಯರಲ್ಲ ಎಂದು ಭಾವಿಸಿದ್ದೇನೆ. ಇವ ಲಕ್ಷ್ಮಣನೂ ಸಾಮಾನ್ಯನಲ್ಲ ಎಂದಾದರೆ ಇವನ ಅಣ್ಣನಾದಂತಹ ಶ್ರೀರಾಮಚಂದ್ರಮ ಎಂದು ಲೋಕ ಕರೆಯುವ ದೇವರೇ ಹೌದೇ? ಎಲ್ಲರೂ ದೇವರು ಹೌದು ಎಂದು ಒಪ್ಪುತ್ತಾರಾದರೆ ನಮ್ಮಪ್ಪ ಯಾಕೆ ಒಪ್ಪುವುದಿಲ್ಲ? ಅಪ್ಪನನ್ನು ಸಮರ್ಥಿಸಿ ಬಂದಂತಹ ನನಗೆ ಯಾಕೆ ಅದರ ವಿವೇಚನೆಯಾಗಲಿಲ್ಲ? ಹಾಗಿದ್ದರೆ ಅಪ್ಪನ ಮಗನಾಗಿ ಅಪ್ಪನನ್ನೇ ಸಮರ್ಥಿಸಿ ಮಾತನಾಡಿದ್ದು ಮಗನಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಎಂದು ತಿಳಿದುಕೊಂಡಿದ್ದೇನೆ. ಅಪ್ಪನಿಗೆ ಏನಾಗುತ್ತದೆ ಎನ್ನುವುದಷ್ಟೇ ನನಗೆ ಕಾಳಜಿ. ಆದರೆ ನನಗಂತೂ ಅರ್ಥವಾಗಿ ಇದೆ. ನನ್ನ ಕೈ ಇನ್ನು ಸಾಗುವುದಿಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಾಗ ಬಂದಂತಹ ಈ ಕಪಿ ಕೋಡಗಳೆಲ್ಲವೂ ಕೇವಲ ಕಪಿಗಳೇ ಅಲ್ಲವೇ ಅಲ್ಲ. ಇವರ ಬಲವನ್ನು ನೋಡಿದಾಗ, ಅವರ ವರ್ತನೆಯನ್ನು ನೋಡಿದಾಗ, ಅವರ ಸುಸಂಸ್ಕೃತೆಯನ್ನು ನೋಡಿದಾಗ ಎಲ್ಲವೂ ಯಾವುದೋ ದಿವ್ಯ ಲೋಕದಿಂದ ಇಳಿದು ಬಂದು ಇಂದು ಆ ರಾಮಚಂದ್ರನ ಸೇವೆಯನ್ನು ಮಾಡಲು ಕೈಂಕರ್ಯ ಕಟ್ಟಿ ನಿಂತಿದ್ದಾರೆ. ಹಾಗಿದ್ದರೆ ಕಪಿಗಳೆಲ್ಲರಿಗೂ ಈ ರೀತಿಯ ಸುಸಂಸ್ಕೃತೆಯನ್ನು ಕೊಟ್ಟವ ಅವ ರಾಮನೇ ಹೋದಾದರೆ ಅವನಲ್ಲಿರುವ ದಿವ್ಯತೆ ಏನು, ಅವನಲ್ಲಿರುವಂತಹ ಭವ್ಯತೆ ಏನು ಎನ್ನುವುದನ್ನು ಕೊನೆಗಾಲಕ್ಕಾದರೂ ನಾನು ಅರ್ಥೈಸಿಕೊಂಡೆನೆಂದಾದರೆ ನಾನು ಇಂದ್ರಾರಿಯಾಗಿ ಮಾಡಿದ್ದು ಸರಿಯೋ ತಪ್ಪೋ ಈ ಕಾಲಘಟ್ಟಕ್ಕೆ ಅದು ವಿಮರ್ಶೆಯಲ್ಲ. ಆದರೆ ಅಪ್ಪನಿಗೆ ಮಗನಾಗಿ ನಾನಿದ್ದೆ ಎನ್ನುವ ಭರವಸೆಯಲ್ಲಿ ಇದುವರೆಗೆ ಮುಂದುವರಿದವ ಇಂದ್ರಾರಿ ಇನ್ನು ಹೇಗೋ ಏನೋ. ಆದರೆ ನಾನು ಕೊಟ್ಟ ಮಾತು ಉಳಿಯಬೇಕು. ಇಂದ್ರಾರಿಯಾಗಿ ಮಾತು ಬಂಜೆಯಾಗಬಾರದು. ಗೆದ್ದು ಬರುತ್ತೇನೆ, ಇಲ್ಲದಿದ್ದರೆ ಹಿಂದೆ ಬಂದು ಮುಖ ತೋರಿಸುವುದಿಲ್ಲ ಎಂದೆಲ್ಲವೇ ಆಡಿ ಬಂದದ್ದು. ಆ ಪ್ರಯತ್ನದಲ್ಲಿ ಸಾಫಲ್ಯವನ್ನು ಪಡೆಯಲು ಯುದ್ಧವನ್ನು ಮಾಡ್ತೇನೆ. ಬಾ ಮುಂದೆ. ಇಂದ್ರಾರಿ, ಯುದ್ಧ ಮಾಡುವ ಮೊದಲು ನಿನ್ನ ವಿವೇಚನೆಗೆ ಒಂದು ಮಾತನ್ನು ಹೇಳ ಬಯಸುತ್ತೇನೆ. ಏನದು? ಇಂದ್ರಾರಿ ಹೇಳದೆ ನನ್ನನ್ನು ಮೋಸ ಮಾಡಿದ ಎಂದು ನೀನು ಮತ್ತೆ ಹೇಳಬಾರದು. ಇಂದ್ರಾರಿ ಎಂದರೆ ಕೇವಲ ಎಂದು ಭಾವಿಸಿ ನೀನು ಮುಂದುವರಿದು ಬಂದೆ ಎಂದಾದರೆ ಈ ಇಂದ್ರಾರಿಯ ವರಬಲ ಏನು ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕಲ್ಲವೇ? ನಾನು ಪಡೆದಂತಹ ವರ 12 ವರ್ಷಗಳ ಕಾಲ ನಿದ್ರಾಹಾರ ಮೈಥುನವನ್ನು ತೊರೆದವನಿಂದಲೇ ನನಗೆ ಮರಣ ಎನ್ನುವಂತಹ ವರವನ್ನು ಪಡೆದಿದ್ದೇನೆ. ನಿದ್ರೆಯನ್ನು ಬಿಟ್ಟವನಾಗಿರಬೇಕು, ಆಹಾರವನ್ನು ಸೇವಿಸದೆ ಇರುವವನಾಗಿರಬೇಕು, ಮೈಥುನಾದಿ ಕೃತ್ಯಗಳಲ್ಲಿ ತೊಡಗದೆ ಬ್ರಹ್ಮಚಾರ್ಯವನ್ನು ಪಾಲಿಸಿದವನಾಗಿರಬೇಕು. ಅಂತಹ ಒಂದು ಅಸಾಮಾನ್ಯವಾದಂತಹ ಸಾಮರ್ಥ್ಯ ನಿನ್ನಲ್ಲಿ ಇರುವುದೇ ಹೌದಾದರೆ, ಅಂತಹ ಸಾಮರ್ಥ್ಯ ನನ್ನಲ್ಲಿ ಇದೆ ಎನ್ನುವ ವಿಶ್ವಾಸ ನಿನಗೆ ಇರುವುದಾದರೆ ಮಾತ್ರ ಇಂದ್ರಾರಿಯನ್ನು ಎದುರಿಸು. ಇಲ್ಲದೆ ಹೋದರೆ ನಿನ್ನ ಪ್ರಯತ್ನ ವ್ಯರ್ಥ ಪ್ರಯತ್ನವಾದೀತು. ಹಾಗಾಗಿ ಸಾರಿ ಹೇಳುತ್ತಾ ಇದ್ದೇನೆ, ಅಂತಹ ಅಜೇಯವಾದಂತಹ ವರವನ್ನು ಪಡೆದಂತಹ ಇಂದ್ರಾರಿ ಲಕ್ಷ್ಯವಾದಾನು ತೊತ್ತಾದಾನು ಎಂದು ಭಾವಿಸಬೇಡ. ಸಾಮರ್ಥ್ಯ ಇದೆ ನಿನ್ನಲ್ಲಿ, ಆ ರೀತಿಯ ಸಾಮರ್ಥ್ಯ ಇದೆ.
ಕೊಂದೇ ಬರುತ್ತೇನೆ ಎಂದು ಭಾಷೆಯನ್ನು ಕೊಟ್ಟು ಬಂದವನಿದ್ದೇನೆ. ನಾನು ವಿಜಯವನ್ನು ಸಾಧಿಸಿ ಬರುತ್ತೇನೆ ಎಂದು ಭಾಷೆಯನ್ನಿಟ್ಟು ಬಂದವ. ಹೌದು, ಇಬ್ಬರು ಒಂದೇ ದೇಹವನ್ನು ಇಟ್ಟುಕೊಂಡು ಬಂದವರಾಗಿದ್ದರು ಕೂಡ ನೀನು ಯಾವುದೇ ವರಬಲವನ್ನು ಹೊಂದಿದರೂ ಕೂಡ ಅದರ ಲಕ್ಷ್ಯವನ್ನೇ ತೆಗೆದುಕೊಳ್ಳದೆ ದೇವತೆಗಳನ್ನು ಪೀಡಿಸಿದ್ದಕ್ಕಾಗಿ ಮಾತ್ರವಲ್ಲ, ಪರಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದುದಕ್ಕಾಗಿ ಇದೋ ತೆಗೆದಿದ್ದೇನೆ ಬ್ರಹ್ಮಾಸ್ತ್ರವನ್ನು. ನೋಡೋಣ. ಲಕ್ಷ್ಮೀ ನರಸಿಂಹಗೆ ಮಂಗಳಂ, ಶ್ರೀ ರಾಮಚಂದ್ರಗೆ ಮಂಗಳಂ.